ಮತ್ತೆ ಸ್ಕ್ರೀನ್ ಬಂದಿದೆಯಾ ಅದು ಹೇಳ್ಬೇಕಾಗತ್ತೆ. ಓಕೆ, ಲೈವ್ ಆಯ್ತು ಮಾತಾಜಿ ಈಗ. ಹರೇ ಕೃಷ್ಣ. ಸ್ಕ್ರೀನ್ ಬಂತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಯಶೋದನಂದನ ಬ್ರಜ ಜನರಂಜನ, ಯಶೋದನಂದನ ಬ್ರಜ ಜನರಂಜನ, ಯಮುನಾ ತೀರ ವನಚಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಯಶೋದನಂದನ ಬ್ರಜ ಜನರಂಜನ, ಯಶೋದನಂದನ ಬ್ರಜ ಜನರಂಜನ, ಯಮುನಾ ತೀರ ವನಚಾರಿ. ಯಮುನಾ ತೀರ ವನಚಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಯಶೋದನಂದನ ಬ್ರಜ ಜನರಂಜನ, ಯಶೋದನಂದನ ಬ್ರಜ ಜನರಂಜನ, ಯಮುನಾ ತೀರ ವನಚಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಯಶೋದನಂದನ ಬ್ರಜ ಜನರಂಜನ, ಯಶೋದನಂದನ ಬ್ರಜ ಜನರಂಜನ, ಯಮುನಾ ತೀರ ವನಚಾರಿ. ಯಮುನಾ ತೀರ ವನಚಾರಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ
हे कृष्णा करुणा सिंधो दीनबंधो जगत्पते गोपेशा गोपिका कांता राधाकांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने नमस्ते सरस्वते देवे गौरवाणी प्रचारिणी निर्विशेष शून्यवादी पाश्चात्यदेशतारिणे जय श्रीकृष्ण चैतन्य प्रभु नित्यानन्द श्री अद्वैत गदाधर श्रीवासादि गौरभक्तवृन्द हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे श्री श्री राधा गोविंद की जय श्री श्री गौरनिताय की जय श्रील प्रभुपाद की जय जय ओम विष्णुपाद परमहंस परिव्राजकाचार्य अष्टोत्तरशत हिज डिवाइन ग्रेस अभय चरणारविंद श्रील प्रभुपाद की जय इस्कॉन फाउंडर बीवीटी फाउंडर श्रील प्रभुपाद की जय जय ओम विष्णुपाद परमहंस परिव्राजकाचार्य अष्टोत्तरशत हिज डिवाइन ग्रेस श्रील भक्ति सिद्धांत सरस्वती गोस्वामी महाराज की जय अनंत कोटि वैष्णव वृंद की जय नामाचार्य हरिदास की जय प्रेम से बोलो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद श्री राधा कृष्ण गोपीनाथ श्याम कुंड राधा कुंड गिरि गोवर्धन की जय मथुरा वृंदावन धाम की जय नवद्वीप मायापुर धाम की जय द्वारका धाम की जय जगन्नाथ क्षेत्र की जय भक्ति देवी की जय तुलसी देवी की जय गंगा माई की जय यमुना माई की जय श्री हरिनाम संकीर्तन महामहोत्सव की जय श्री राधा गोविंद मंगलारती महामहोत्सव की जय सामवेद भक्त वृंद की जय श्रील प्रभुपाद ट्रांसेंडेंटल बुक डिस्ट्रीब्यूशन की जय निताय गौर प्रेमानंद all glories to all devotees
All glories to all devotees, all glories to Guru Gauranga, all glories to Srila Prabhupada ki jai. Hare Krishna. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ, ಸುಸ್ವಾಗತ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಇವರು ನಡೆಸಿಕೊಡ್ತಿರ್ತಕ್ಕಂತಹ 18 ದಿನಗಳ ಶ್ರೀಮದ್ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ನೋಡಲಿದ್ದೇವೆ ಅಧ್ಯಾಯ 16. ಈ ಅಧ್ಯಾಯದಲ್ಲಿ ಭಗವಂತ ಕೃಷ್ಣ ನಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಮತ್ತು ಅದನ್ನು ಶ್ರೀಲ ಪ್ರಭುಪಾದರು ಹೇಗೆ ನಮಗೆ ತಿಳಿಸಿದ್ದಾರೆ, ಇದನ್ನು ಯಥಾರೂಪವಾಗಿ ನಮಗೆ ಅರ್ಥ ಆಗಲಿ ಅಂತ ಶ್ರೀ ರಾಧಾ ಗೋವಿಂದರಲ್ಲಿ ನೀವು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇದನ್ನು ಈ ವಿಷಯವನ್ನು ನಿಮಗೆ ಅರ್ಥವಾಗುವ ಹಾಗೆ ಹೇಳುವಂತೆ ನನಗೆ ಶಕ್ತಿ ಕೊಡುವಂತಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ನಿನ್ನೆ ದಿವಸ ನಾವು ಅಧ್ಯಾಯ 15 ನೋಡಿದ್ದೇವೆ. ಈ ಅಧ್ಯಾಯದ ಹೆಸರನ್ನು ಯಾರಾದರೂ ಹೇಳ್ತೀರಾ? ಹರೇ ಕೃಷ್ಣ. ಅಧ್ಯಾಯ 15. ಹರೇ ಕೃಷ್ಣ. ಕೇಳ್ತಾ ಉಂಟಾ ಮಾತಾಜಿ? ಹರೇ ಕೃಷ್ಣ. ಹೌದು, ಕೇಳ್ತಾ ಉಂಟು ಮಾತಾಜಿ. ಪುರುಷೋತ್ತಮ ಯೋಗ. ಧನ್ಯವಾದಗಳು. ಪುರುಷೋತ್ತಮ ಯೋಗ ನಿನ್ನೆ ನಾವು ನೋಡಿದ್ದೇವೆ. ಈ ಪುರುಷೋತ್ತಮ ಯೋಗದಲ್ಲಿ ಏನು ನಮಗೆ ಭಗವಂತ ತಿಳಿಸಿದ್ರು, ಈ ಭೌತಿಕ ಪ್ರಪಂಚ ಹೇಳ್ತಕ್ಕಂಥದ್ದು ಆಧ್ಯಾತ್ಮಿಕ ಪ್ರಪಂಚದ ವಿಕೃತ ಪ್ರತಿಬಿಂಬ. ಈ ಭೌತಿಕ ಪ್ರಪಂಚದಲ್ಲಿ ನಿಜವಾದ ಸುಖ ಇಲ್ಲ. ಇದರಿಂದ ಬೇರ್ಪಡುವುದು ಹೇಗೆ? ನಾವು ಭಗವಂತನ ಲೋಕಕ್ಕೆ ಹೋಗೋದಾದ್ರೆ ಅಲ್ಲಿ ಇರ್ತಕ್ಕಂಥದ್ದು, ಆ ಭಗವಂತನ ಲೋಕದಲ್ಲಿ ಇರ್ತಕ್ಕಂಥದ್ದು ನಿಜವಾದ ಆನಂದ. ಸೊ ಹಾಗಾಗಿ ಇಲ್ಲಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕಾದ್ರೆ ಭೌತಿಕ ಪ್ರಪಂಚದಿಂದ ಬೇರ್ಪಡಬೇಕು. ಇದು ಹೇಗೆ ಸಾಧ್ಯ? ಈ ಭೌತಿಕ ಪ್ರಪಂಚವನ್ನ ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದ್ದಾರೆ. ಹಾಗಾಗಿ ಈ ಭೌತಿಕ ಪ್ರಪಂಚದಿಂದ ನಮಗೆ ಹೋಗಬೇಕು ಅಂತಂದ್ರೆ ಭಗವಂತನಲ್ಲಿ ನಮಗೆ ಆಸಕ್ತಿ, ಕೃಷ್ಣನಲ್ಲಿ ನಮಗೆ ಆಸಕ್ತಿ ಮೂಡಬೇಕು. ಮತ್ತೆ ಅನಾಸಕ್ತಿಯ ಆ ಒಂದು ಖಡ್ಗದಿಂದ ಮತ್ತು ದೃಢ ಮನಸ್ಸಿನಿಂದ ಈ ಒಂದು ಐಹಿಕ ವೃಕ್ಷವನ್ನು ನಾವು ಕತ್ತರಿಸಬೇಕು ಅಂತ ಹೇಳಿದ್ದಾರೆ. ಮತ್ತೆ ಈಗ ದೇಹಾಂತರ ಪ್ರಾಪ್ತಿ ಅಂದರೆ ಪ್ರಸರಣ, ಅಂದರೆ ಯಾರು ಈ ರೀತಿಯಾದ ಮಾರ್ಗದಲ್ಲಿ ಇಲ್ಲ, ಆಗ ಏನಾಗತ್ತೆ, ಸಾವಿನ ನಂತರ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಆತ್ಮ ಕೊಂಡೊಯ್ಯಲ್ಪಡುತ್ತದೆ. ತನ್ನ ಎಲ್ಲ ಕರ್ಮ ಫಲವನ್ನು ಮತ್ತು ಇಚ್ಛೆಯನ್ನು ತೆಗೆದುಕೊಂಡು ಅದು ಹೇಗೆ ಹೋಗುತ್ತೆ? ತನ್ನ ಸೂಕ್ಷ್ಮ ಶರೀರದ ಮುಖಾಂತರ ಮತ್ತೊಂದು ದೇಹಕ್ಕೆ ವರ್ಗಾಯಿಸಲ್ಪಡುತ್ತದೆ. ಹೇಗೆ ಗಾಳಿಯು ಗಂಧವನ್ನು ಒಯ್ಯುತ್ತದೆ, ಅದೇ ರೀತಿಯಲ್ಲಿ ಆತ್ಮವು ಸೂಕ್ಷ್ಮ ಶರೀರದ ಮುಖಾಂತರ ಮತ್ತೊಂದು ಶರೀರಕ್ಕೆ ಹೋಗುತ್ತೆ. ಈ ಸಾವು ಹೇಳುವುದನ್ನ ನಾವು ಒಂದು ದೀರ್ಘ ನಿದ್ರೆಗೆ ಹೋಲಿಸಬಹುದು. ನಿದ್ರೆ ಆದಾಗ, ಎಚ್ಚರಗೊಂಡಾಗ ಹೇಗೆ ನಮಗೆ ಇದಾಗತ್ತೆ, ಪ್ರಪಂಚ ನೆನಪಾಗುತ್ತೆ, ಹಾಗೆ ಆ ಸಾವಿನ ನಂತರ ಆ ಎಚ್ಚರವಾದಾಗ ಆತ್ಮ ಮತ್ತೊಂದು ದೇಹದಲ್ಲಿ ಇರುತ್ತೆ. ಸೊ ಈಗ ಕೃಷ್ಣ, ಭಗವಂತ ಕೃಷ್ಣ ಎಲ್ಲರ ಪಾಲಕ. ಈ ವಿಚಾರವನ್ನು ಕೂಡ ನಾವು ನಿನ್ನೆ ತಿಳ್ಕೊಂಡ್ವಿ. ನಮ್ಮ ಸ್ಥೂಲ ಶರೀರವನ್ನ ಪಾಲನೆ ಮಾಡ್ತಾನೆ. ಗಾಳಿ, ನೀರು, ಆಹಾರ, ಆಮೇಲೆ ಮಳೆ, ಬೆಳೆ ಎಲ್ಲವನ್ನು ಕೊಟ್ಟು ನಮಗೆ ಪೋಷಣೆ ಮಾಡ್ತಾನೆ. ಮತ್ತು ನಾವು ತಿಂದಿರ್ತಕ್ಕಂಥ ಆಹಾರ, ಸೇವನೆ ಮಾಡಿರ್ತಕ್ಕಂಥ ಆಹಾರವನ್ನ ಅವನು ವೈಶ್ವಾನರ ಅಗ್ನಿಯಾಗಿ ಅದನ್ನ ಪಚನಗೊಳಿಸ್ಲಿಕ್ಕೆ ಸಹಾಯ ಮಾಡ್ತಾನೆ. ಮತ್ತೆ ಚಂದ್ರನಾಗಿ ನಮಗೆ ತರಕಾರಿಗಳಿಗೆ ರಸವನ್ನು ಕೊಡ್ತಾನೆ. ಹೃದಯದಲ್ಲಿ ಪರಮಾತ್ಮನಾಗಿ ನಮ್ಮನ್ನು ಪಾಲಿಸ್ತಾನೆ. ನಮಗೆ ಸ್ಮೃತಿ, ಜ್ಞಾನ ಮತ್ತೆ ಮರೆವು ಇದನ್ನೆಲ್ಲ ಕೊಡುವವನು ಭಗವಂತ. ಈ ವಿಚಾರಗಳನ್ನ ನಾವು ನಿನ್ನೆ ಹೇಗೆ ಪಾಲನೆ ಮಾಡ್ತಾನೆ ಭಗವಂತ ಇದರ ತಿಳ್ಕೊಂಡ್ವಿ. ಆಮೇಲೆ ಕೊನೆಯದಾಗಿ ವೇದಾಂತ ಸೂತ್ರದ ಸಾರಾಂಶ
ತ್ರಿಶ್ಲೋಕಿ ಭಗವದ್ಗೀತಾ. ಸೊ ಇದರಲ್ಲಿ ಕ್ಷರರು, ಅಕ್ಷರರು ಮತ್ತು ಪುರುಷೋತ್ತಮ. ಸೊ ಹೀಗೆ ಎಲ್ಲದನ್ನು ಕೂಡ ಭಗವಂತ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಇವತ್ತು ನಾವು ಹೋಗ್ತಾ ಇರ್ತಕ್ಕಂಥ ಅಧ್ಯಾಯ, ನೋಡ್ತಾ ಇರ್ತಕ್ಕಂಥ ಅಧ್ಯಾಯ ದೈವಾಸುರ ಸಂಪದ್ ವಿಭಾಗ ಯೋಗ, ಅಧ್ಯಾಯ 16. ಇದನ್ನು ದೈವಿ ಹಾಗೂ ಆಸುರಿ ಸ್ವಭಾವಗಳು ಎಂದು ಕೂಡ ಕರೆದಿದ್ದಾರೆ. ಇದರಲ್ಲಿ 24 ಶ್ಲೋಕಗಳಿವೆ. ಈಗ ನಮಗೆ ಅಸುರ ಅಂದ ಕೂಡಲೇ ಏನಂತ ಮನಸ್ಸಿಗೆ ಚಿತ್ರ ಬರುತ್ತೆ, ಚಿತ್ರಣ ಯಾವ ತರ ಬರುತ್ತೆ? ಹರೇ ಕೃಷ್ಣ. ರಾಕ್ಷಸ ರೂಪ. ರಾಕ್ಷಸರ ರೂಪ. ಈಗ ನಾವಿಲ್ಲಿ ಮಹಿಷಾಸುರನ್ನ ನೋಡ್ತಾ ಇದ್ದೇವೆ. ಅಸುರನ್ನ ಕಂಡ್ಕೂಳೆ ನಮ್ಗೇನ್ ಕಾಣುತ್ತೆ? ಓ, ಒಂಥರ ಕೆಂಪು ಕಣ್ಣು, ದಪ್ಪ ಮೀಸೆ, ಆಮೇಲೆ ಮೈಯೆಲ್ಲ ದೊಡುತಿ ಶರೀರ, ದಷ್ಟಪುಷ್ಟವಾದ ಶರೀರ, ಆಮೇಲೆ ಕೈಲಿ ಹಿಡ್ಕೊಂಡಿರ್ತಕ್ಕಂಥ ಆ ಒಂದು ಆಯುಧಗಳು, ಇದೆಲ್ಲ ನಮಗೆ ಕಾಣುತ್ತೆ ಅಲ್ವಾ? ಭಗವಂತ ಈ ಅಧ್ಯಾಯದಲ್ಲಿ ತಿಳಿಸ್ತಾ ಇರೋದು ಈ ಒಂದು ರೂಪ ಅಲ್ಲ, ಇಲ್ಲಿ ಗುಣನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಆಸುರಿ ಗುಣಗಳು. ಈಗ ಆಸುರಿ ರೂಪ ಅಲ್ಲ, ಆಸುರಿ ಗುಣಗಳನ್ನ ಈ ಒಂದು ಅಧ್ಯಾಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇದ್ದೇವೆ ಇಲ್ಲಿ ನೋಡಿ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಸೊ ಹೀಗೆ 4 ಯುಗಗಳು. ಅದು ನಮಗೆ ಗೊತ್ತು. ಸತ್ಯಯುಗದಲ್ಲಿ ಏನಾಗ್ತಿತ್ತು? ಈ ಒಂದು ಆಸುರಿ ಗುಣದವರು, ಆಸುರಿ ಸ್ವಭಾವದವರು ಅವರು ಒಂದು ಲೋಕದಲ್ಲಿಂದ ಬೇರೆ ಬೇರೆ ಲೋಕಗಳಲ್ಲಿ ಇರ್ತಾ ಇದ್ದಿದ್ರು. ನಾವಿಲ್ಲಿ ನೋಡ್ತಾ ಇದ್ದೇವೆ ನೋಡಿ, ವರಾಹ ದೇವರು ಮತ್ತೆ ಇಲ್ಲಿ ಹಿರಣ್ಯಾಕ್ಷ. ಸೊ ಬೇರೆ ಬೇರೆ ಲೋಕಗಳಲ್ಲಿ ಇರ್ತಾ ಇದ್ರು. ತ್ರೇತಾಯುಗದಲ್ಲಿ ಈ ಆಸುರಿ ಸ್ವಭಾವದವರು, ದೈವಿ ಸ್ವಭಾವದವರು, ಇವರು ಬೇರೆ ಬೇರೆ ದೇಶಗಳಲ್ಲಿ, ಭಗವಾನ್ ಶ್ರೀರಾಮ ಸೊ ಭಾರತ ದೇಶದಲ್ಲಿ, ರಾವಣ ಲಂಕೆಯಲ್ಲಿ. ದ್ವಾಪರ ಯುಗದಲ್ಲಿ ಏನಾಯ್ತು? ಪಾಂಡವರು ಮತ್ತು ಕೌರವರು ಒಂದೇ ಕುಟುಂಬದಲ್ಲಿ, ಆಸುರಿ ಸ್ವಭಾವದವರು ಮತ್ತೆ ಒಂದು ದೈವಿ ಸ್ವಭಾವದವರು. ಪಾಂಡವರು ದೈವಿ ಸ್ವಭಾವ, ದೈವಿ ಗುಣದವರು, ಕೌರವರು ಆಸುರಿ ಗುಣದವರು, ಒಂದೇ ಕುಟುಂಬದಲ್ಲಿ ಕಾಣುತ್ತಾರೆ. ಕಲಿಯುಗದಲ್ಲಿ ಏನಾಗಿದೆ? ಕಲಿಯುಗದಲ್ಲಿ ಒಂದೇ ವ್ಯಕ್ತಿಯಲ್ಲಿ ದೈವಿ ಮತ್ತು ರಾಕ್ಷಸಿ ಗುಣಗಳು, ಆಸುರಿ ಗುಣಗಳು ಕಂಡು ಬರುತ್ತವೆ ಅಲ್ವಾ? ಹೌದು ಮಾತಾಜಿ. ಈಗ ನೋಡಿ, ಒಂದೇ ಮನೆಯಲ್ಲಿ ದ್ವಾಪರ ಯುಗದಲ್ಲಿ ಇತ್ತು, ಒಂದೇ ಕುಟುಂಬದಲ್ಲಿ. ಇಲ್ಲಿ ಒಂದೇ ವ್ಯಕ್ತಿಯಲ್ಲಿ ನೋಡಿ ಆಸುರಿ ಗುಣಗಳು ಮತ್ತೆ ಇಲ್ಲಿ ಆಸುರಿ ಗುಣಗಳು, ದೈವಿ ಗುಣಗಳು ಇಲ್ಲಿ ನೋಡಿ ಒಂದೇ ವ್ಯಕ್ತಿಯಲ್ಲಿಯೇ ಇದೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಆಸುರಿ ಗುಣಗಳು ಮತ್ತು ದೈವಿ ಗುಣಗಳು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಈ ಅಧ್ಯಾಯದಲ್ಲಿ ದೈವಿ ಮತ್ತು 24 ಶ್ಲೋಕಗಳಿವೆ. ಇದರಲ್ಲಿ ದೈವಿ ಮತ್ತು ರಾಕ್ಷಸಿ ಗುಣಗಳು, ಇವುಗಳ ಬಗ್ಗೆ 1ರಿಂದ 6ನೆಯ ಶ್ಲೋಕದವರೆಗೆ ಹೇಳ್ತಾರೆ ಭಗವಂತ. 7ರಿಂದ 18ನೇ ಶ್ಲೋಕದವರೆಗೆ ರಾಕ್ಷಸಿ ಸ್ವಭಾವ. ಸೊ ರಾಕ್ಷಸಿ ಸ್ವಭಾವದ ಬಗ್ಗೆ ಹೇಳ್ತಾರೆ. ಮತ್ತೆ 19ರಿಂದ 24ನೇ ಶ್ಲೋಕದಲ್ಲಿ ರಾಕ್ಷಸಿ ಸ್ವಭಾವದಲ್ಲಿ, ಆ ರಾಕ್ಷಸಿ ಗುಣಗಳಿಂದ ಮನುಷ್ಯ ಇದ್ದು ಕೆಲಸ ಮಾಡಿದ್ರೆ ಏನು ಫಲಿತಾಂಶ ಆಗುತ್ತೆ ಇದನ್ನ ನಮಗೆ ಹೇಳ್ತಾರೆ. ಕೊನೆಯದಾಗಿ ಉನ್ನತಿ ಅಥವಾ ಅವನತಿ ನಮ್ಮ ಆಯ್ಕೆ. ಭಗವಂತ ಏನ್ ಹೇಳ್ತಾರೆ? ನೀವು ಉನ್ನತಿ ಹೊನ್ನೋದು ನಮ್ಮ ಆಯ್ಕೆ. ಅಂದ್ರೆ ಇಲ್ಲಿ ದೈವಿ ಗುಣದಲ್ಲಿದ್ದರೆ ನಾವು ಉನ್ನತಿ ಹೊನ್ನಬಹುದು ಅಲ್ವಾ? ದೈವಿ ಗುಣ ಇದ್ದರೆ ಭಗವಂತ ಏನ್ ಹೇಳ್ತಾರೆ? ಭಗವದ್ಧಾಮಕ್ಕೆ ನಮಗೆ ಹೋಗ್ಬೋದು. ರಾಕ್ಷಸಿ ಗುಣ ಇದ್ದರೆ ನಾವು ಅಧೋಲೋಕಕ್ಕೆ ಹೋಗ್ತೇವೆ. ಸೊ ಹಾಗಾಗಿ ಇಲ್ಲಿ ರಾಕ್ಷಸಿ ಗುಣ ಅಥವಾ ದೈವಿ ಗುಣ ಯಾವುದನ್ನು ನಾವು ಆಯ್ಕೆ ಮಾಡಬೇಕು, ಇದಕ್ಕೆ ಸ್ವಾತಂತ್ರ್ಯವನ್ನ ನಮಗೆ ಭಗವಂತ ಕೊಟ್ಟಿದ್ದಾರೆ. ಆಯ್ಕೆ ಮಾಡೋ ಸ್ವಾತಂತ್ರ್ಯ ನಮ್ಮದು. ಅದನ್ನ ಕೃಷ್ಣ ಹೇಳ್ತಾನೆ, ಇದು ದೈವಿ ಗುಣ, ಇದು ಆಸುರಿ ಗುಣ. ಈ ದೈವಿ ಗುಣ ತಗೊಂಡ್ರೆ ನಿಮ್ಗೆ ಹೀಗಾಗತ್ತೆ, ಈ ಆಸುರಿ ಸ್ವಭಾವನ ನೀವು ಬೆಳೆಸ್ಕೊಂಡ್ರೆ ನಿಮಗೆ ಈ ರೀತಿ ಆಗತ್ತೆ ಫಲಿತಾಂಶ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ನೋಡಿ, ಸ್ಪಷ್ಟವಾಗಿ ನಮಗೆ ಇದನ್ನ ತಿಳಿಸ್ಕೊಡ್ತಾನೆ. ಇದು ಆಮೇಲೆ ನಿಮಗೆ ಆಯ್ಕೆಗೆ ಕೊಡ್ತಾನೆ ನಮಗೆ.
ಸೊ ಇದು ಒಂದು ಉತ್ತಮವಾದ ಗುರುವಿನ ಲಕ್ಷಣ. ಎಲ್ಲವನ್ನು ಸ್ಪಷ್ಟವಾಗಿ ಹೇಳೋದು, ಆಮೇಲೆ ನೀವು ನಿಮಗೆ ಬೇಕಾದದ್ದನ್ನು ಆರಿಸ್ಕೊಳ್ಳಿ. ಸೊ ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಹೇಳ್ತಾನೆ. ಮತ್ತೆ ನಿನ್ನೆ ಕೂಡ ನಾವು ನೋಡಿದ್ದೇವೆ, ಕೃಷ್ಣ ಅವನು ವೇದಗಳ ಗುರಿ ಕೃಷ್ಣ. ಸೊ ಆ ವೇದಗಳನ್ನು ಅರಿಯುವುದೇ ಆ ಕೃಷ್ಣನನ್ನು ಅರಿಯುವುದೇ ವೇದಗಳ ಗುರಿ. ಸೊ ಇದೇ ಥರ ಈ ಅಧ್ಯಾಯದಲ್ಲೂ ಕೂಡ ನಮಗೆ ಏನು ತಿಳಿಸ್ತಾನೆ, ಈ ಒಂದು ಈ ಆಸುರಿ ಸ್ವಭಾವ ಮತ್ತು ದೈವಿ ಸ್ವಭಾವ. ಸೊ ದೈವಿ ಸ್ವಭಾವಕ್ಕೆ ಬಂದರೆ ಆಮೇಲೆ ನಮಗೆ ಶುದ್ಧ ಸತ್ವಕ್ಕೆ ಹೋಗಲಿಕ್ಕೆ ಬರುತ್ತೆ. ಈಗ ಶುದ್ಧ ಸತ್ವಕ್ಕೆ ಹೋದರೆ ಆ ಭಗವಂತನ ಲೋಕಕ್ಕೆ ಹೋಗಲಿಕ್ಕೆ ನಮಗೆ ಒಂದು ಅವಕಾಶ. ಸೊ ಹಾಗಾಗಿ ಈ ರೀತಿಯಾಗಿ ಉನ್ನತಿ ಹೊಂದಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಆಸುರಿ ಗುಣದಲ್ಲಿ ಇರ್ತೀರಾ ಅಥವಾ ದೈವಿ ಗುಣವನ್ನು ಬೆಳೆಸ್ಕೊಳ್ತೀರಾ, ಇದು ನಮಗೆ ಅದನ್ನು ಆಯ್ಕೆ ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನೋಡೋಣ ಯಾವ ಥರ ಅಂತ. ಈಗ ಈ ಒಂದು ಅಧ್ಯಾಯದ 6 ಶ್ಲೋಕಗಳಲ್ಲಿ ನಮಗೆ ದೈವಿ ಗುಣಗಳನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ 26 ದೈವಿ ಗುಣಗಳು. ಅದನ್ನು ನೋಡೋಣ. ಈ ಅಧ್ಯಾಯ ಪ್ರಾರಂಭವಾಗುತ್ತೆ ಭಗವಾನ್ ಉವಾಚ, ಭಗವಂತನೇ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯಂ ಅಕ್ರೋಧಃ ತ್ಯಾಗಃ ಶಾಂತಿರ್ ಅಪೈಶುನಂ ದಯಾಭೂತೇಷು ಲೋಲುಪ್ತ್ವಂ ಮಾರ್ದವಂ ಹೀರಚಾಪಲಂ ತೇಜಃ ಕ್ಷಮಾ ಧೃತಿರ್ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಇಲ್ಲಿ ಭಗವಂತ ದೇವೋತ್ತಮ ಪರಮಪುರುಷ ನಮಗೆ ಪಟ್ಟಿ ಕೊಟ್ಟಿದ್ದಾನೆ. ಇಲ್ಲಿ ಎಷ್ಟು ಅಂದರೆ ದೈವಿ ಗುಣಗಳನ್ನು. ಶ್ರೀಲ ಪ್ರಭುಪಾದರು ಈ ಒಂದು ದೈವಿ ಗುಣಗಳ ಬಗ್ಗೆ ತುಂಬ ಚೆನ್ನಾಗಿ ಅವರು ಭಾವಾರ್ಥದಲ್ಲಿ ಬರೆದಿದ್ದಾರೆ. ನೀವು ಅದನ್ನು ತುಂಬ ಡೀಟೇಲ್ ಆಗಿ ಓದ್ಕೊಳ್ಬೋದು ಭಗವದ್ಗೀತಾ ಯಥಾರೂಪದಲ್ಲಿ. ಈಗ ನಮಗೆ ನಾವು ಒಳ್ಳೆಯವರು ಅಂತ ಕಾಣುತ್ತೆ ಅಲ್ವಾ, ಎಲ್ಲರಿಗೂ ನಾವು ಒಳ್ಳೆಯವರು ಅಂತ ಅನಿಸುತ್ತೆ ಅಲ್ವಾ ಎಲ್ಲರಿಗೂ? ಹೌದು ಮಾತಾಜಿ, ಅಲ್ವಾ? ಹೌದು, ಒಳ್ಳೆಯವರು ನಾವು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ನಾನು ಒಳ್ಳೆಯವ ಅಂತ ಅನಿಸುತ್ತೆ. ಹೌದು. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಈ ಒಂದು ಪಟ್ಟಿಯಲ್ಲಿ 26 ಗುಣಗಳಿದೆ. ಆ ಗುಣಗಳು ನಮ್ಮಲ್ಲಿ ಇದೆಯಾ? ಇದ್ದರೆ ಅದು ದೈವಿ ಗುಣ, ಇದ್ದರೆ ನಾವು ಒಳ್ಳೆಯವರು. ಹೀಗೆ ಈಗ ಅದು ಯಾವುದು ಅಂತ ನೋಡೋಣ. ಈ ರೀತಿಯಾದ 26 ಗುಣಗಳನ್ನು ಇಲ್ಲಿ ನೋಡುವಾಗ ಈ 26 ಗುಣಗಳು ಅಂದರೆ ದೈವಿ ಗುಣಗಳು ಬರಬೇಕು ಅಂತಂದ್ರೆ ದೈವೀಂ ಅಭಿಜಾತಸ್ಯ ಭಾರತ, ದೈವೀಂ ಅಭಿಜಾತಸ್ಯ, ದೈವಿ ಗುಣಗಳು ಬರಬೇಕು ಅಂತಂದ್ರೆ ಗರ್ಭಧಾನ ಸಂಸ್ಕಾರ ಆಗಿರಬೇಕು. ಸೊ ಈ ಒಳ್ಳೆಯ ಒಂದು ಮಗುವನ್ನು ಬೇಕು ಅಂತಂದ್ರೆ ಆ ಕೃಷ್ಣನನ್ನು ಮಧ್ಯದಲ್ಲಿ ನಾವು ತರಬೇಕು. ಸೊ ಹಾಗಾಗಿ ಇಲ್ಲಿ ಗರ್ಭಧಾನ ಸಂಸ್ಕಾರ ಆಗ್ಬೇಕು ಅಂತಂದ್ರೆ ಅಲ್ಲಿ ಹೇಳ್ತಾರೆ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು 64 ಸರಿ ಹೇಳ್ಬೇಕಂತೆ. ಸೊ ಅದೇ ಹಾಗೆ ಮಕ್ಕಳು ಉತ್ಪನ್ನ ಆಗಬೇಕು. ಅಷ್ಟು ನಾವು ಭಗವಂತನನ್ನ ಮಧ್ಯದಲ್ಲಿ ತಂದರೆ ಎಲ್ಲ ದೇವಿ ಗುಣಗಳು ಮಗುವಿಗೆ ಹುಟ್ಟಿನಿಂದಲೇ ಬರುತ್ತವೆ. ಇಲ್ಲಿ ಮೊದಲನೇ ಗುಣವನ್ನು ನೋಡೋಣ, ಅಭಯ. ಅಭಯ ಅಂದ್ರೆ ಏನು? ಭಯ ಇಲ್ಲದೆ ಇರುವುದು. ಅಭಯ ಅಂದರೆ ಭಯ ಇಲ್ಲದೆ ಇರುವುದು. ಈಗ ಭಯಕ್ಕೆ ನಾವೀಗ ಭಯದಲ್ಲಿ ಇದ್ದೇವೋ ಅಭಯದಲ್ಲಿ ಇದ್ದೇವೋ? ಹರೇ ಕೃಷ್ಣ, ಭಯದಲ್ಲಿದ್ದೇವೆ. ಭಯದಲ್ಲಿ ನಾವೀಗ ಇದ್ದೇವೆ. ಇದು ಭಯ ಅಂದರೆ ಏನು? ಭಯ ಅಂದರೆ ಇದು ನಮಗೆ ನಾಳಿನ ಚಿಂತೆ, ನಾಳೆ ಏನಾಗುತ್ತೋ ಆಮೇಲೆ ಏನಾಗುತ್ತೋ ಇದು ಚಿಂತೆ. ಆಮೇಲೆ ನಮಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಕೊನೆಯಲ್ಲಿ ನಮಗೆ ಸಾವಿನ ಭಯ ಅಲ್ವಾ? ಸಾವಿನ ಭಯ ಅದು ಅತಿ ಮಹಾಭಯ. ಈ ಭಯಕ್ಕೆ ಕಾರಣ ಅಂತಂದ್ರೆ ನಾವು ಮಾಯೆಯ ಅಸ್ತಿತ್ವದಲ್ಲಿ ಇರೋದು. ಈಗಂದ್ರೆ ಮಾಯೆಯ ಹಿಡಿತದಲ್ಲಿ ನಾವಿರೋದು. ಯಾವಾಗ ನಾವು ಅಂದರೆ ಕೃಷ್ಣ ಪ್ರಜ್ಞೆಗೆ ಬರ್ತೇವೆ ಆಗ ಭಯ ಇರೋದಿಲ್ಲ. ಯಾಕೆಂತಂದ್ರೆ ಈಗ ಕತ್ತಲೆ ಕೋಣೆಲೆ ನಮ್ಮನ್ನು ಕೂಡಿ ಹಾಕಿದ್ರೆ ನಮ್ಗೆ ಭಯ ಆಗುತ್ತೋ ಇಲ್ವೋ? ಆಗತ್ತೆ ಮಾತಾಜಿ. ತುಂಬಾ ಕಗ್ಗತ್ತಲೆ ಇದೆ, ಅದು ಏನು ಬೆಳಕಿನ ಒಂದು ನಿಶಾನೆ ಇಲ್ಲ. ಆ ಸಂದರ್ಭದಲ್ಲಿ ನಮಗೆ ಭಯ ಆಗತ್ತೆ.
ಆದರೆ ಅಲ್ಲಿ ಒಂದು ಚೂರು ಬೆಳಕು ಕಂಡರೆ ನಮಗೆ ಒಂಥರ ಸ್ಪಷ್ಟ ಆಗತ್ತೆ ಅಲ್ವಾ, ಇಲ್ಲಿ ಏನೂ ಇಲ್ಲ ಅಂತ ಭಯ ಆಗೋದಿಲ್ಲ. ಹಾಗೆ ಈಗ ನಾವು ಈಗ ಭಗವಂತ ಕೃಷ್ಣನ ಬಗ್ಗೆ ನಾವು ಜ್ಞಾನ ಪಡ್ಕೊಳ್ಬೋದು. ಅಂದರೆ ಜ್ಞಾನದ ಬೆಳಕು, ಈಗ ಭಗವದ್ಗೀತೆಯೇ ನಾವು ಬರ್ತಾ ಇದ್ದೇವೆ ಓದಲಿಕ್ಕೆ, ಕೇಳಲಿಕ್ಕೆ ಬರ್ತಾ ಇದ್ದೇವೆ. ಗುರು ಪರಂಪರೆಯಿಂದ ಈ ಒಂದು ಭಗವದ್ಗೀತೆಯನ್ನು ನಾವು ಕೇಳಿದಾಗ ನಮಗೆ ಏನಾಗುತ್ತೆ, ಜ್ಞಾನದ ಬೆಳಕು ಬರುತ್ತೆ, ಸರಿಯಾದ ಒಂದು ಶಾಸ್ತ್ರ ಜ್ಞಾನದ ಬೆಳಕು ಬರುತ್ತೆ. ಜ್ಞಾನ ಅಂತಂದ್ರೆ ಬೆಳಕು. ಸೊ ಹಾಗಾಗಿ ಸೂರ್ಯನ ಕಿರಣ ಕಂಡಾಗ ಕತ್ತಲೆ ಓಡಿ ಹೋಗುತ್ತೆ. ಅದೇ ರೀತಿ ಜ್ಞಾನದ ಬೆಳಕು ಬಂದಾಗ ಭಯ ಹೊರಟು ಹೋಗುತ್ತೆ. ಹಾಗಾಗಿ ಭಯ, ಅಭಯ, ಇಲ್ಲಿ ಹೇಳಿರ್ತಕ್ಕಂಥದ್ದು ಅಭಯ. ಸೊ ಹಾಗಾಗಿ ಭಯ ಯಾವಾಗಿರೋದಿಲ್ಲ. ಕೃಷ್ಣ ಸೂರ್ಯ ಸಮ, ಸೂರ್ಯ ಸಮ ಮಾಯಾಹಿ ಅಂಧಕಾರ, ಜಹ ಕೃಷ್ಣಾಹಿ ತಾಯನಾಹಿ ಮಾಯರ ಅಧಿಕಾರ. ಎಲ್ಲಿ ಕೃಷ್ಣ ಬಂದಿದ್ದಾನೆ ಅಲ್ಲಿ ಬೆಳಕು. ಸೊ ಹಾಗಾಗಿ ಅಲ್ಲಿ ಮಾಯೆ, ಅಂಧಕಾರ, ಈ ಒಂದು ಅಜ್ಞಾನ ಇದು ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಮೊದಲು ಅಭಯ, ಅಸ್ತಿತ್ವ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸ್ಕೊಳ್ಳುವುದು, ಇವು ಸನ್ಯಾಸಿಯ ಲಕ್ಷಣ. ಸನ್ಯಾಸಿಗೆ ಭಯ ಇದೆಯಾ? ಸನ್ಯಾಸಿಗೆ ಭಯ ಇಲ್ಲ. ಯಾಕೆ ಇಲ್ಲ ಭಯ? ಅವರು ಅಲ್ವಾ, ಸನ್ಯಾಸಿಗೆ ನೋಡಿದ್ದೀರಾ, ಸನ್ಯಾಸಿಗಳಿಗೆ ಭಯ ಇರುವುದಿಲ್ಲ. ಯಾಕೆ? ಅವರ ಹೃದಯದಲ್ಲಿ ಜ್ಞಾನ ದೀಪವನ್ನ ಅವರು ಹಚ್ಕೊಂಡಿರ್ತಾರೆ. ಯಾಕೆ? ಆ ಜ್ಞಾನ ಇರೋದ್ರಿಂದ ಆ ಜ್ಞಾನದ ಅಂಧಕಾರ ಇರೋದಿಲ್ಲ. ಸೊ ಹಾಗಾಗಿ ನಾವು ಯಾವಾಗ ಭಗವಂತನಿಗೆ ಶರಣಾಗ್ತೇವೆ ಆಗ ನಮಗೆ ಅಭಯ ಸಿಗ್ತದೆ. ಎಲ್ಲಿವರೆಗೆ ನಾವು ಮಾಯೆಯ ಹಿಡಿತದಲ್ಲಿರ್ತೇವೆ ಅಲ್ಲಿವರೆಗೆ ಭಯದಲ್ಲಿ ನಾವಿರುತ್ತೇವೆ. ಸೊ ಹಾಗಾಗಿ ಇಲ್ಲಿ ಕಾಣ್ತಕ್ಕಂಥದ್ದು ಅಭಯ. ಸೊ ಅಭಯ ಬೆಳೆಸ್ಕೋಬೇಕು ನಾವು, ಭಯ ಇಲ್ಲದೆ ಇರಬೇಕು ಅಂತಂದ್ರೆ ಭಗವಂತನಿಗೆ ಶರಣಾಗಬೇಕು. ಅಸ್ತಿತ್ವ ಇದು ನಮ್ಮ ಹತ್ರ ಇದೆಯಾ, ಇದೆಲ್ಲ ಕ್ವಾಲಿಟೀಸು ಗುಳಿಗಳು ನಮ್ಮಲ್ಲಿ ಇದೆಯಾ ಅಂತ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಅಸ್ತಿತ್ವದ ಶುದ್ಧಿ. ಅಸ್ತಿತ್ವ ಶುದ್ಧಿ ಅಂದ್ರೆ ಇದು ಕೂಡ ಸನ್ಯಾಸಿಗಳಲ್ಲಿ ಕಾಣುವ ಲಕ್ಷಣ. ಈಗ ನಾವು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಪ್ರಾಣಿಗಳ ತರ ಇರ್ಲಿಕ್ಕಾಗತ್ತಾ? ಹರೇ ಕೃಷ್ಣ, ಪ್ರಾಣಿಗಳ ತರ ಇರ್ಲಿಕ್ಕಾಗತ್ತಾ? ಇಲ್ಲ, ಪ್ರಾಣಿಗಳ ತರ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಪ್ರಾಣಿಗಳಿಗೆ ಯಾವುದರ ಮೇಲೆ ಕಂಟ್ರೋಲ್ ಇರೋದಿಲ್ಲ. ಆಹಾರ, ನಿದ್ರೆ, ಭಯ, ಮೈಥುನ. ಈಗ ನೋಡಿ, ಬೀದಿಯಲ್ಲಿ ನಾಯಿಯನ್ನ ನೋಡ್ತೇವೆ. ಆ ನಾಯಿ ಹೆಣ್ಣು ನಾಯಿ ಜೊತೆ ಅದು ಕೂಡ್ತದೆ ಎಲ್ಲರ ಎದುರಿಗೆ, ಅಲ್ವಾ? ಅದಕ್ಕೆ ಪ್ರಜ್ಞೆ ಇರುವುದಿಲ್ಲ. ಸೊ ಹಾಗಾಗಿ ನಮ್ಮ ಅಸ್ತಿತ್ವ ನಮಗೆ ಶುದ್ಧಿ ಆಗ್ಬೇಕು ಅಂತಂದ್ರೆ ನಾವು ಕೆಲವು ನಿಯಮಗಳನ್ನ ನಾವು ಪಾಲಿಸಬೇಕು. ಈಗ ಸನ್ಯಾಸಿಗಳಿಗೆ ಯಾವ ತರ ಇರುತ್ತೆ ಅಂದ್ರೆ ಅವರಿಗೆ ಯಾವಾಗ್ಲೂ ಸ್ತ್ರೀ ಸಂಬಂಧ ಇರಬಾರ್ದು, ಸ್ತ್ರೀಯರ ನಿಕಟ ಸಂಬಂಧ ಇರಬಾರ್ದು. ಮತ್ತೆ ಅವರಿಗೆ ಏನಿರುತ್ತೆ, ಆಸ್ತಿಯನ್ನ ಹೊಂದಬಾರದು. ಹರೇ ಕೃಷ್ಣ, ಕೇಳ್ತಾ ಉಂಟಾ? ಕೇಳಿಸ್ತಿದೆ ಮಾತಾಜಿ. ಇಲ್ಲ, ಇಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ, ಅದಕ್ಕೆ ಕೇಳಿಸ್ತಾ ಇದೆ ಅಲ್ವಾ? ಹಾಗೆ ಒಂದು ನಿಮಿಷ ಹರೇ ಕೃಷ್ಣ, ಕಿಟಕಿ ಹಾಕಿ ಬರ್ತೇನೆ. ಹರೇ ಕೃಷ್ಣ, ಸನ್ಯಾಸಿಗಳ ಬಗ್ಗೆ ಇಲ್ಲಿ ಅಸ್ತಿತ್ವ ಸಂಶುದ್ಧಿ ಬಗ್ಗೆ ನಾವು ಹೇಳ್ತಾ ಇದ್ರೆ ಇದು ಸನ್ಯಾಸಿಗಳ ಲಕ್ಷಣ. ಸೊ ಸನ್ಯಾಸಿಗಳಿಗೆ ಏನು ಅಂತಂದ್ರೆ ಅವರಿಗೆ ನಿಕಟವಾದ ಸ್ತ್ರೀ ಸಂಬಂಧ ಇರಬಾರ್ದು, ಅವರು ಆಸ್ತಿಯನ್ನು ಹೊಂದಿರಬಾರ್ದು, ಅವರಿಗೆ ಹಣ ಅದು ಹೆಚ್ಚು ಅಂದರೆ ಕೂಡಿಡಬಾರದು ಹಣವನ್ನ. ಸೊ ಹಾಗಾಗಿ ಇಲ್ಲಿ ನಮಗೆ ಉತ್ತಮ ಉದಾಹರಣೆ ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳು ಅವರು ಸ್ತ್ರೀಯರನ್ನ ದೂರ ಇಟ್ಟಿದ್ರು. ಸೊ ಕಟ್ಟುನಿಟ್ಟಾಗಿ ಅವರು ಸನ್ಯಾಸ ಧರ್ಮವನ್ನ ಅವರು ಪಾಲನೆ ಮಾಡ್ತಾ ಇದ್ರು. ಸೊ ಅದರಲ್ಲಿ ಅದರ ಅರ್ಥ ಸ್ತ್ರೀ ದ್ವೇಷಿ ಅಂತ ಅಲ್ಲ, ಆ ಸನ್ಯಾಸ ಧರ್ಮ ಆ ತರ ಇರುತ್ತೆ. ಈಗ ಏನಾಯ್ತು ಅಂತಂದ್ರೆ ಒಮ್ಮೆ ಚೋಟ ಹರಿದಾಸ ಅಂತ ಅವರ ಒಬ್ಬ ಶಿಷ್ಯರು, ಅವರು ಅಂದ್ರೆ ಅವರಿಗೆಲ್ಲ ಭಿಕ್ಷೆ ಬೇಡಿ, ಸನ್ಯಾಸಿಗಳಿಗೆ ಏನಾಗುತ್ತೆ ಭಿಕ್ಷೆ ಬೇಡಿ ಅವರು ಆಹಾರವನ್ನ
ತಯಾರಿಸ್ಲಿಕ್ಕಾಗತ್ತೆ. ಸೊ ಅದು ಅವರದ್ದು ವೃತ್ತಿ, ಅದು ಮುದುಕರ ವೃತ್ತಿ. ಅಲ್ಲಿ ಏನಾಗುತ್ತೆ, ಭಿಕ್ಷೆ ಬೇಡಿ ತಂದಿದ್ದ ಚೋಟ ಹರಿದಾಸ ಅದರಲ್ಲಿ ಆ ಒಂದು ಆಹಾರವನ್ನು ತಯಾರಿಸಿದಾಗ, ಪ್ರಸಾದ ಮಾಡಿದಾಗ ಚೈತನ್ಯ ಮಹಾಪ್ರಭುಗಳಿಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಹೇಳ್ತಾರೆ, ಇದು ಶುದ್ಧ ಭಿಕ್ಷೆ ಅಲ್ಲ, ಇದು ಶುದ್ಧ ಭಿಕ್ಷೆ ಮಾಡಿ ತಂದ ಅಕ್ಕಿ ಅಲ್ಲ ಇದು. ಅಂದ್ರೆ ಏನಾಗುತ್ತೆ ಅಂದ್ರೆ, ಇದು ಮನಸ್ಸಿನ ಮೇಲೆ ಆ ಪ್ರಜ್ಞೆ, ಯಾವ ಪ್ರಜ್ಞೆಯಲ್ಲಿ ಆ ಒಂದು ಆಹಾರವನ್ನು ತಯಾರಿಸಿದ್ದಾರೆ ಅದರಿಂದ ಅರ್ಥ ಆಗತ್ತೆ. ಆ ಚೋಟ ಹರಿದಾಸರು ಅವರು ಆ ಭಿಕ್ಷೆಯನ್ನು ಸ್ವೀಕರಿಸುವಾಗ ಆ ಹೆಂಗಸಿನ ಮೇಲೆ ಕಾಮದೃಷ್ಟಿಯಿಂದ ನೋಡಿದ್ದಾರೆ ಅಂತ ಅವರಿಗೆ ಚೈತನ್ಯ ಮಹಾಪ್ರಭುಗಳಿಗೆ ಗೊತ್ತಾಗುತ್ತೆ. ಸೊ ಆಗ ಆ ಕೂಡಲೇ ಅವರನ್ನ ತಮ್ಮ ಆಪ್ತ ಗುಂಪಿನಿಂದ ಅವರು ದೂರ ಇಟ್ಬಿಡ್ತಾರೆ. ಚೋಟ ಹರಿದಾಸನಿಗೆ ತುಂಬಾ ಇದಾಗತ್ತೆ, ಮನಸ್ಸಿಗೆ ತುಂಬಾ ದುಃಖ ಆಗತ್ತೆ ಅವರಿಗೆ. ಆಮೇಲೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಈಗ ಚೈತನ್ಯ ಮಹಾಪ್ರಭುಗಳು ಅದಕ್ಕೆ ಒಳ್ಳೇದೇ ಆಯ್ತು ಅಂತ ಹೇಳ್ತಾರೆ. ಯಾಕೆಂದ್ರೆ ಸನ್ಯಾಸ ಧರ್ಮದಲ್ಲಿ ಅಲ್ಲಿ ನಾವು ಪಾಲಿಸಬೇಕು. ಸೊ ಹಾಗಾಗಿ ಇದು ಅಷ್ಟು ಅವರು ಕಟ್ಟುನಿಟ್ಟಾಗಿದ್ರು. ಆಮೇಲೆ ಇನ್ನೊಂದು ವಿಚಾರ, ಇದೆಲ್ಲ ಅಸ್ತಿತ್ವ ಶುದ್ಧಿ, ಇದೆಲ್ಲ ಸನ್ಯಾಸಿಗಳದ್ದು ದಿವ್ಯ ಜ್ಞಾನವನ್ನು ಬೆಳೆಸ್ಕೊಳ್ಳೋದು. ದಿವ್ಯ ಜ್ಞಾನ ಅಂತಂದ್ರೆ ಆಧ್ಯಾತ್ಮಿಕ ಜ್ಞಾನ, ಇದನ್ನ ಬೆಳೆಸ್ಕೊಳ್ಳೋದು. ಯಾಕೆ ಇದನ್ನ ಬೆಳೆಸ್ಕೊಳ್ಬೇಕು ಸನ್ಯಾಸಿಗಳು ಅಂದ್ರೆ, ಅವರು ಗೃಹಸ್ಥರಿಗೆ ಈ ದಿವ್ಯ ಜ್ಞಾನವನ್ನ ಕೊಡಬೇಕಾಗತ್ತೆ. ಗೃಹಸ್ಥರಿಗೆ ಏನಾಗುತ್ತೆ, ಬೆಳಗಿಂದ ರಾತ್ರಿವರೆಗೂ ಅವರು ತಮ್ಮ ಜೀವನವನ್ನ ಅಂದರೆ ಹಣ ಗಳಿಸುವುದರಲ್ಲೇ ಕಳೆದು ಬಿಡ್ತಾರೆ ಅಲ್ವಾ. ಅವರಿಗೆ ಆತ್ಮಜ್ಞಾನ, ಈ ಒಂದು ದಿವ್ಯ ಜ್ಞಾನವನ್ನ ಕೊಡ್ಲಿಕ್ಕಾಗಿ ಸನ್ಯಾಸಿಗಳು ಅವರು ಮನೆಗೆ ಹೋಗ್ತಾರೆ. ಪ್ರತಿಯೊಬ್ಬರ ಮನೆಗೆ ಹೋಗಿ ಅಲ್ಲಿ ಅವರಿಗೆ ಗೃಹಸ್ಥರ ಮನೆಗಳಿಗೆ ಭೇಟಿ ಕೊಡ್ತಾರೆ. ಆ ಗೃಹಸ್ಥರ ಮನೆಗಳಿಗೆ ಭೇಟಿ ಕೊಟ್ಟು ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ. ಇದರ ಇಚ್ಛೆ ಭಿಕ್ಷೆಯನ್ನು ಬೇಡಲಿಕ್ಕೆ ಅವರು ಹೋಗೋದಲ್ಲ, ಅವರು ಗೃಹಸ್ಥರ ಉದ್ಧಾರ ಮಾಡಲಿಕ್ಕೆ ಹೋಗೋದು. ಸೊ ಹಾಗಾಗಿ ಇದೆಲ್ಲ ಈ ಅಭಯ ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸ್ಕೊಳ್ಳೋದು ನಾವು ಸನ್ಯಾಸಿಗಳಲ್ಲಿ ನೋಡ್ತೇವೆ. ದಾನ, ಆತ್ಮ ಸಂಯಮ, ಯಜ್ಞ. ಈಗ ದಾನ ಇದೆಲ್ಲ ಗೃಹಸ್ಥರಿಗೆ, ದಾನ, ಆತ್ಮ ಸಂಯಮ, ಯಜ್ಞ. ದಾನ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಆ ದಾನವನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಯಾಕೆಂತಂದ್ರೆ ದಾನ ಮಾಡಿದಾಗ ನಾವು ಗಳಿಸಿದ ಹಣಕ್ಕೆ ಅದಕ್ಕೆ ಶುದ್ಧಿ ಆಗತ್ತೆ. ಸೊ ಅದನ್ನ ಕೃಷ್ಣನ ಸೇವೆಗೆ ಬೆಳೆಸಬೇಕು. ಇದಕ್ಕೆ ಉತ್ತಮ ಉದಾಹರಣೆ ಅಲ್ಲಿ ರೂಪ ಗೋಸ್ವಾಮಿಯವರು. ಅವರು ತುಂಬಾ ದೊಡ್ಡ ಮಂತ್ರಿ ಆಗಿದ್ರು. ಆದರೆ ಅವರು ಆಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವರು ಗೋಸ್ವಾಮಿ ಆದರು. ಸೊ ಅವರು ತಮ್ಮ ಒಂದು ಹಣದಲ್ಲಿ, ತಮ್ಮ ವೃತ್ತಿ ಜೀವನದಲ್ಲಿ ಬಂದ ಹಣದಲ್ಲಿ 50% ಭಾಗವನ್ನ ಕೃಷ್ಣನ ಇದಕ್ಕಾಗಿ ಕೊಟ್ಟರು, ಭಗವಂತನಿಗಾಗಿ ಕೊಟ್ಟರು, ಆ ಭಗವದ್ ಭಕ್ತರಿಗಾಗಿ ಕೊಟ್ಟರು. ಆಮೇಲೆ ಉಳಿದ 50 ಭಾಗದಲ್ಲಿ 25 ಭಾಗ ಬಂಧುಗಳಿಗೆ ಮತ್ತು 25 ಭಾಗ ಆಪದ್ದನ ಅಂತ ಇಟ್ಕೊಂಡ್ರು. ಹಾಗಾಗಿ ಇಲ್ಲಿ ಗೃಹಸ್ಥ ಧರ್ಮದಲ್ಲಿ ಹಣವನ್ನ ಒಂದು ದಾನವನ್ನ ಮಾಡಬೇಕು. ಆಮೇಲೆ ಆತ್ಮ ಸಂಯಮ ಅಂತಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಸಂಯಮ ಅಂದ್ರೆ ಕಂಟ್ರೋಲ್. ಅಂದ್ರೆ ಇಲ್ಲಿ ಏನಾಗುತ್ತೆ, ಗೃಹಸ್ಥರಾದವರಿಗೆ ಅವರಿಗೆ ಕೃಷ್ಣ ಪ್ರಜ್ಞಾವಂತ ಮಕ್ಕಳನ್ನು ಮಾಡ್ಕೊಳ್ಳಿಕ್ಕೆ ಕಾಮಜೀವನ, ಅದು ಬಿಟ್ಟು ಲೈಂಗಿಕ ಜೀವನಕ್ಕೆ ಅದು ಕಂಪ್ಲೀಟ್ ಲೈಸೆನ್ಸ್ ಅಲ್ಲ. ಇದೆಲ್ಲ ಶಾಸ್ತ್ರ ಹೇಳುತ್ತೆ. ನಾವೀಗ ಏನು ಶಾಸ್ತ್ರ ಹೇಳುತ್ತೆ ಅದನ್ನೇ ನಾವಿಲ್ಲಿ ಮಾತಾಡ್ತಾ ಇರೋದು. ಆಮೇಲೆ ವೇದಾಧ್ಯಯನ, ಆಮೇಲೆ ಯಜ್ಞ. ಸೊ ಇದು ಯಜ್ಞ ಅಂತಂದ್ರೆ ಇಲ್ಲಿ ಸಂಕೀರ್ತನ ಯಜ್ಞ. ಈಗ ಈ ಯಜ್ಞ ನಮಗೆ ಏನು ಅಂತಂದ್ರೆ, ಹಿಂದೆ ಎಲ್ಲ ಮಾಡ್ತಾ ಇದ್ದ ಯಜ್ಞ, ಆ ಥರ ಯಜ್ಞ, ಅಗ್ನಿಹೋತ್ರಿ ಯಜ್ಞಗಳನ್ನ ಮಾಡಲಿಕ್ಕೆ ಈಗ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಕಲಿಯುಗದಲ್ಲಿ ಈ ಥರ ಯಜ್ಞ ಮಾಡಲಿಕ್ಕೆ ಅದಕ್ಕೆ ಅನುಕೂಲತೆಗಳು ಇಲ್ಲ. ಯಾಕಂದ್ರೆ ಯಜ್ಞ ಮಾಡಲಿಕ್ಕೆ ತುಂಬಾ ಹಣ ಬೇಕಾಗತ್ತೆ, ಮತ್ತೆ ಬ್ರಾಹ್ಮಣರು ಬೇಕು. ಬ್ರಾಹ್ಮಣರು ಮಂತ್ರದಿಂದ ಬೆಂಕಿಯನ್ನು ತರುವಂತ ಬ್ರಾಹ್ಮಣರು ಬೇಕು. ಆಮೇಲೆ ಅವರಿಗೆ ಇದು ಆ ಯಜ್ಞದಲ್ಲಿ ಆಹುತಿ ಕೊಡಬೇಕಾಗತ್ತೆ, ಪ್ರಾಣಿ ಬಲಿ. ಸೊ ಆಮೇಲೆ ಇದೆಲ್ಲ ಇಲ್ಲಿ ಇಲ್ಲ, ಈ ಒಂದು ಕಲಿಯುಗಕ್ಕೆ ಇಲ್ಲ. ಕಲಿಯುಗಕ್ಕೆ ಸರಳವಾದ ಯಜ್ಞ ಅದು ಸಂಕೀರ್ತನ ಯಜ್ಞ. ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಜಪಿಸುವುದು, ಕೀರ್ತನ ಮಾಡುವುದು, ಸಂಕೀರ್ತನ ಮಾಡುವುದು, ಇದು ಯಜ್ಞ ಕಲಿಯುಗಕ್ಕೆ. ಇದನ್ನ ಗೃಹಸ್ಥರಿಗೆ ಹೇಳಲಾಗಿದೆ. ಈಗ ವೇದಾಧ್ಯಯನ ಅಂತಂದ್ರೆ ಬ್ರಹ್ಮಚಾರಿಗಳಿಗೆ. ಸೊ ಬ್ರಹ್ಮಚಾರಿಗಳಿಗೆ ಇವರಿಗೆ ವೇದಾಧ್ಯಯನ. ಆಮೇಲೆ ತಪಸ್ಸು ಅಳ್ತಕ್ಕಂಥದ್ದು, ಅದು ಹೆಚ್ಚಾಗಿ ಇಲ್ಲಿ ಬರ್ತಕ್ಕಂಥ ತಪಸ್ಸು ಅಂತಂದ್ರೆ ತಾನು ಕಷ್ಟಪಡೋದು, ತನಗೆ ತಾನು ಕಷ್ಟವನ್ನು ತಂದುಕೊಳ್ಳೋದು, ಯಾಕಂದ್ರೆ ಯಶಸ್ಸು ಪಡೀಲಿಕ್ಕೆ. ಈಗ ನೋಡಿ, ನಾವು ಈಗ ತಪಸ್ಸು ಪಡೋದಂತಂದ್ರೆ, ಈಗ ಮಕ್ಕಳು ಕೂಡ ತಪಸ್ಸು ಮಾಡ್ತಾರೆ. ಯಾಕೆ, ಕಾಲೇಜಲ್ಲಿ ಹೋಗುವಾಗ ಅವರಿಗೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಕಷ್ಟಪಟ್ಟು 4 ಗಂಟೆ ರಾತ್ರಿ ಏಳೋದು, ತುಂಬಾ ಕೆಲಸ ಅಂದ್ರೆ ಅಭ್ಯಾಸ ಮಾಡೋದು,
ಇದೆಲ್ಲ ಮಾಡ್ತಾ ಇರ್ತಾರೆ. ಅವರು ಕೂಡ ತಪಸ್ಸು ಮಾಡ್ತಾರೆ. ಒಂದು ಏನಕ್ಕೆ ಪಡಿಲಿಕ್ಕೆ, ಏನನ್ನು ಪಡಿಲಿಕ್ಕೆ, ಅವರಿಗೆ ಹೆಚ್ಚಾಗಿ ಅಂಕಗಳನ್ನ ಪಡಿಲಿಕ್ಕೆ. ಆದರೆ ನಮ್ಮ ಜೀವನದಲ್ಲಿ ನಾವು ಯಾಕೆ ತಪಸ್ಸು ಮಾಡಬೇಕು? ನಮಗೆ ಚಿಕ್ಕ ತಪಸ್ಸು ಅಂದರೆ ಬೆಳಿಗ್ಗೆ ಎದ್ದು ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪವನ್ನು ಮಾಡೋದು, ಭಗವಂತನ ಒಂದು ಇದನ್ನು ನೋಡುವುದು, ಮಂಗಳಾರತಿ ದರ್ಶನವನ್ನು ತಗೊಳ್ಳೋದು, ಇದೆಲ್ಲ ಚಿಕ್ಕ ಚಿಕ್ಕ ಭಗವದ್ಗೀತೆ ತರಗತಿಗೆ ಬರೋದು ಚಿಕ್ಕ ತಪಸ್ಸು ನಮಗೆ. ಸೊ ಅದನ್ನು ನಾವು ಮಾಡಬೇಕು. ಇಲ್ಲದಿದ್ದರೆ ಇದೆಲ್ಲ ಸತ್ ದೈವೀ ಗುಣಗಳು ಇದನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಸರಳತೆ, ಆಮೇಲೆ ಸರಳತೆ ಅಂತಂದರೆ ಇದು ಎಲ್ಲರಿಗೂ ಕೂಡ, ಈ ಸರಳತೆ ಬ್ರಹ್ಮಚಾರಿಗೆ, ಗೃಹಸ್ಥರಿಗೆ, ಸನ್ಯಾಸಿ ಎಲ್ಲರೂ ಕೂಡ ಸರಳ ಜೀವನ ಅಂತಂದರೆ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಇದರಲ್ಲಿ ಏನಾಗುತ್ತೆ, ಸರಳ ಜೀವನ ಮತ್ತು ನೇರ ನಡತೆ. ಈ ಸರಳ ಜೀವನ ನೇರ ನಡತೆ ಅಂತಂದರೆ ಈಗ ನಮಗೆ ನಾವು ದೇವಸ್ಥಾನಗಳಲ್ಲಿ ಕೂಡ ನೋಡ್ಬೋದು, ತುಂಬ ವಿಜೃಂಭಣೆಯಿಂದ ಭಗವಂತನಿಗೆ ಅಲಂಕಾರ ಮಾಡ್ತಾರೆ. ಆದರೆ ಅಲ್ಲಿ ಬ್ರಹ್ಮಚಾರಿಗಳು ಸರಳ ಜೀವನ ನಡೆಸ್ತಾರೆ. ಸೊ ಹಾಗಾಗಿ ಇಲ್ಲಿ ಯುಕ್ತ ವೈರಾಗ್ಯ ಎಲ್ಲವನ್ನೂ ಕೂಡ ಭಗವಂತನಿಗೆ ತ್ಯಾಗ ಅಂದರೆ ಇಲ್ಲಿ ಯುಕ್ತ ವೈರಾಗ್ಯ ಎಲ್ಲವನ್ನೂ ಕೂಡ ಭಗವಂತನಿಗೆ ಇದನ್ನು ಭಗವಂತನ ಇದಕ್ಕೆ ಸೇವೆಗೆ ಬಳಸ್ತಕ್ಕಂಥದ್ದು. ಇದು ಕೂಡ ನಾವು ಹಿಂದಿನ ಭಗವದ್ಗೀತೆಯ ಒಂದು ಅಧ್ಯಾಯಗಳಲ್ಲಿ ನಾವು ನೋಡಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಅಹಿಂಸೆ ಸೊ ಇದು ಕೂಡ ದೈವಿ ಗುಣ. ಈ ಅಹಿಂಸೆ, ಈಗ ಹಿಂಸೆ ಅಂತ ಅಂದರೆ ಹಿಂದೆ ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಹಿಂಸೆ ಅಂತಂದರೆ ಅದರಲ್ಲಿ ಅಂದರೆ ಕಾಯ ವಾಚ ಮನಸ್ಸ, ಇದನ್ನು ಅಂದರೆ ದೇಹಕ್ಕೆ ಹಿಂಸೆ ಕೊಡೋದು, ಮನಸ್ಸಿಗೆ ಹಿಂಸೆ ಕೊಡೋದು, ಮತ್ತು ಆ ಒಂದು ಮಾತಿನಿಂದ ಇನ್ನೊಬ್ಬರಿಗೆ ಹಿಂಸೆ ಕೊಡೋದು, ಅದು ಮಾಡದಿದ್ರೆ ಅದು ಅಹಿಂಸೆ. ಇದರ ಜೊತೆಗೆ ನಾವು ಇನ್ನೊಬ್ಬರಿಗೆ ಕೃಷ್ಣ ಪ್ರಜ್ಞೆಯನ್ನು ಕೊಡಬೇಕು. ಇಲ್ಲದಿದ್ದರೆ ಅದು ಹಿಂಸೆ ಆಗುತ್ತಂತೆ. ಯಾಕೆಂದರೆ ನಮಗೆ ಗೊತ್ತಿದೆ, ನಮಗೆ ಈಗ ಭಗವಂತನ ಧಾಮಕ್ಕೆ ಹೋಗಬೇಕು, ನಾವು ಈ ಭೌತಿಕ ಪ್ರಪಂಚ ಅಶಾಶ್ವತ, ಇದು ದುಃಖಾಲಯ, ಇದನ್ನು ಬೇರೆಯವರಿಗೆ ತಿಳಿಸಿ ಹೇಳಬೇಕು. ಅದು ಮಾಡಿದರೆ ಅದು ಅಹಿಂಸೆ. ಸೊ ಹಾಗಾಗಿ ಸತ್ಯ ಅಂದರೆ ಎಲ್ಲರಿಗೂ ಗೊತ್ತು. ಸತ್ಯ ಅಂತಂದರೆ ಏನು ಅಂತಂದರೆ ನಾವು ಒಂದು ನಮ್ಮ ಶತ್ರುವಿನ ಎದುರಿಗೂ ಅದನ್ನು ಸತ್ಯವನ್ನು ಹೇಳೋದು. ಇದು ಅಂದರೆ ಶತ್ರುವು ಅಂತ ಎದುರಿಗೆ ಯಾರು ಸತ್ಯವನ್ನು ಹೇಳೋದಿಲ್ಲ. ಅಂದರೆ ಯಾಕೆಂತಂದರೆ ಅವರು ಸ್ವಲ್ಪ ಮುಚ್ಚಿಡ್ತಾರೆ. ಇಲ್ಲಿ ಹಾಗಲ್ಲ. ಇಲ್ಲಿ ಸತ್ಯ ಅಂತಂದರೆ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಸತ್ಯವನ್ನು ನಾವು ತಿರುಚಬಾರದು, ನಮ್ಮ ವೈಯಕ್ತಿಕ ಲಾಭಕ್ಕಾಗಿ. ಸೊ ಹಾಗಾಗಿ ಇಲ್ಲಿ ನಾವು ಹೆಚ್ಚಾಗಿ ತಿಳ್ಕೊಳ್ಳೋದು ಅಂತಂದರೆ ಭಗವದ್ಗೀತೆಯ ಅನೇಕ ಆವೃತ್ತಿಗಳಿವೆ. ಸೊ ಆವೃತ್ತಿಗಳಲ್ಲಿ ಆ ಮೂಲ ಪಾಠ ಭಗವಂತ ಏನು ಹೇಳಿದ್ದಾನೆ ಯಥಾರೂಪ, ಅದನ್ನು ಬಿಟ್ಟು ಅದನ್ನು ತಿರುಚಿ ಅದನ್ನು ತಮ್ಮ ಒಂದು ತಪ್ಪು ವ್ಯಾಖ್ಯಾನ ಕೊಡೋದು, ಅದು ಕೂಡ ಅಸತ್ಯವಾಗತ್ತೆ. ಸೊ ಸತ್ಯವನ್ನು ಕೊಡಬೇಕು. ಕೋಪ ಮಾಡಿಕೊಳ್ಳೋದಿರೋದು, ಸೊ ಅವುಗಳು ಎಲ್ಲರಿಗೂ ಕೂಡ ಗೊತ್ತು. ಕೋಪ ಅಂತ ಹೇಳೋದು ಅದು ಒಳ್ಳೆಯದಲ್ಲ. ಸೊ ಕೋಪಕ್ಕೆ ನಾವು ಕಡಿವಾಣ ಹಾಕಬೇಕು. ಈಗ ಏನಾಗುತ್ತೆ ಅಂದರೆ ಪ್ರಚೋದನೆಗಳು ಬರುತ್ತೆ ಜೀವನದಲ್ಲಿ, ಅನೇಕ ಸಮಸ್ಯೆಗಳು ಪ್ರಚೋದನೆಗಳು ಬರುತ್ತೆ. ಅಂತಹ ಪ್ರಚೋದನೆಗೆ ಒಳಗಾದಾಗಲೂ ಕೂಡ ಸಹನೆಯಿಂದ ಇರುವುದು. ಸೊ ಇದೆಲ್ಲ ನಾವು ವಿಚಾರ ಮಾಡ್ಕೊಳ್ಬೇಕು. ಈ ಕೋಪವನ್ನು ನಾವು ಭಗವಂತನ ಸೇವೆಗೆ ಬಳಸ್ಬೋದಂತೆ. ಇದು ಹೇಗೆ ಅಂತಂದರೆ ಹನುಮಾನ್ ಕೋಪದಿಂದ ಲಂಕೆಯನ್ನೇ ಸುಟ್ಟ, ಅದು ರಾಮನಿಗೆ ಮಾಡಿದ ಸೇವೆ ಆಯಿತು. ಸೊ ಹಾಗಾಗಿ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಈ ಕೋಪ ಮಾಡಿಕೊಂಡ್ರೆ ಇಡೀ ದೇಹವೇ ಮಲಿನ ಆಗುತ್ತೆ, ಮನಸ್ಸು ಮಲಿನ ಆಗುತ್ತೆ. ಈ ಕೋಪ ಹೇಳೋದು ರಜೋಗುಣದಿಂದ ಬಂದಿದ್ದು. ರಜೋಗುಣ ಯಾಕೆ ಬಂತು ನಮಗೆ? ರಜೋಗುಣದಿಂದ ಬಂದಿದ್ದರಿಂದ ಅದು ಆ ಕೋಪ ಕಾಮದಿಂದ ಬರುತ್ತೆ. ಯಾವಾಗೂ ನಮ್ಗೆ ಬೇಕು ಅಂತ ಅನಿಸುತ್ತೆ, ಅದು ಸಿಕ್ಕಲಿಲ್ಲ ಅಂದರೆ ಕೋಪ ಬಂದ್ಬಿಡುತ್ತೆ. ಸೊ ಹಾಗಾಗಿ ಈ ಕೋಪದಿಂದ ನಮಗೆ ಏನಾಗುತ್ತೆ, ಒಂದು ವಾತಾವರಣವೇ ಒಂದು ರೀತಿ ಮಲಿನ ವಾತಾವರಣ ಆಗುತ್ತೆ. ಸೊ ಆದ್ದರಿಂದ ನಾವು ಕೋಪವನ್ನು ಕಡಿಮೆ. ಹರೇ ಕೃಷ್ಣ. ಅಪೈಶುನಂ ಅಂದರೆ ಇಲ್ಲಿ ಹೇಳಿದ್ದಾರೆ ಇನ್ನೊಬ್ಬರಲ್ಲಿ ತಪ್ಪು ಹುಡುಕುವುದು. ಈಗ ನಾವು ಇನ್ನೊಬ್ಬರಲ್ಲಿ ತಪ್ಪು ಹುಡುಕೋದ್ರಲ್ಲಿ ಯಾವಾಗಲೂ ನಮ್ಗೊಂದು ಆ ಭಾವನೆ ಇದ್ದಿರುತ್ತೆ ಅಲ್ವಾ? ಇನ್ನೊಬ್ಬರಲ್ಲಿ ಏನಾದರೂ ಆದರೆ ಇನ್ನೊಬ್ಬರಲ್ಲಿ ತಪ್ಪು ಹುಡುಕೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಸ್ವಲ್ಪ ಮ್ಯೂಟ್ ಮಾಡಿ, ಏನಾದರೂ ಡಿಸ್ಟರ್ಬೆನ್ಸ್ ಬಂದರೆ. ಸೊ ಹಾಗಾಗಿ ಇಲ್ಲಿ ನಮಗೆ ಈ ಇನ್ನೊಬ್ಬರಲ್ಲಿ ತಪ್ಪು ಹುಡುಕುವುದರಲ್ಲಿ ವಿಮುಖತೆ. ಅದರಿಂದ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ, ಇನ್ನೊಬ್ಬರಲ್ಲಿ ತಪ್ಪು ಹುಡುಕೋದ್ರಲ್ಲಿ ನಾವು ವಿಮುಖತೆಯನ್ನು ಬೆಳೆಸ್ಕೊಳ್ಬೇಕು, ಅದು ದೈವಿ ಗುಣ. ಎಲ್ಲ ಜೀವಿಗಳಲ್ಲಿ ದಯೆ. ಸೊ ದಯೆ ಹೇಳೋದು ಬಹಳ ಮುಖ್ಯವಾದ ದಯಾಗುಣ. ಈ ದಯಾಗುಣ ನಮ್ಗೆ ಎಲ್ಲಿ ಹೋಗುತ್ತೆ? ಪ್ರಾಣಿ ಹಿಂಸೆ ಮಾಡಿದಾಗ ದಯಾಗುಣ ಹೋಗ್ಬಿಡುತ್ತೆ.
ಸೊ ಅದರಿಂದ ಜೀವಿಗಳಲ್ಲಿ ದಯೆಯನ್ನು ಮಾಡೋದು. ದುರಾಶೆ ಇಲ್ಲದಿರುವುದು. ದುರಾಶೆ ಅಂತಂದ್ರೆ ಎಲ್ಲರಿಗೂ ಕೂಡ ಗೊತ್ತು, ಅತಿ ಆಸೆ. ಸೊ ಏನಾಗುತ್ತೆ ದುರಾಶೆ, ಅದು ಯಾಕೆ ಬರುತ್ತೆ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕಾಮನೆಗಳಿರುತ್ತೆ. ಸೊ ಅದು ಕಾಮ ತೃಪ್ತಿ ಆದಾಗ ಮತ್ತೆ ಮತ್ತೆ ಪಡ್ಕೋಬೇಕು, ಲೋಭ. ಸೊ ಈ ದುರಾಶೆಯನ್ನ ಇಲ್ಲದೇ ಇದ್ರೆ ಅದು ದೈವಿ ಗುಣ. ಮೃದು ಸ್ವಭಾವ, ನಮ್ರತೆ, ಇದೆಲ್ಲ ನಮ್ರತೆ ಕೂಡ ಬಗ್ಗೆ ನಾವು ಹೇಗಿರ್ಬೇಕು ಅಂತಂದ್ರೆ, ಹುಲ್ಲನ್ನು ಮೆಟ್ಟಿದ್ರು ಕೂಡ ಅದು ಮತ್ತೆ ಏನು ಮಾಡೋಲ್ಲ, ಬಾಗಿದ್ರು ಕೂಡ ಅದು ಮತ್ತೆ ಎದ್ದು ನಿಲ್ಲುತ್ತೆ. ಅದೇ ತರಹ ನಮ್ರತೆಯ ಸ್ವಭಾವ ಇರಬೇಕು. ತೃಣಾದಪಿ ಸುನೀಚೇನ. ಆಮೇಲೆ ದೃಢ ಸಂಕಲ್ಪ ಅಂದ್ರೆ ನಮಗೆ ಸಂಕಲ್ಪ ಏನಿರುತ್ತೆ ಅದು ತುಂಬಾ ಮೃದು ಸಂಕಲ್ಪ ಆಗ್ಬಿಟ್ಟಿರುತ್ತೆ. ಅದು ದೃಢವಾದ ವಜ್ರ ಸಂಕಲ್ಪ. ಶ್ರೀಲ ಪ್ರಭುಪಾದರು 70ನೇ ವಯಸ್ಸಿನಲ್ಲೂ ಕೂಡ ಅವರು ವಿದೇಶಕ್ಕೆ ಹೋದರು. ಹೋಗುವಾಗ ಅವರಿಗೆ ಅಂದರೆ 2 ಬಾರಿ ಹಾರ್ಟ್ ಅಟ್ಯಾಕ್ ಆಯಿತು. ಆಮೇಲೆ ಅಲ್ಲಿ ಚಳಿ ದೇಶ. ಸೊ ಇಂತಹ ಸಂದರ್ಭದಲ್ಲೂ ಕೂಡ ಅವರಲ್ಲಿ ಹಣ ಕೂಡ ಏನು ಇರಲಿಲ್ಲ, ಕೇವಲ 40 ರೂಪಾಯಿ ಇಟ್ಕೊಂಡಿದ್ರು. ಆದರೆ ಅವರಿಗೆ ದೃಢವಾದ ಸಂಕಲ್ಪ ಇತ್ತು. ತನ್ನ ಗುರುಗಳು ಹೇಳಿದ್ದಾರೆ, ನಾನು ಒಂದು ಪಾಶ್ಚಾತ್ಯ ದೇಶದಲ್ಲಿ ಅವರು ಎಲ್ಲ ಕೃಷ್ಣ ಪ್ರಜ್ಞೆಯನ್ನು ಹರಡಬೇಕು, ಮತ್ತೆ ಪುಸ್ತಕಗಳನ್ನ ಬರೀಬೇಕು. ಇದೇ ದೃಢ ಸಂಕಲ್ಪ. ಸೊ ಅದು ದೃಢ ಸಂಕಲ್ಪ ಇರಬೇಕು. ತೇಜಸ್ಸು, ಕ್ಷಮೆ, ಸ್ಥೈರ್ಯ. ಸೊ ಇಲ್ಲಿ ತೇಜಸ್ಸು, ಕ್ಷಾತ್ರ ತೇಜಸ್ಸು. ಆಮೇಲೆ ಕ್ಷಮಾಗುಣ ಅಂತಕ್ಕಂಥದ್ದು ಬಹಳ ದೊಡ್ಡದು. ಇನ್ನೊಬ್ಬರಿಗೆ ಏನಾದರೂ ತಪ್ಪಾದರೆ ಅದನ್ನು ನಾವು ಕ್ಷಮೆ ಕೊಡೋದು, ಇದು ತುಂಬಾ ನಮಗೆ ಕಠಿಣ ಆಗತ್ತೆ ಕ್ಷಮೆ. ಸೊ ಆದರೆ ಕ್ಷಮಾಗುಣ ಕೂಡ ಇಲ್ಲಿ ಭಗವಂತ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಸ್ಥೈರ್ಯ, ಎಂತಹ ಸ್ಥಿತಿಯಲ್ಲೂ ಹೆದರದೇ ಇರುವುದು ಸ್ಥೈರ್ಯ. ಆತ್ಮಸ್ಥೈರ್ಯ. ಶುಚಿತ್ವ ಅಂತಂದ್ರೆ ಇಲ್ಲಿ ನಮಗೆ ಮುಖ್ಯವಾಗಿ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಸೊ ಅಂತರಂಗ ಶುದ್ಧಿಗಾಗಿ ನಮಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ. ಸೊ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ಮತ್ತೆ ನಮ್ಮ ಒಂದು ಪ್ರಜ್ಞೆಯಲ್ಲಿ, ಎಲ್ಲದರಲ್ಲೂ ಕೂಡ ಅಲ್ಲಿ ಎಲ್ಲ ಕಲುಷಿತವಾಗಿದೆ, ಎಷ್ಟೋ ಜನ್ಮದ ಕೊಳಕು ಇದೆ. ಸೊ ಅದನ್ನ ಶುದ್ಧಿ ಮಾಡ್ಕೊಳ್ಳಿಕ್ಕಾಗಿ ಹರೇ ಕೃಷ್ಣ ಮಹಾಮಂತ್ರ. ಸೊ ಚೇತೋದರ್ಪಣ ಮಾರ್ಜನಂ. ಸೊ ಇದು ಕನ್ನಡಿ ಮೇಲೆ ಧೂಳು ಹೇಗೆ ಕೂತಿರುತ್ತೆ, ಆ ಧೂಳನ್ನು ನಾವು ತೆಗಿಬೇಕಾಗತ್ತೆ. ಇಲ್ಲಿ ನಮಗೆ ಧೂಳು ಅಂತಂದ್ರೆ ಇಲ್ಲಿ ಕಾಮ. ಸೊ ಈ ಕಾಮವನ್ನು ನಾವು ತೆಗಿಬೇಕು. ಅದಕ್ಕೆ ಅಂದರೆ ನಾವು ಶುಚಿತ್ವವನ್ನು ಪಡಿಬೇಕು. ಅಂದರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಈ ಯುಗಕ್ಕೆ ಹೇಳಿದ್ದಾರೆ. ಸೊ ಆಮೇಲೆ ಬಹಿರಂಗ ಶುದ್ಧಿ ಎಲ್ಲರಿಗೂ ಗೊತ್ತು, ಸ್ನಾನ ಮಾಡಿಕೊಳ್ಳುವುದು. ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡೋದು. ಅಸೂಯೆ ಹೇಳ್ತಕ್ಕಂಥದ್ದು ಬಹಳ, ಅಸೂಯೆಯಿಂದ ದೂರವಾಗಿರ್ಬೇಕು, ಮುಕ್ತವಾಗಿರ್ಬೇಕು ಅಂತ ಇಲ್ಲಿ ಅದು ದಿವ್ಯ ಗುಣ. ಅಸೂಯಿಂದ ಮುಕ್ತವಾಗಿರುತ್ತೆ. ಅಸೂಯೆ ಅಂದರೆ ಏನು? ಇನ್ನೊಬ್ಬರಲ್ಲಿ ಇರೋದು ನನಗೆ ಇಚ್ಛೆ ಇದೆ, ನನಗೆ ಇಷ್ಟ, ಆದರೆ ಅದು ಅವರಲ್ಲಿ ಇರೋದು ಇಷ್ಟ ಇಲ್ಲ. ಸೊ ಹೀಗಾಗಿ ಇಲ್ಲಿ ಈ ಅಸೂಯೆಯಿಂದ ಮುಕ್ತರಾಗಬೇಕು. ದಿವ್ಯ ಗುಣ ಅಂತಂದ್ರೆ ಅಸೂಯೆ ಇರಬಾರ್ದು. ಈ ಅಸೂಯೆ ಅಂತಂದ್ರೆ ಅದು ಒಂದು ರೀತಿ ಇದು ಏನಂತಂದ್ರೆ, ಆ ಅಸೂಯೆ ಇದ್ರೆ ಈಗ ಸರ್ಪಕ್ಕೆ, ಈಗ ಹಾವಿಗೆ ಅಂದ್ರೆ ಅಸೂಯೆಯಿಂದ ಕಚ್ಚುತ್ತದೆಯಂತೆ. ಹಾವು ಕಚ್ಚಿದರೆ ಮದ್ದು ಇದೆ, ಮನುಷ್ಯರಿಗೆ ಅಸೂಯೆ ಇದ್ರೆ ಅದಕ್ಕೆ ಮದ್ದು ಇಲ್ಲ. ಅಸೂಯೆ ಹೇಳೋದು ಒಂದು, ಈಗ ನಮಗೆ ಏನಾಗುತ್ತೆ ಅಂತಂದ್ರೆ ಈ ಅಸೂಯೆಯಿಂದ, ಆ ಅಸೂಯೆಯನ್ನ ಭಗವಂತನಿಗೆ ಬಳಸ್ಲಿಕ್ಕೆ ಆಗೋದಿಲ್ಲ, ಬೇರೆ ಎಲ್ಲವನ್ನು ಬಳಸ್ಬೋದಂತೆ ಅಸೂಯೆ ಗುಣವನ್ನ. ಯಾಕಂದ್ರೆ ಅಸೂಯೆ ಅಥವಾ ಈ ಒಂದು ಹೊಟ್ಟೆ ಕಿಚ್ಚು ಇದು ಭಗವಂತನ ಲೋಕದಲ್ಲಿ ಇಲ್ಲ. ಆಮೇಲೆ ಗೌರವಕ್ಕಾಗಿ ಆಸೆ ಪಡೋದು. ಎಲ್ಲರಿಗೂ ಕೂಡ ಗೌರವ ನಮ್ಗೇನಾದ್ರೂ ಬಂತಂದ್ರೆ ಖುಷಿ ಅಲ್ವಾ? ಹರೇ ಕೃಷ್ಣ. ಮಾನ, ಪೂಜೆ, ಪ್ರತಿಷ್ಠೆ ಅಲ್ವಾ? ಹೌದು. ನಮ್ಗೆ ಯಾರಾದ್ರೂ ಸ್ಥಾನಮಾನ ಬೇಕು, ನಮ್ಗೆ ಈ ತರ ಗೌರವ ಬೇಕು, ನಾವು ಮಾಡಿದ್ದಕ್ಕೆ ಯಾರಾದ್ರೂ ನಮಗೆ ಅದನ್ನ ಸ್ಥಾನ ಕೊಡಬೇಕು, ಅದನ್ನು ಗುರುತಿಸಬೇಕು ಅಂತ. ಅದು ಮಾನ, ಪೂಜೆ, ಪ್ರತಿಷ್ಠೆ. ಅದರಿಂದ ನಾವು ಮುಕ್ತ ಆಗಬೇಕಂತೆ. ಅದು ದೈವಿ ಗುಣ. ಮತ್ತೆ ಶಾಂತಿ, ಇದನ್ನೆಲ್ಲ ಹೇಳಿದ್ದಾರೆ. 26 ಗುಣಗಳನ್ನ ಹೇಳಿದ್ದಾರೆ. ಆಮೇಲೆ ಇಲ್ಲಿ ನಮಗೆ ಕಾಣ್ತಾ ಇದೆ ಚಿತ್ರದಲ್ಲಿ ಈ ಎಲ್ಲ ರಾಕ್ಷಸರು ಕಾಣ್ತಾ ಇದ್ದಾರೆ ಅಲ್ವಾ ಹರೇ ಕೃಷ್ಣ? ಹೌದು ಮಾತಾಜಿ.
ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಹಿರಣ್ಯಾಕ್ಷನನ್ನ ನೋಡ್ತಾ ಇದ್ದೇವೆ. ಹಿರಣ್ಯಾಕ್ಷ ಅಲ್ವಾ? ಹಿರಣ್ಯಾಕ್ಷ ಹೌದು. ನೋಡ್ತಾ ಇದ್ರೆ ಇಲ್ಲಿ ನಾವು ರಾವಣನ ಹಿರಣ್ಯ. ನೋಡ್ತಾ ಇದ್ದೇವೆ, ಇಲ್ಲಿ ಕಂಸನನ್ನ ನೋಡ್ತಾ ಇದ್ದೇವೆ ಅಲ್ವಾ? ಹೌದು ಮತ್ತೆ. ಇಲ್ಲಿ ನೋಡೋಣ. ಈಗ ಆ, ಈಗ ದೈವಿ ಗುಣಗಳನ್ನ ಭಗವಂತ ವಿವರಿಸಿ ಆಯಿತು. ಈಗ ನಮಗೆ ಆ ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚ ಅಭಿಜಾತಸ್ಯ ಪಾರ್ಥ ಸಂಪದಂ ಆಸುರೀಂ. ಪಾರ್ಥನೆ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಈಗ ನಾವು ಒಂದು ದೈವಿ ಗುಣಗಳನ್ನ ನೋಡಿದ್ದೇವೆ. ಈಗ ಭಗವಂತ ಹೇಳ್ತಾ ಇದ್ದಾನೆ 6 ರಾಕ್ಷಸಿ ಗುಣಗಳು, ಅಸುರಿ ಗುಣಗಳು, ಆಸುರಿ ಸ್ವಭಾವದ ರೂಪ ಇರ್ತಕ್ಕಂಥ ಗುಣಗಳು. ಅಹಂಕಾರ, ನಮ್ಮಲ್ಲಿ ಅಹಂಕಾರ ಇರುತ್ತದೆ ಅಲ್ವಾ? ಇರ್ತದೆ ಮಾತಾಜಿ. ಅಹಂಕಾರ, ನಾನೇ ದೊಡ್ಡವನು, ನನ್ನದು, ನನಗೆ ಇತರರು ಗೌರವಿಸಬೇಕು, ನಾನೇ ದೊಡ್ಡವನು, ಇದಿದ್ದಿರುತ್ತೆ. ದರ್ಪ, ದರ್ಪ ಅಂದ್ರೆ ಏನು? ದರ್ಪ, ನನ್ನ ಹತ್ರ ಇದೆ, ಅದನ್ನ ಯಾವುದೋ ಒಂದು ವಸ್ತು ನನ್ನ ಹತ್ರ ಇದೆ, ಅದರ ಮೇಲೆ ನನಗೆ ಹೆಮ್ಮೆ ಇದೆ, ಅದನ್ನ ದರ್ಪ, ನನಗೆ ಇದಿದೆ ನನ್ನ ಹತ್ರ, ನಾನು ದೊಡ್ಡ ಶ್ರೀಮಂತ, ಇದು ದರ್ಪ. ಆಮೇಲೆ ಅಭಿಮಾನ, ಇಲ್ಲಿ ಅಭಿಮಾನ ನಾನು ನನ್ನದು ಹೇಳ್ತಕ್ಕಂಥ ಅಭಿಮಾನ. ಕೆಲವರಿಗೆ ಕುಟುಂಬದ ಮೇಲೆ ಅಭಿಮಾನ, ಕೆಲವರಿಗೆ ಊರಿನ ಮೇಲೆ ಅಭಿಮಾನ, ಕೆಲವರಿಗೆ ದೇಶದ ಮೇಲೆ ಅಭಿಮಾನ ಅಲ್ವಾ? ಭಗವಂತ ಇದನ್ನ ಏನ್ ಹೇಳ್ತಾ ಇದ್ದಾರೆ? ಅಭಿಮಾನವನ್ನ ಆಸುರಿ ಸ್ವಭಾವದಲ್ಲಿ ಸೇರಿಸಿದ್ದಾರೆ. ಮತ್ತೆ ಕ್ರೋಧ ಇಲ್ಲಿ ಬರ್ತದೆ. ಕ್ರೋಧ ಅಂತಂದ್ರೆ ಇಲ್ಲಿ ಸಿಟ್ಟು, ಕೋಪ. ಕೆಲವರಿಗೆ ಸಣ್ಣ ಸಣ್ಣ ವಿಷಯದಲ್ಲಿ ಕೋಪ ಬಂದ್ಬಿಡತ್ತೆ ಅಲ್ವಾ? ಈಗ ಕೋಪದ ಬಗ್ಗೆ, ಕೋಪ ಇಲ್ಲದಿರುವುದು ಅದು ದೈವಿ ಗುಣ, ಕೋಪ ಇರುವುದು ಅದು ರಾಕ್ಷಸಿ ಗುಣ. ಆಮೇಲೆ ಕ್ರೌರ್ಯ. ಹಾಗಾದ್ರೆ ಈ ಕ್ರೌರ್ಯಕ್ಕೂ ಕ್ರೋಧಕ್ಕೂ ವ್ಯತ್ಯಾಸ ಏನು? ಯಾರಾದ್ರೂ ಹೇಳ್ತೀರಾ? ಕ್ರೌರ್ಯಕ್ಕೂ ಕ್ರೋಧಕ್ಕೂ ವ್ಯತ್ಯಾಸ ಏನು? ಗೌರಿ ಅಂದ್ರೆ ಬೇರೆ ಕೋಪದ ಮುಂದಿನ ಹಂತ. ಕೋಪದ ಮುಂದಿನ ಹಂತ, ಮುಂದಿನ ಹಂತ ಏನು? ಕೋಪದ ಮುಂದಿನ ಹಂತ ಕ್ರೌರ್ಯ, ಕ್ರೌರ್ಯ. ತತ್ವ. ಕ್ರೌರ್ಯ ಅಂತಂದ್ರೆ ಇಲ್ಲಿಗ ಬೇರೆಯವರಿಗೆ ತೊಂದರೆ ಕೊಡೋದು. ನೋಡಿ ಇಲ್ಲಿ ಹೇಗೆ ಮಾಡ್ತಾ ಇದ್ದಾರೆ, ತೊಂದರೆ ಕೊಡೋದು ಅಂದ್ರೆ ಆ ಕ್ರೌರ್ಯ, ಕ್ರೂರತನ. ಈಗ ರಾಜ್ಯವನ್ನ ಪಡಲಿಕ್ಕಾಗಿ ದುರ್ಯೋಧನ ಏನ್ ಮಾಡಿದ? ದುರ್ಯೋಧನ, ಕೌರವಾದಿಗಳು 18 ಲಕ್ಷ ಅಕ್ಷೋಹಿಣಿ ಸೈನ್ಯ ಅಲ್ಲಿ ಇತ್ತು ಆ ಒಂದು ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ. ಎಲ್ಲರನ್ನೂ ಅವರು ಕೊಲ್ಲಲಿಕ್ಕೆ ತಯಾರಿದ್ರು. ಯಾಕೆ? ಅವರಿಗೆ ಆ ಒಂದು ರಾಜ್ಯ ಬೇಕಾಗಿತ್ತು. ಸೊ ಆ ರಾಜ್ಯಕ್ಕಾಗಿ ಅವರು ಅದನ್ನ ಕೊಲ್ಲಲಿಕ್ಕೆ ಅವರು ತಯಾರಾಗಿದ್ರು. ಸೊ ಇದೆಲ್ಲ ಕ್ರೌರ್ಯ. ಸೊ ಇಲ್ಲಿ ಈ ಅಜ್ಞಾನ ಮತ್ತು ಅಜ್ಞಾನ ಈ ರಾಕ್ಷಸಿ ಗುಣಕ್ಕೆ ಸೇರಿದವು. ಅಜ್ಞಾನ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಮೊದಲು ಜ್ಞಾನ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಜ್ಞಾನ ಅಂತಂದ್ರೆ ಯಾವ ಜ್ಞಾನ ನಮ್ಮನ್ನು ಈ ಹುಟ್ಟು ಸಾವಿನ ಚಕ್ರದಿಂದ ಆಚೆ ತಗೊಂಡು ಹೋಗ್ತದೆ, ಅದು ಜ್ಞಾನ. ನಾವು ಮೊನ್ನೆ ನೋಡಿದ್ದೇವೆ, ಆ ಜ್ಞಾನದಲ್ಲಿ 20 ಅಂಶಗಳನ್ನ ಹೇಳಿದ್ದಾರೆ ಭಗವಂತ. ಅವೆಲ್ಲ ಬಿಟ್ಟು ಬೇರೆ ಎಲ್ಲ ಅಜ್ಞಾನ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಜ್ಞಾನ ಅಂದ್ರೆ ಯಾರು ಶಾಸ್ತ್ರಗಳನ್ನು ಓದೋದಿಲ್ಲ, ಅವರಿಗೆ ಶಾಸ್ತ್ರ ಚಕ್ಷು ಇಲ್ಲ. ಸೊ ಹಾಗಾಗಿ ಜ್ಞಾನ ಸಿಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ ಎಲ್ಲವೂ ಕೂಡ. ಸೊ ಹಾಗಾಗಿ ಈ ಎಲ್ಲ ಆಸುರಿ ಗುಣಗಳು ಏನಾಗತ್ತೆ? ನರಕಕ್ಕೆ ರಾಜಮಾರ್ಗ. ಈ ಎಲ್ಲ ಆಸುರಿ ಗುಣಗಳು ಇದು ನರಕಕ್ಕೆ ರಾಜಮಾರ್ಗ, ಈ ಎಲ್ಲ ಆಸುರಿ ಗುಣಗಳು. ಸೊ ಹಾಗಾಗಿ ಅಸುರರು ಅವ್ರು ಏನಾಗಿರ್ತಾರೆ? ತಾಯಂದಿರ ಗರ್ಭದಿಂದಲೇ ರಾಕ್ಷಸಿ ಗುಣಗಳನ್ನ ಕೆಲವರು ಬೆಳೆಸ್ಕೊಂಡು ಬಂದಿರ್ತಾರೆ. ಮತ್ತೆ ಅವರು ಬೆಳೀತಾ ಆ ರಾಕ್ಷಸಿ ಗುಣಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ಅದನ್ನ ಪ್ರದರ್ಶನ ಕೂಡ ಅವರು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಇದೆಲ್ಲ ಕೇಳಿದ ಮೇಲೆ ಅರ್ಜುನ ಈ ಭಗವದ್ಗೀತೆ ನಡೀತಾ ಇರೋದು ಅದು ಕುರುಕ್ಷೇತ್ರ ರಣರಂಗದಲ್ಲಿ ಅಲ್ವಾ?
ಈಗ ಅರ್ಜುನಂಗೆ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ, ಎಲ್ಲ ಭಗವದ್ಗೀತೆ ಹೇಳ್ತಾ ಇದ್ದಾನೆ. ಇದು ಕೇಳಿದ ಮೇಲೆ ಅರ್ಜುನನಿಗೆ ಅನಿಸುತ್ತೆ, ಅಯ್ಯೋ ನಾನು ಕೂಡ ಏನು ರಾಕ್ಷಸಿ ಪ್ರವೃತ್ತಿಯಾ, ನನಗೆ ಇಷ್ಟೆಲ್ಲ ಜನರು ಎದುರಿ ನಿಂತಿದ್ದಾರೆ, ಇವರನ್ನ ನಾನೆಲ್ಲ ಕೊಲ್ಲಬೇಕು, ಯುದ್ಧ ಮಾಡಬೇಕು, ಇದೇನಿದು ಅಂತ ಅರ್ಜುನಿಗೂ ಅನಿಸುತ್ತಂತೆ. ತನಗೂ ಕೂಡ ನಾನು ಕ್ರೂರಿ ಆಗ್ಬಿಡ್ತಾ ಇದ್ದೇನೆ, ನನ್ನಲ್ಲೂ ಕೂಡ ಆಸುರಿ ಗುಣಗಳು ಇದೆಯೇನು ಇದು ಕೃಷ್ಣನಿಗೆ ಗೊತ್ತಾಗುತ್ತೆ. ಇದು ಕೃಷ್ಣನಿಗೆ ಹೇಗೆ ಗೊತ್ತಾಗುತ್ತೆ? ಹರೇ ಕೃಷ್ಣ, ಅರ್ಜುನನ ಮನಸ್ಸಿನಲ್ಲಿ ಈ ತರ ಅನಿಸಿದೆ ಅಂತ ಕೃಷ್ಣನಿಗೆ ಹೇಗೆ ಗೊತ್ತಾಗುತ್ತೆ? ಎಲ್ಲರ ದೇಹದಲ್ಲೂ ಪರಮಾತ್ಮನಾಗಿ ಶ್ರೀಕೃಷ್ಣ ವಾಸ ಮಾಡ್ತಾರೆ. ಹರಿ ಬೋಲ್. ಕೃಷ್ಣನಿಗೆ ಅರ್ಜುನನ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಆಯ್ತು. ಯಾಕಂದ್ರೆ ಪರಮಾತ್ಮನಾಗಿ ಅವನ ಹೃದಯದಲ್ಲಿ ಇರೋದ್ರಿಂದ ಅವನ ಭಾವನೆಗಳು ಅವನಿಗೆ ಗೊತ್ತಾಯ್ತು. ಅವಾಗ ಇಲ್ಲಿ ಶ್ಲೋಕ 5ರಲ್ಲಿ ಹೇಳ್ತಾನೆ, ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರೀಮತ ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಏನ್ ಹೇಳ್ತಾನೆ ಭಗವಂತ? ಏನ್ ಹೇಳ್ತಾನೆ? ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತವೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡುಪುತ್ರನಾದ ಅರ್ಜುನನೇ ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತಿನೊಂದಿಗೆ ಹುಟ್ಟಿದ್ದೀಯಾ. ಈಗ ಏನ್ ಹೇಳ್ತಾರೆ ಭಗವಂತ? ನಮಗೆ ದೈವಿ ಗುಣಗಳನ್ನ ಇದ್ರೆ ನಾವು ಮುಕ್ತಿಗೆ ಸಾಧನ, ಆಸುರಿ ಗುಣಗಳಿದ್ರೆ ನಾವು ಐಕ ಪ್ರಪಂಚದಲ್ಲಿ ಬಂಧನಕ್ಕೆ ಒಳಗಾಗ್ತೇವೆ. ಸೊ ಹಾಗಾಗಿ ಇಲ್ಲಿ ನಮಗೆ ಆಸುರಿ ಗುಣಗಳಿದ್ರೆ ನಮಗೆ ಪರಮ ಗುರಿ ಆ ಭಗವಂತನನ್ನ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಅರ್ಜುನನಿಗೆ ಹೇಳ್ತಾನೆ, ನೀನು ಹೆದರಬೇಡ, ನೀನು ದೈವಿ ಸಂಪತ್ತಿನಿಂದ ಹುಟ್ಟಿದ್ದೀಯಾ. ಅಂದ್ರೆ ಅರ್ಜುನ ಶುದ್ಧ ಭಕ್ತ. ಸೊ ಪಾಂಡವರ ಕುಟುಂಬದಲ್ಲಿ ಹುಟ್ಟಿದ್ದಾನೆ. ಸೊ ಪಾಂಡವರು ಎಲ್ಲರೂ ಕೂಡ ಭಕ್ತರ ಕುಟುಂಬ. ಸೊ ಹಾಗಾಗಿ ನೀನು ದೈವಿ ಸಂಪತ್ತಿನೊಂದಿಗೆ ಹುಟ್ಟಿದ್ದೀಯಾ ನೀನು. ಸೊ ಹಾಗಾಗಿ ಇಲ್ಲಿ ನಮಗೆ ಆ ದೈವಿ ಗುಣ ಹೇಳೋದು ಬಹಳ ಮುಖ್ಯವಾದದ್ದು. ಈಗ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ನಮ್ಮಲ್ಲಿ ದೈವಿ ಗುಣ ಇದೆಯಾ ಅಥವಾ ನಮ್ಮಲ್ಲಿ ರಾಕ್ಷಸಿ ಗುಣ ಇದೆಯಾ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಎರಡೂ ಇದೆ ಎರಡೂ ಇದೆ, ಸ್ವಲ್ಪ ಸ್ವಲ್ಪ ಇದೆ ಮಾತಾಜಿ. ನೋಡಿ, ಎರಡೂ ಇದೆ. ಯಾಕಂತಂದ್ರೆ ಕಲಿಯುಗದಲ್ಲಿ ನಮ್ಗೆ ಅಂದ್ರೆ ಒಂದೇ ವ್ಯಕ್ತಿಯಲ್ಲಿ ಎರಡೂ ಕೂಡ ಇದೆ. ಸೊ ಹಾಗಾಗಿ ಅದು ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ಅದು ಪ್ರಭಾವ ಬೀರುತ್ತೆ. ದೈವಿ ಗುಣ ಅದಕ್ಕೆ ನಾವು ವಿಚಾರ ಮಾಡಬೇಕು. ನಮ್ಮಲ್ಲಿ ದೈವಿ ಗುಣ ಬೆಳೆಸ್ಕೊಂಡ್ರೆ ನಮಗೆ ಇಲ್ಲಿ ಹೇಳಿದಾನೆ ಕೃಷ್ಣ, ದೈವಿ ಗುಣ ಬೆಳೆಸ್ಕೊಂಡ್ರೆ ಮುಕ್ತಿಗೆ ಸಾಧನವಾಗುತ್ತೆ. ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದ್ದು, ಆಸುರಿ ಗುಣಗಳಿದ್ರೆ ಬಂಧನ. ಯಾವ ಬಂಧನ? ಐಹಿಕ ಬಂಧನ. ಐಹಿಕ ಬಂಧನ ಅಂದ್ರೆ ನಮಗೆ ಈ ಐಹಿಕ ಪ್ರಪಂಚದಲ್ಲಿ ಹುಟ್ಟು ಸಾವಿನ ಚಕ್ರದಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೇವೆ. ಇದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅರ್ಜುನ, ನೀನು ಹೆದರ್ಬೇಡ, ನೀನು ಶೋಕಿಸಬೇಡ. ಅರ್ಜುನ ಶೋಕ ಮಾಡ್ತಾ ಇದ್ದೀನಿ, ಯೋಚನೆ ಮಾಡ್ತಾ ಗೊತ್ತಾಗ್ಬಿಡತ್ತೆ. ನೀನು ಶೋಕಿಸಬೇಡ, ನೀನು ದೈವಿ ಸಂಪತ್ತಿನಿಂದ ಹುಟ್ಟಿದ್ದೀಯಾ ಅಂತ ಅವನಿಗೆ ಆಶ್ವಾಸನೆ. ಯಾಕೆಂದ್ರೆ ಅವನಿಗೀಗ ಯುದ್ಧ ಮಾಡ್ಲಿಕ್ಕೆ ಹೋಗ್ಬೇಕಲ್ವಾ, ಯುದ್ಧ ಮಾಡಿದ್ರೆ ಹಿಂಸೆ. ಸೊ ಅದಕ್ಕೆ ಆ ಥರ ಅವನಿಗೆ ಆಶ್ವಾಸನೆ ಕೊಡ್ತಾ ಇದ್ದೇನೆ. ಇಲ್ಲಿ 6ನೇ ಶ್ಲೋಕದಲ್ಲಿ ಏನು ಹೇಳ್ತಾನೆ ನೋಡೋಣ. ದ್ವೌ ಭೂತ ಸರ್ಗೌ ಲೋಕೆ ಅಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ಜಗತ್ತಿನಲ್ಲಿ ಸೃಷ್ಟಿಯಾಗಿರುವವರಲ್ಲಿ 2 ವಿಧ, ಒಂದು ದೈವಿ ವರ್ಗ, ಇನ್ನೊಂದು ಆಸುರಿ ವರ್ಗ. ಇನ್ನು ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ತಿಳಿಸಿದ್ದೇನೆ, ತುಂಬಾ ವಿವರವಾಗಿ ತಿಳಿಸಿದ್ದಾರೆ. ದೈವಿ ಗುಣ 26 ಗುಣಗಳನ್ನ ತಿಳಿಸಿದ್ದಾರೆ. ಈಗ ಆಸುರಿ ಗುಣಗಳನ್ನ ಬಗ್ಗೆ ನೀನು ಹೇಳ್ತೀನಿ ಕೇಳು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಶೃಣು, ಇಲ್ಲಿ ಶೃಣು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ಕೇಳು. ಭಗವಂತ ಏನ್ ಹೇಳ್ತಾ ಇದ್ದಾನೆ? ಕೇಳು. ಅದರಿಂದ ಈಗ ನಾವು ಇಲ್ಲಿ ಐಹಿಕ ಪ್ರಪಂಚದಲ್ಲಿ ಇದ್ದೇವೆ, ನಮಗೆ ಶ್ರವಣ ಹೇಳೋದು ಬಹಳ ಮುಖ್ಯ. ಯಾಕೆಂತಂದ್ರೆ ಮಾನವ ಜನ್ಮವನ್ನು ನಾವು ಪಡ್ಕೊಂಡಾಗ ನಾವು ಶ್ರವಣ ಮಾಡಬೇಕು. ಏನನ್ನು ಶ್ರವಣದ ಮೂಲಕವೇ ನಮಗೆ ಈ ಜನ್ಮ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಅನೇಕ ಬಾರಿ ಭಗವದ್ಗೀತೆಯಲ್ಲಿ ಭಗವಂತ ಶೃಣು, ಕೇಳು ಕೇಳು ಅಂತ ಹೇಳ್ತಾ ಇದ್ದಾನೆ. ನಮಗೆ ಏನನ್ನು ಕೇಳಬೇಕು? ನಾವು ಈ ಒಂದು ಭಗವಂತನ ಬಗ್ಗೆ ಕೃಷ್ಣ ಕಥೆಗಳನ್ನು ಕೇಳಬೇಕು. ಅಂದ್ರೆ ಯಾಕೆ ಕೇಳಬೇಕು? ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದುನೋತಿ ಸುರುತ್ಸತಾಂ. ಈ ಹೃದಯದೊಳಗೆ ಎಲ್ಲ ಈ ಆಸುರಿ ಗುಣಗಳು ಇರುತ್ತೆ ಅಲ್ವಾ, ಅಭದ್ರ, ಎಲ್ಲ ಕೆಟ್ಟ ವಿಚಾರಗಳು ಹೃದಯದಲ್ಲಿ ಇರುತ್ತೆ. ಸೊ ಅದು ಹೊರಗೆ ಹೋಗ್ಬೇಕು ಅಂತಂದ್ರೆ ನಾವು ಭಗವಂತನ ಬಗ್ಗೆ ಕೇಳಬೇಕು. ಸೊ ಭಗವಂತನ ಬಗ್ಗೆ ಕೇಳುವುದು ಅಂದರೆ ಇದು ಪುಣ್ಯ ಶ್ರವಣ.
ಈಗ ನಾವೇನು ಭಗವದ್ಗೀತೆ ಕೇಳ್ತಾ ಇದ್ದೇವೆ ಅದು ಪುಣ್ಯ ಶ್ರವಣ. ಭಾಗವತಂ ಕೇಳೋದು ಪುಣ್ಯ ಶ್ರವಣ. ಸೊ ಭಗವದ್ಗೀತೆ, ಭಾಗವತ ಅಂತಹ ಅಪೌರುಷೇಯ ಧರ್ಮ ಗ್ರಂಥಗಳು, ಅದನ್ನು ಕೇಳೋದ್ರಿಂದ, ಕೃಷ್ಣ ಕಥೆಗಳನ್ನು ಕೇಳೋದ್ರಿಂದ ನಮ್ಮ ಹೃದಯದಲ್ಲಿದ್ದ ಎಲ್ಲ ಕೊಳಕು ಹೋಗುತ್ತದೆ. ಸೊ ಹಾಗಾಗಿ ಕೇಳು ಅಂತ ಹೇಳ್ತಾ ಇದ್ದಾನೆ. ಯಾರಿಂದ ಕೇಳಬೇಕು? ಉತ್ತಮವಾದ ಗುರುವಿನಿಂದ. ಉತ್ತಮ ಗುರು ಅಂದ್ರೆ ಯಾರು? ಸಂಪ್ರದಾಯದಿಂದ ಬಂದಿರತಕ್ಕಂಥ ಗುರುವು. ಸೊ ಸಂಪ್ರದಾಯ ಅಂತಂದ್ರೆ ಏನು? ಸಂಪ್ರದಾಯ ಅಂದರೆ ಯಾವುದು ಕೃಷ್ಣನಿಂದ ಆಕಾರವಾಗುತ್ತದೆ, ಆ ಎಲ್ಲ ಸಂಪ್ರದಾಯಕ್ಕೆ ಮೂಲ ಕೃಷ್ಣ ಇರಬೇಕು. ಸೊ ಹಾಗಾಗಿ ಇದು ಹೇಳಬೇಕು. ಅದರಿಂದ ಇಲ್ಲಿ ಏನಾಗುತ್ತೆ, ಈಗ ನಾವು ಇದನ್ನ ಈ ರೀತಿಯಾಗಿ ನಮ್ಮನ್ನು ನಾವು ಉನ್ನತಿ ಪಡ್ಕೊಳ್ಳಿಕ್ಕೆ ನಾವು ಮಾಡದೆ ಹೋದ್ರೆ, ನಾವು ನಮ್ಮ ಜೀವನವನ್ನ ವ್ಯರ್ಥ ಮಾಡ್ಕೊಂಡ್ರೆ ಪ್ರಾಣಿಗಳ ತರ ಆಗ್ಬಿಡ್ತೇವೆ ಅಲ್ವಾ? ಪ್ರಾಣಿಗಳಿಗೂ ನಮ್ಗೇನಾದ್ರು ವ್ಯತ್ಯಾಸ ಇರ್ತಾ? ಈಗ ನಮ್ಮನ್ನೇ ನಾವು ಉನ್ನತಿ ಗೊಳಿಸ್ಕೊಳ್ದೆ ಹೋದ್ರೆ ನಮಗಿರಲ್ಲ. ಸೊ ನಾವು ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಸೊ ಈಗ ಶೂದ್ರನಾದವನು ಏನ್ ಮಾಡ್ತಾನೆ? ಶೂದ್ರ ಅಂದ್ರೆ ಹುಟ್ಟಿನಿಂದ ಅಲ್ಲ, ಇದು ಗುಣದಿಂದ. ಸೊ ಗುಣಕರ್ಮ ವಿಭಾಗಶಃ. ಸೊ ಭಗವಂತ ಗುಣದಿಂದ ಮಾಡಿದ್ದಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಗುಣ ಮತ್ತು ಕರ್ಮದಿಂದ, ಹುಟ್ಟಿನಿಂದ ಅಲ್ಲ. ಇದೇನಾಗತ್ತೆ, ಒಬ್ಬನಿಗೆ ಶೂದ್ರ ಗುಣ ಇದೆ. ಶೂದ್ರ ಗುಣ ಅಂದ್ರೆ ತಮೋ ಗುಣ. ಸೊ ಅವನಿಗೆ ಏನು ವಿಚಾರ? ಎಲ್ಲಿ ಊಟ ಮಾಡ್ಲಿಕ್ಕೆ ಸಿಕ್ಕತ್ತೆ, ಯಾವಾಗ ನಿದ್ರೆ ಮಾಡ್ಲಿಕ್ಕೆ ಸಿಕ್ಕತ್ತೆ, ಇದೇ ಯೋಚನೆಯಲ್ಲಿ ಇರ್ತಾನೆ ಅಲ್ವಾ? ನಾವು ಹೇಳ್ತಾ ಇರೋದು ಶೂದ್ರ ಹೇಳಿದ್ರೆ ಇಲ್ಲಿ ಭಗವದ್ಗೀತೆಯಲ್ಲಿ ಹುಟ್ಟಿನಿಂದ ಅಲ್ಲ, ದಯವಿಟ್ಟು ನೀವು ತಪ್ಪು ತಿಳ್ಕೋಬಾರ್ದು. ಹುಟ್ಟಿನಿಂದ ಅಲ್ಲ, ಗುಣ ಮತ್ತು ಕರ್ಮದಿಂದ. ಸೊ ಗುಣ ಮತ್ತು ಕರ್ಮದಿಂದ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮನುಷ್ಯ ಜನ್ಮ ಬಂದಾಗ ನಾವೇನ್ ಮಾಡ್ಬೇಕು? ಮನುಷ್ಯ ಜನ್ಮ ಇರೋದು ಆತ್ಮ ಸಾಕ್ಷಾತ್ಕಾರ ಮಾಡ್ಲಿಕ್ಕಾಗಿ. ಅಂದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಏನು? ಈಗ ನಾನು ಯಾರು, ಭಗವಂತ ಯಾರು, ಪ್ರಕೃತಿ ಅಂದ್ರೆ ಏನು, ನಾನು ಯಾಕೆ ಇಲ್ಲಿ ಬಂದಿದ್ದೇನೆ, ನಾನು ಯಾಕೆ ಇಲ್ಲಿ ಬಂದಿದ್ದೇನೆ, ನನಗೆ ಯಾಕೆ ಕಷ್ಟಗಳು ಬರುತ್ತವೆ, ಇದರಿಂದ ಪಾರಾಗೋದು ಹೇಗೆ? ಸೊ ಇದನ್ನೆಲ್ಲ ತಿಳ್ಕೊಳ್ಬೇಕು ಅನ್ನೋದು ನಮಗೆ ಇರಬೇಕಂತೆ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನ ನಾವು ಮಾಡ್ಕೊಳ್ದೆ ಹೋದ್ರೆ ಪ್ರಾಣಿಗಳ ತರಹ ನಾವು ಇಲ್ಲಿ ಆಹಾರ, ನಿದ್ರ, ಭಯ, ಮೈಥುನ ಇದರಲ್ಲಿ ನಾವು ಉಳ್ಕೊಂಡ್ಬಿಟ್ರೆ ಏನಾಗುತ್ತೆ, ನಮಗೆ ಮತ್ತು ಪ್ರಾಣಿಗೆ ವ್ಯತ್ಯಾಸ ಇಲ್ಲ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಈಗ ಏನ್ ಹೇಳ್ತಾನೆ, ಇನ್ನು ತುಂಬಾ ವಿವರವಾಗಿ ರಾಕ್ಷಸಿ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾನೆ ಭಗವಂತ, ಆಸುರಿ ಪ್ರಕೃತಿಯವರಿಗೆ. ಈಗ ಆಸುರಿ ಪ್ರವೃತ್ತಿ ಯಾರಿಗಿರುತ್ತದೆ ಇಲ್ಲಿ ನೋಡಿ, ನಮ್ಗೆ ಕಾಣ್ತಾ ಇದೆ ಆಸುರಿ ಪ್ರವೃತ್ತಿ. ಅಲ್ಲಿ ಏನಾಗಿದೆ, ಅವರಿಗೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಇದು ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅವರಿಗೆ? ಹರೇ ಕೃಷ್ಣ. ಅವರಿಗೆ ಜ್ಞಾನದ ಬೆಳಕು ಇರಲ್ಲ, ಕತ್ತಲೆಯಲ್ಲಿ ವಾಸ ಮಾಡ್ತಿರ್ತಾರೆ. ಏನಿರೋದಿಲ್ಲ ಅವರಿಗೆ? ಜ್ಞಾನದ ಬೆಳಕು ಅವ್ರ ಮನಸ್ಸಲ್ಲಿ. ಅವರಿಗೆ ಜ್ಞಾನ ಇರೋದಿಲ್ಲ. ಸೊ ಅವರು ಅಜ್ಞಾನದಲ್ಲಿ ತೊಳಲಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಸರಿಯಾದ ಜ್ಞಾನ ಇದ್ದರೆ ನಾವು ಸತ್ವಗುಣದಲ್ಲಿ, ಇವರು ಯಾವ ಗುಣದಲ್ಲಿ ಇದ್ದಾರೆ? ತಮೋ ಗುಣದಲ್ಲಿ ಇದ್ದಾರೆ. ಅದಕ್ಕೆ ಅವರಿಗೆ ಜ್ಞಾನ ಇಲ್ಲ, ಅಜ್ಞಾನ. ತಮೋ ಗುಣ ಅಂದ್ರೆ ಅಜ್ಞಾನ, ಆಲಸಿ, ನಿದ್ರೆ, ಇದೆಲ್ಲ ತಮೋಗುಣ. ಸೊ ಅದೇ ನಮ್ಮ ಸತ್ವಗುಣದಲ್ಲಿ ಇದ್ದರೆ ಜ್ಞಾನ. ಸತ್ವಗುಣದಲ್ಲಿ ಏನು? ಜ್ಞಾನ ಅಂದ್ರೆ ಏನು? ನಮಗೆ ಯಾವುದು ಮಾಡಬಾರ್ದು, ಯಾವುದು ಮಾಡಬೇಕು ಇದು ಗೊತ್ತಾಗತ್ತೆ ಅಲ್ವಾ? ಅದು ಜ್ಞಾನ ಅಲ್ವಾ? ಈಗ ಅರ್ಜುನ ಮೊದಲನೇ ಅಂದ್ರೆ ಅಧ್ಯಾಯದಲ್ಲಿ ಹೇಳಿದ, ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಯುದ್ಧ ಮಾಡಿದ್ರೆ ಇಷ್ಟೆಲ್ಲ ಕಾರಣ ಕೊಟ್ಟ, ನಾನು ಯುದ್ಧ ಮಾಡೋಕ್ಕಾಗ್ತಾ ಇಲ್ಲ. ಯುದ್ಧ ಅಂತಂದ್ರೆ ನನಗೆ ಸಹಾನುಭೂತಿ ಬರ್ತಾ ಇದೆ, ಯುದ್ಧದಲ್ಲಿ ನನಗೆ ಲಾಭ ಇಲ್ಲ, ಯುದ್ಧದಿಂದ ಸಂತೋಷ ಇಲ್ಲ, ಕುಲಕ್ಷಯವಾಗುತ್ತೆ, ನನಗೆ ನಿರ್ಣಯ ಮಾಡೋಕ್ಕೆ ಆಗಲ್ಲ, ನಾನು ಯುದ್ಧ ಮಾಡಬೇಕೋ ಅಥವಾ ನನ್ನ ಬಂಧುಗಳ ಜೊತೆ ನಾನು ಯುದ್ಧ ಮಾಡಬೇಕೋ ಅಥವಾ ನಾನೇ ಅವರಿಗೆ ಸೋತು ಬಿಡಬೇಕೋ, ಇದು ಏನು ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾನೆ. ಅವಾಗ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಸೊ ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ನೋಡು, ಯಾರು ಭಕ್ತಿ ಮಾರ್ಗದಲ್ಲಿ ಇರ್ತಾರೆ ಅವರಿಗೆ ಒಂದೇ ಒಂದು ದೃಢವಾದ ನಿಶ್ಚಯ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ.
ಸೊ ಏಕೆ ಅವರಿಗೆ ದೃಢ ನಿಶ್ಚಯ ಮಾಡಲಿಕ್ಕೆ ಸಾಧ್ಯ, ನಿರ್ಣಯ ಮಾಡಲಿಕ್ಕೆ. ಆದ್ದರಿಂದ ನೀನು ಭಕ್ತಿ ಮಾರ್ಗಕ್ಕೆ ಬಂದುಬಿಡು ಅಂತ ಕೃಷ್ಣ ನೇರವಾಗಿ ಹೇಳ್ತಾನೆ ಅಲ್ವಾ, ನೇರವಾಗಿ ಹೇಳ್ತಾನೆ. ಸೊ ಹಾಗಾಗಿ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಆಸುರಿ ಸ್ವಭಾವದವರಿಗೆ ಶಾಸ್ತ್ರಜ್ಞಾನ ಇಲ್ಲ. ಇವರಿಗೆ ಭಗವದ್ಗೀತೆ ಕ್ಲಾಸಿಗೆ ಬಂದ್ರಿಂದ ಆಗತ್ತಾ? ಅದೇ ಇಲ್ಲ ಮಾತಾಜಿ. ಆಮೇಲೆ ಅವರು ಶಾಸ್ತ್ರವನ್ನ ನಂಬುವುದಿಲ್ಲ, ಇದೆಲ್ಲ ಫಿಕ್ಷನ್ ಅಂತ ಹೇಳ್ಬಿಡ್ತಾರೆ ಅಲ್ವಾ, ಕಟ್ಟುಕತೆ ಅಂತ ಹೇಳ್ತಾರೆ ಅಲ್ವಾ ಹೌದು ಅಲ್ವಾ. ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ? ಶಾಸ್ತ್ರದಲ್ಲಿ 4 ನಿಯಂತ್ರಕ ತತ್ವಗಳನ್ನ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ನಾವು ಮದ್ಯಪಾನ ಮಾಡಬಾರ್ದು ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಆದ್ರೆ ಇವರು ಅದನ್ನೇ ಮಾಡ್ತಾ ಇದ್ದಾರೆ ನೋಡಿ. ಆಮೇಲೆ ನಾವು ಮದ್ಯಪಾನ ಮಾಡಬಾರ್ದು, ನಾವು ಜೂಜಾಡಬಾರ್ದು, ನಾವು ಮಾಂಸ ಸೇವನೆ ಮಾಡಬಾರ್ದು, ನಾವು ಇದನ್ನು ಮಾಡಬಾರ್ದು, ಅಂದ್ರೆ ಮದ್ಯ ಸೇವನೆ ನಾವು ಮಾಡಬಾರ್ದು, ಇದನ್ನ ಹೇಳಿದ್ದಾರೆ. ಮತ್ತೆ ವ್ಯಭಿಚಾರ ಮಾಡಬಾರ್ದು, ಇದನ್ನ ಹೇಳಿದ್ದಾರೆ ಅಲ್ವಾ, ಹೌದು. ಇದನ್ನು ಹೇಳಿದ್ದಾರೆ. ಆದರೆ ಇದನ್ನು ಹೇಳಿದರೆ ಈ ಆಸುರಿ ಸ್ವಭಾವದವರು ಅವರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ, ಏನು ತಿಳಿಯೋದು ಅವರಿಗೆ. ಶುಚಿತ್ವವಿಲ್ಲ ಅಂದ್ರೆ ಇಲ್ಲಿ ಏನು ಅಂತ ತಿಳ್ಕೊಳ್ಬೇಕು. ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಇಲ್ಲಿ ನಾವು ತಿಳ್ಕೊಳ್ಬೇಕು. ಈ 4 ನಾವು ಬಗ್ಗೆ ನೋಡಿದ್ದೇವಲ್ವಾ, ಈ 4ರಲ್ಲಿ ಏನಾಗುತ್ತೆ ಅಂತಂದ್ರೆ, ಆಸುರಿ ಸ್ವಭಾವದವರು ಈ 4ಅನ್ನೇ ಮಾಡ್ತಾರೆ, ಆಸುರಿ ಸ್ವಭಾವದವರು ಅಲ್ವಾ. ಈಗ ಪ್ರಪಂಚದಲ್ಲಿ ಪಾಪಕೃತ್ಯಗಳು ನಡೆಯೋದಕ್ಕೆ ಈ 4 ಕಾರಣ. ಈ 4 ನಾವೀಗ ಹೇಳಿದ್ದೇವಲ್ವಾ, ಅದು ಕಾರಣ. ಅಂದ್ರೆ ಇಲ್ಲಿ ಒಂದು ಮದ್ಯ ಸೇವನೆ, ಈ ತರ ಮದ್ಯ ಸೇವನೆ ಮಾಡಿದರೆ ಅವರಿಗೆ ತಪಸ್ಸು ಮಾಡ್ಲಿಕ್ಕಾಗತ್ತಾ? ಅವರಿಗೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ಆಗತ್ತಾ? ಬೆಳಗಾಗಿ ಎದ್ದು ಭಗವಂತನ ಒಂದು ಮಂಗಳಾರತಿಗೆ ಬನ್ನಿ ಅಂದ್ರೆ ಆಗತ್ತಾ? ಭಗವದ್ಗೀತೆ ತರಗತಿ ಬನ್ನಿ ಅಂದ್ರೆ ಆಗತ್ತಾ? ಇಲ್ಲ ಮಾತಾಜಿ. ಅದೇ ಅದಕ್ಕೆ ಹೇಳ್ತಾರೆ, ಮದ್ಯಪಾನ ಮಾಡಿದ್ರೆ ತಪಸ್ಸು ಹೊರಟೋಗ್ಬಿಡುತ್ತೆ. ಆಮೇಲೆ ಮಾಂಸವನ್ನು ತಿಂದ್ರೆ ದಯಾಗುಣ ಹೊರಟೋಗ್ಬಿಡುತ್ತೆ. ಮಾಂಸ ಅಂದ್ರೆ ಕ್ರೂರತನ ಅಲ್ವಾ, ಪ್ರಾಣಿಗಳಿಂದ ಹಿಂಸೆ ಮಾಡಿ ಆ ಪ್ರಾಣಿಗಳ ಕೊಂದು ಆ ಮಾಂಸವನ್ನ ತಿನ್ನುವುದು ಅಲ್ವಾ, ಹೌದು ಮಾತಾಜಿ. ಹೊರಟೋಗ್ಬಿಡುತ್ತೆ. ಆಮೇಲೆ ಈಗ ಜೂಜಾಡದಿಂದ ಸತ್ಯ ಹೊರಟೋಗ್ಬಿಡುತ್ತೆ. ಸೊ ಆಮೇಲೆ ಇಲ್ಲಿ ಅಂದ್ರೆ ಆ ಪರಸ್ತ್ರೀ ಸಂಘ ಮಾಡೋದ್ರಿಂದ ಶುಚಿತ್ವ ಹೊರಟೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ 4 ಮಾಡೋದ್ರಿಂದ, ಅಂದ್ರೆ ಪರಸ್ತ್ರೀ ಸಂಘ, ಜೂಜಾಟ, ಮಾಂಸ ಸೇವನೆ ಮತ್ತೆ ಮದ್ಯಪಾನ, ಸೊ ಇದು ಮಾಡೋದ್ರಿಂದ ಇದು ಎಲ್ಲ ಪಾಪಕರ್ಮಗಳು. ಈ ಪಾಪಕರ್ಮಗಳಿಂದ ಏನಾಗುತ್ತೆ, ಈ ಎಲ್ಲ ಭೌತಿಕ ಪ್ರಪಂಚದಲ್ಲಿ ಈ ಪಾಪಕೃತ್ಯಗಳಿರುತ್ತೆ. ಅದಕ್ಕೆ ಇದೇ ಕಾರಣ, 4 ಕಾರಣ. ಇಲ್ಲಿ ನೋಡಿ, ಗೋಹತ್ಯ. ಇಲ್ಲಿ ಒಬ್ಬರ ಪರೀಕ್ಷಿತ್ ಮಹಾರಾಜನ ಇದನ್ನ ನೋಡ್ಕೊಂಡು ಆಮೇಲೆ ಪರೀಕ್ಷಿತ್ ಮಹಾರಾಜನ್ ನೋಡೋಣ. ಇಲ್ಲಿ ನಾವಿಲ್ಲಿ ಗೋವನ್ನ ನೋಡ್ತಾ ಇದ್ದೀವಿ ಅಲ್ವಾ. ಇದನ್ನ ನಾವು ಗೋ ಮಾತೆ ಅಂತ ಹೇಳ್ತೇವೆ, ಗೋ ಪ್ರಾಣಿ ಅಂತ ಹೇಳ್ತೇವ? ಇಲ್ಲ ಮಾತೆ, ಗೋ ಮಾತೆ ಹೇಳ್ತೇವೆ. ಯಾಕೆ? ಇಲ್ಲಿ ಗೋವು ಹಾಲನ್ನು ಕೊಡುತ್ತೆ ಅಲ್ವಾ, ಹಾಲನ್ನು ಕೊಟ್ಟು ಅದನ್ನ ನಾವು ಸೇವಿಸ್ತೇವೆ ಹಾಲಿನಿಂದ. ಸೊ ಆ ಹಾಲನ್ನು ಕೊಟ್ರೆ ಸಾಕತ್ತೆ ನಮ್ಮನ್ನ. ಸೊ ಈಗ ಈ ರೀತಿಯಾಗಿ 6 ರೀತಿಯ ತಾಯಂದರಿ ಇರ್ತಾರೆ. ಅಂದ್ರೆ ಸ್ವಂತ ತಾಯಿ, ನಮಗೆ ಜನ್ಮ ಕೊಟ್ಟ ತಾಯಿ, ಅದನ್ನ ನಾವು ತಾಯಿ ಅಂತ ಎಲ್ಲರಿಗೂ ಗೊತ್ತು ಅಲ್ವಾ. ಯಾರು ನಮ್ಮನ್ನ ಸಾಕ್ತಾರೆ, ದಾದಿ ಅಂದ್ರೆ ಕೆಲವರಿಗೆ ದಾದಿಗಳು ಸಾಕ್ತಾರೆ, ಅಂದ್ರೆ ತಾಯಿ ಹಾಲು ಇಲ್ಲ, ಆ ಹಾಲು ಕೊಟ್ಟು, ಆಮೇಲೆ ಕೆಲವರು ನರ್ಸಿಂಗ್ ಮದರ್ ಕೊಡ್ತಾರೆ. ಸೊ ಅವರು ಕೂಡ ತಾಯಿ ಸಮಾನ. ಇದಕ್ಕೆ ನಾವು ನೋಡಿದ್ದೇವೆ. ಈಗ ಕೃಷ್ಣನಿಗೆ ಪೂತನಿ ಅವಳು ಹಾಲು ಕುಡಿಸ್ಲಿಕ್ಕೆ ಬಂದಿದ್ದು ಅಲ್ವಾ, ವಿಷವನ್ನೇ ಹಾಕೊಂಡಿರ್ಬೋದು, ಅಂಟಿಸ್ಕೊಂಡು ವಿಷವನ್ನೇ ಹಚ್ಕೊಂಡು ಬಂದಿರ್ಬೋದು. ಆದರೆ ಭಗವಂತ ಏನ್ ಮಾಡಿದ? ಅವಳನ್ನು ಕೊಂದ ಭಗವಂತ. ಆದರೆ ಅವಳಿಗೆ ತಾಯಿ ಸ್ಥಾನ ಕೊಟ್ಟಿದ್ದಾನೆ. ಯಾಕೆ ತಾಯಿ ಸ್ಥಾನ? ಅವಳ ಭಾವನೆಯನ್ನು ಭಗವಂತ ಸ್ವೀಕರಿಸಿದ. ಭಾವಗ್ರಾಹಿ ಜನಾರ್ದನ, ತಾಯಿ ಹಾಲು ಕುಡಿಸ್ಲಿಕ್ಕೆ ಬಂದಿದ್ದಾಳೆ. ಸೊ ಆ ಭಾವನೆ ಇದ್ರಿಂದ ಅವಳಿಗೆ ತಾಯಿ ಸ್ಥಾನ ಕೊಟ್ಟಿದ್ದಾನೆ ಭಗವಂತ. ಸೊ ಆಮೇಲೆ ರಾಜನ ಪತ್ನಿ ತಾಯಿ ಸಮಾನ, ತಾಯಿ ಬ್ರಾಹ್ಮಣನ ಪತ್ನಿ ತಾಯಿ. ಆಮೇಲೆ ಗುರುವಿನ ಪತ್ನಿ ಅಂತಂದ್ರೆ, ಈಗ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಗುರುಕುಲಕ್ಕೆ ಹೋಗ್ತಿದ್ರು 5 ವರ್ಷ ಆದ್ಮೇಲೆ ಮಕ್ಕಳು. ಆಮೇಲೆ ಅಲ್ಲಿ ಗುರು ತಂದೆ ಸ್ಥಾನ, ಗುರುವಿನ ಪತ್ನಿ ತಾಯಿ ತರ ಎಲ್ಲ ಆ ಮಕ್ಕಳಿಗೆ ನೋಡ್ಕೊಳ್ತಿದ್ಲು. ಅವರಿಗೆ ಆಹಾರ, ಅವರ ಬಟ್ಟೆ, ಆಮೇಲೆ ಅವರಿಗೆ ಸ್ನಾನ, ಇದು ಕೂಡ ಗುರುಪತ್ನಿ ಮಾಡ್ತಾ ಇದ್ಲು. ಸೊ ತಾಯಿ ಸಮಾನ. ಗೋವು ತಾಯಿ, ಗೋಮಾತಾ. ಆಮೇಲೆ ಭೂಮಿ ತಾಯಿ. ಸೊ ಇವರು 6 ಜನ ತಾಯಂದಿರು. ಈಗ ಇದನ್ನ ಈ ಗೋಹತ್ಯ ಮಾಡುವವರು, ಅವರು ಗೋಹತ್ಯ ಮಾಡ್ತಾರಲ್ಲ, ಅವರು ತಾಯಿ ಕೊಂದ ಹಾಗೆ ಅಲ್ವಾ.
ಅಲ್ವಾ? ಹೌದು ಹೌದು ಮಾತಾಜಿ. ಈ ವಯಸ್ಸಾಯಿತು ಅಂತ ಈ ಗೋವುಗಳನ್ನ ಮಾರಾಟ ಮಾಡ್ತಾರೆ. ಆಮೇಲೆ ಈ ಗೋವನ್ನ ಅವ್ರು ತಕೊಂಡು ಹೋದವರು ಕಟುಕರು ಅವರು ಅಂದರೆ ಈ ಒಂದು ವಧಾಗಾರ ಸ್ಲಾಟರ್ ಹೌಸಸ್ ಅಲ್ಲಿ ಇವುಗಳ ಮಾಂಸವನ್ನು ತೆಗೆದು ತಿನ್ನುತ್ತಾರೆ. ಸೊ ಹಾಗಾಗಿ ಗೋಹತ್ಯ. ಸೊ ಆಮೇಲೆ ಈ ಗೋಹತ್ಯ ಅವಶ್ಯಕತೆ ಉಂಟಾ ನಮಗೆ? ಇಲ್ಲ ಮಾತಾಜಿ. ನಮಗೆ ಇಲ್ಲ ಅವಶ್ಯಕತೆ, ಮಾತಾಜಿ. ಆಹಾರಕ್ಕೆ ಏನಾದ್ರೂ ಕೊರತೆ ಇದೆಯಾ ಮನುಷ್ಯನಿಗೆ? ಇಲ್ಲ ಮಾತಾಜಿ. ಮನುಷ್ಯನಿಗೆ ಆಹಾರ ಭಗವಂತ ಪ್ರಸಾದ ಸೇವನೆ ಮಾಡಬೇಕು ಅಂತ ಹೇಳಿದ್ದಾನೆ ಅಲ್ವಾ? ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿದ್ದಾನೆ ಅಲ್ವಾ? ಸೊ ಹಾಗಾಗಿ ಈ ನಾಲಿಗೆ ರುಚಿಗಾಗಿ ಈ ಮನುಷ್ಯ ಗೋವನ್ನು ತಿಂತಾರೆ. ತಾಯಿಯನ್ನೇ ಯಾರಾದ್ರೂ ಕೊಂದು ಬಿಡ್ತಾರ? ತಾಯಿಯನ್ನು ಕೊಂದು ತಿಂತಾರ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ವಯಸ್ಸಾಯ್ತು, ಮುದಿಬೆ, ತಾಯಿ ಏನೂ ಉಪಯೋಗ ಇಲ್ಲ ಅಂತ ಮಾಡ್ತಾರ ಯಾರಾದ್ರೂ? ಇಲ್ಲ ಇಲ್ಲ ಮಾತಾಜಿ. ಇಲ್ಲ, ತಾಯಿ ದೇವರ ಸಮಾನ ಅಂತ ನೋಡ್ತೇವೆ ಅಲ್ವಾ? ಹಾಗೆ ಇದು ಗೋಮಾತ. ರಾಕ್ಷಸಿ ಸ್ವಭಾವದವರಿಗೆ ಇದು ಗೊತ್ತಾಗೋದಿಲ್ಲ. ಸೊ ಗೋವನ್ನ ವಧೆ ಮಾಡ್ತಾರೆ. ಆದರೆ ಶಾಸ್ತ್ರ ಏನ್ ಹೇಳುತ್ತೆ? ಗೋವುಗಳಿಗೆ ಮತ್ತು ಬ್ರಾಹ್ಮಣರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿದೆ ಶಾಸ್ತ್ರ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಚಿತ್ರದಲ್ಲಿ ಪರೀಕ್ಷಿತ್ ಮಹಾರಾಜನನ್ನ ನಾವು ನೋಡ್ತಾ ಇದ್ದೇವೆ ಅಲ್ವಾ? ಇಲ್ಲಿ ಪರೀಕ್ಷಿತ್ ಮಹಾರಾಜನ ಅಂದ್ರೆ ಕಲಿಯುಗ, ಅಲ್ಲಿ ದ್ವಾಪರ ಯುಗ ಇನ್ನೇನು ಮುಗಿತಾ ಇದೆ, ಕಲಿಯುಗ ಪ್ರಾರಂಭ ಆಗೋಕ್ಕೆ ಸಮಯ. ಆ ಸಮಯದಲ್ಲಿ ಕಲಿಪುರುಷ ಬರ್ತಾನೆ. ಆ ಕಲಿಪುರುಷ ಬಂದಾಗ ಅವನಿಗೆ ಅಂದ್ರೆ ಅವನು ಏನ್ ಮಾಡ್ತಾ ಇದ್ದ ಅಂದ್ರೆ ಈ ಗೋವಿನ ಕಾಲಿಗೆ ಹೊಡಿತಿದ್ದ ಕಲಿಪುರುಷ. ಅವಾಗ ರಾಜನಾದವನ ಕರ್ತವ್ಯ ಎಲ್ಲ ಪ್ರಜೆಗಳನ್ನು ರಕ್ಷಣೆ ಮಾಡೋದು. ಅವಾಗ ಪರೀಕ್ಷಿತ್ ಮಹಾರಾಜ ಅವನು ರಾಜರ್ಷಿ, ಅವನು ರಾಜನೂ ಹೌದು, ಅವನು ಋಷಿಯೂ ಹೌದು, ಅಂದ್ರೆ ಶುದ್ಧ ಭಕ್ತ. ಇವನು ಹೊಟ್ಟೆಯಲ್ಲಿದ್ದಾಗಲೇ, ಉತ್ತರಿಯ ಗರ್ಭದಲ್ಲಿದ್ದಾಗಲೇ ಅವನ ಮೇಲೆ ಬ್ರಹ್ಮಾಸ್ತ್ರವನ್ನ ಹಾಕಿದ್ರು. ಯಾರೋ? ಅಶ್ವತ್ಥಾಮ. ಭಗವಂತ ಅವನಿಗೆ ರಕ್ಷಣೆ ಕೊಟ್ಟಿದ್ದ, ಅದಕ್ಕೆ ವಿಷ್ಣುರಾತ ಅಂತ ಹೇಳ್ತಾರೆ. ಆಮೇಲೆ ಯಾವ ಶುದ್ಧ ಪಾಂಡವರ ಕುಟುಂಬದಲ್ಲಿ ಹುಟ್ಟಿದ್ದಾನೆ, ಅರ್ಜುನನ ಮೊಮ್ಮಗ ಇವನು. ಸೊ ಹಾಗಾಗಿ ಇವನು ಶುದ್ಧ ಭಕ್ತ. ಆದ್ರೆ ಇಲ್ಲಿ ಏನಾಗಿದೆ, ಪ್ರಜೆಗಳು ಇಲ್ಲಿ ಏನು ಅಂತಂದ್ರೆ ಈ ಒಂದು ದೇಶದಲ್ಲಿ ಹುಟ್ಟಿದ ಎಲ್ಲರೂ ಕೂಡ ಪ್ರಜೆಗಳು. ಮನುಷ್ಯರು ಅಂದರೆ ಪ್ರಜೆಗಳಲ್ಲ. ಮನುಷ್ಯರಿಗೆ ಮಾತ್ರ ನಮಗೆ ಆಧಾರ್ ಕಾರ್ಡ್ ಕೊಡ್ತಾರೆ. ಪ್ರಾಣಿಗಳಿಗೆ ಏನಾದ್ರೂ ಆಧಾರ್ ಕಾರ್ಡ್ ಉಂಟಾ ನಮ್ಮ ದೇಶದಲ್ಲಿ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಇಲ್ಲ, ಅವ್ರ ಪ್ರಜೆಗಳ ತರ ನಾವೇನಾದ್ರೂ ಟ್ರೀಟ್ ಮಾಡ್ತೇವಾ ಸರ್ಕಾರ? ಇಲ್ಲ. ಇಲ್ಲ. ಆದರೆ ಶಾಸ್ತ್ರದಲ್ಲಿ ಏನ್ ಹೇಳ್ತದೆ, ಎಲ್ಲ ಜೀವಿಗಳು ಆ ರಾಜನು ರಕ್ಷಿಸಬೇಕು ಅಂತ. ಅದಕ್ಕೆ ಈಗ ಗೋವಿಗೆ ಅವನು ಹೊಡೆದು ನೋಡಿ ರಾಜ ಏನ್ ಮಾಡ್ದ, ಅವನು ಹೋಗ್ತಾ ಇದ್ದ, ಸಂಚಾರ ಮಾಡ್ತಾ ಇದ್ದ. ಅಲ್ಲಿಂದ ಇಳಿದು ಅವ ನೋಡಿ ಅದನ್ನ ಅವನಿಗೆ ಕತ್ತರಿಸ್ಲಿಕ್ಕೆ ಅವನಿಗೆ ಖಡ್ಗ ಎತ್ತುತ್ತಾನೆ. ನೋಡಿ, ಖಡ್ಗ ಎತ್ತಾಗ ಕಲಿಪುರುಷ ಶರಣಾಗ್ಬಿಡ್ತಾನೆ. ಯಾಕೆ? ಕಲಿಪುರುಷ ಬರಬೇಕಾಗಿತ್ತು, ಭಗವಂತನ ಇಚ್ಛೆ, ಕಲಿಯುಗ ಬರಬೇಕು. ಸೊ ಆಗ ಇಲ್ಲಿ ಯಾಕೆ ಇವನು ಈ ತರ ಮಾಡಿದ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಯಾಕೆ ಇವನು ಖಡ್ಗ ಎತ್ತಿದ? ರಾಜ ಖಡ್ಗ ಯಾಕೆ ಎತ್ತಿದ? ಕಲಿಪುರುಷನಿಗೆ ಹೊಡೆಯೋಕೆ. ಯಾಕೆ ಕಲಿಪುರುಷನಿಗೆ ಹೊಡೆಯಬೇಕಾಗಿತ್ತು? ಅವನು ಕೆಟ್ಟದ್ ಮಾಡ್ತಾ ಇದ್ದ. ಏನ್ ಕೆಟ್ಟದ್ದು ಮಾಡಿದ ಅವನು? ಹಸುವಿನ ಕಾಲಿಗೆ ಹೊಡಿತಾ ಇದ್ದ. ಹಸುವಿನ ಕಾಲಿಗೆ ಹೊಡಿತಾ ಇದ್ದ. ಅಂದ್ರೆ ಕಲಿಯುಗದಲ್ಲಿ ಅದು ಪ್ರಾರಂಭ ಆಗ್ತಾ ಇದೆ, ಹಸುವಿನ ಕೊಲ್ಲಲಿಕ್ಕೆ ಪ್ರಯತ್ನ. ಸೊ ಅಲ್ಲಿ ಪ್ರಾರಂಭವಾಯ್ತು ಕಲಿಪುರುಷನಿಂದ. ಈಗ ಇದು ಭಾರತ ದೇಶ ಅತ್ಯಂತ ದೊಡ್ಡ ರಫ್ತು ದೇಶ ಅಂತೆ. ಈ ಎಲ್ಲ ಮಾಂಸಗಳದ್ದು, ಈ ಒಂದು ಹಸುವಿನ ಮಾಂಸ ದೊಡ್ಡ ರಫ್ತು ಮಾಡ್ತಾರೆ. ಯಾಕೆ? ಹಸುವಿನ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೇ ಇದೆಯಂತೆ. ಎಲ್ಲಿ? ಹೈದರಾಬಾದ್ ಮತ್ತು ಪಂಜಾಬ್ ಕಾಣುತ್ತೆ. ಸೊ ಅಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ, ಇಷ್ಟು ನೆತ್ತರು ಹೊಳೆ ತರ ಹರಿತಾ ಇದೆ ಈ ಒಂದು ಗೋವುಗಳದ್ದು. ಸೊ ಹಾಗಾಗಿ ಇಲ್ಲಿ ಗೋವಿನ ರಕ್ಷಣೆ ಮಾಡಬೇಕು. ಮಾಂಸ ಸೇವನೆ ಇದು ರಾಕ್ಷಸಿ ಸ್ವಭಾವ ಅಂತ ಇದನ್ನ ಹೇಳ್ತಾರೆ. ಆಮೇಲೆ ಇಲ್ಲಿ ಸೃಷ್ಟಿಯ ಬಗ್ಗೆ ಭಗವಂತ ಹೇಳ್ತಾರೆ. ಏನು? ಆ ಸೃಷ್ಟಿಯ ಬಗ್ಗೆ ಆಸುರಿ ಸ್ವಭಾವದವರು ಯಾವ ತರ ಇರ್ತಾರೆ? ಅಸತ್ಯಂ ಅಪ್ರತಿಷ್ಠಂ ತೇ ಜಗದಾಹುರ್ ಅನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೇತುಕಂ. ಈಗ ಈ ಸೃಷ್ಟಿಯಲ್ಲಿ ಏನ್ ಹೇಳ್ತಾರೆ? ಆ ಆಸುರಿ ಸ್ವಭಾವದವರು, ಅವರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಅವ್ರು ಏನ್ ಹೇಳ್ತಾರೆ? ಈ ಜಗತ್ತು ಅಸತ್ಯ ಅಂತ ಹೇಳ್ತಾರೆ. ಈ ಜಗತ್ತಿಗೆ ಅವರು ಆಧಾರವೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾಕೆ ಆಧಾರ ಇಲ್ಲ? ಅದನ್ನು ನಿಯಂತ್ರಿಸುವ ದೇವರಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ದೇವರನ್ನು ಅವರು ನಂಬೋದಿಲ್ಲ, ದೇವರಿಲ್ಲ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಇಲ್ಲಿ ಮಾಯಾವಾದಿಗಳು ಏನ್ ಹೇಳ್ತಾರೆ? ಬ್ರಹ್ಮ ಸತ್ಯ, ಜಗನ್ಮಿಥ್ಯ ಅಂತ ಹೇಳ್ಬಿಡ್ತಾರೆ. ಈ ಜಗತ್ತು ಮಿಥ್ಯವ? ಹರೇ ಕೃಷ್ಣ, ನಿಮ್ಮಲ್ಲಿ ಪ್ರಶ್ನೆ. ಇಲ್ಲ ಇಲ್ಲ, ಸತ್ಯ. ಯಾಕಾಗಿ ಸತ್ಯ ಅದು?
ಅದು ಭಗವಂತ ಶ್ರೀ ಕೃಷ್ಣನ ಸೃಷ್ಟಿ, ಸೊ ಹಾಗಾಗಿ ಅದು ಭಗವಂತನ ಸತ್ಯ. ಸೃಷ್ಟಿ. ಸೊ ಭಗವಂತ ಹರಿಬೋಲ್, ಭಗವಂತನ ಸೃಷ್ಟಿ, ಭಗವಂತನ ಸೃಷ್ಟಿಯಾಗಿರೋದ್ರಿಂದ ಈ ಜಗತ್ತು ಮಿಥ್ಯೆ ಅಲ್ಲ, ಅದು ಸತ್ಯವಾದದ್ದು. ಆದರೆ ಈ ಜಗತ್ತು ಅಶಾಶ್ವತವಾದದ್ದು, ಟೆಂಪರರಿ. ಸೊ ಹಾಗಾಗಿ ಇದೆಲ್ಲವನ್ನ ನಾವು ನೋಡ್ತಾ ಇದ್ದೇವೆ. ನಾವು ಈ ಯಾಕೆಂತಂದ್ರೆ ನಾವೀಗೆಲ್ಲ ಪ್ರಪಂಚ ನೋಡ್ತಾ ಇದ್ದೇವೆ, ಕಣ್ಣಿಗೆ ಕಾಣ್ತದೆ ಅದು ಹೇಗೆ ಅಸತ್ಯ, ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಸೊ ಹಾಗಾಗಿ ಈಗ ಆದರೆ ಇದು ಅಸತ್ಯ. ಯಾಕೆ ಇದು ಅಶಾಶ್ವತ, ಇದು ಅಸತ್ಯ ಅಲ್ಲ, ಇದು ಅಶಾಶ್ವತ. ಯಾಕೆ ಅಶಾಶ್ವತ? ಈಗ ಬ್ರಹ್ಮನ ಒಂದು 100 ವರ್ಷ ಆದ್ಕೊಳ್ಳೆ ಪ್ರಳಯ ಆಗ್ಬಿಡುತ್ತೆ, ಮಹಾಪ್ರಳಯ ಆಗ್ಬಿಡುತ್ತೆ. ಬ್ರಹ್ಮನ ಒಂದು ದಿವಸ ಆದ್ಕೊಳ್ಳೆ ಕಲ್ಪಾಂತ ಪ್ರಳಯ ಆಗ್ಬಿಡುತ್ತೆ. ಸೊ ಪ್ರಳಯ ಆಗ್ತದೆ. ಸೊ ಹಾಗಾಗಿ ಎಲ್ಲ ನಾಶವಾಗಿ ಹೋಗುತ್ತೆ 100 ವರ್ಷ ಬ್ರಹ್ಮನಿಗೆ ಆದ್ಕೊಳ್ಳೆ. ಹಾಗಾಗಿ ಇದು ಅಶಾಶ್ವತವಾದದ್ದು. ಆದರೆ ಆಸುರಿ ಸ್ವಭಾವದವರು ಏನ್ ಹೇಳ್ತಾರೆ, ಈ ಸೃಷ್ಟಿಯನ್ನ ಅವರು ಒಪ್ಪೋದಿಲ್ಲ. ಭಗವಂತ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಇದನ್ನ ಸೃಷ್ಟಿ ಮಾಡಿದ್ದಾರೆ. ಯಾಕೆಂದ್ರೆ ಯಾರು ಅವರಿಗೆ ಒಡೆತನದ ಭಾವನೆ ಇದೆ, ಇಂದ್ರಿಯ ಭೋಗದ ಒಂದು ವಿಷಯ ಇದೆ, ಆ ವಿಚಾರ ಇದೆ, ಅವರು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರ್ಲಿಕ್ಕೆ ಯೋಗ್ಯ ಆಗ್ಲಿಲ್ಲ. ಹಾಗಾಗಿ ಅವರಿಗೆ ಭೌತಿಕ ಸೃಷ್ಟಿ ಮಾಡಬೇಕಾಯ್ತು ಭಗವಂತನಿಗೆ. ಸೊ ಇದನ್ನೆಲ್ಲ ಒಪ್ಪೋದಿಲ್ಲ ಯಾರು? ಈ ರಾಕ್ಷಸಿ ಸ್ವಭಾವದವರು ಒಪ್ಪೋದಿಲ್ಲ ಅಲ್ವಾ? ಭಗವಂತ ಹೇಳ್ತಾನೆ, ಇಡೀ ಭಗವದ್ಗೀತೆಯಲ್ಲಿ ಹೇಳ್ತಾ ಇರ್ತಾನೆ, ಏನ್ ಹೇಳ್ತಾನೆ? ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಅರೇ ನನ್ನಿಂದಲೇ ಎಲ್ಲವೂ ಹೊರಹೊಮ್ಮುತ್ತದೆ. ಎಲ್ಲ ಏನೇನು ಕಾಣ್ತೆ, ಎಲ್ಲ ಜೀವರಾಶಿಗಳು, ಈ ಪ್ರಕೃತಿ ಎಲ್ಲವೂ ಕೂಡ ಚರಾಚರ ವಸ್ತುಗಳಿಗೆ ನನ್ನಿಂದ ಬರ್ತದೆ. ಮತ್ತೆ ಹೇಳ್ತಾನೆ ಅದಕ್ಕೆ ಈ ಪ್ರಕೃತಿ ಹೇಳೋದು ನನ್ನ ಅಧ್ಯಕ್ಷತೆಯಲ್ಲಿಯೇ ಅದು ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ತಾನೆ. ಮಯ ಅಧ್ಯಕ್ಷಾಣಿ ಸೂಯತೆ ಸಚರಾಚರ ಅಂತ ಹೇಳಿದ್ದಾನೆ. ಆಮೇಲೆ ಈಗ ಭಗವಂತ ನಿನ್ನೆ ಕೂಡ 15ನೇ ಅಧ್ಯಾಯ ನಾವು ನೋಡಿದ್ದೇವೆ. ಮಮ ಇವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಹೇಳಿದಾನೆ. ಆಮೇಲೆ ಭಗವಂತ ಹೇಳ್ದಾನೆ, ಅಹಂ ಬೀಜಪ್ರದ ಪಿತಾ ಮಮ ಯೋನಿರ್ ಮಹದ್ ಬ್ರಹ್ಮ, ಅಹಂ ಬೀಜಪ್ರದ ಪಿತಾ ಎಲ್ಲ ಹೇಳಿದ್ದಾನಲ್ವಾ? ನಾನೇ ಬೀಜ ನೀಡುವ ತಂದೆ ಅಂತ ಹೇಳಿದ್ದಾನೆ ಅಲ್ವಾ? ಹರೇ ಕೃಷ್ಣ. ಕೇಳ್ತಾ ಉಂಟಾ? ಹೌದು ಮಾತಾಜಿ. ಅಲ್ಲ, ಇಷ್ಟು ಭಗವಂತ ಇಷ್ಟು ಸಾರಿ ಭಗವದ್ಗೀತೆಯಲ್ಲಿ ಇಷ್ಟೆಲ್ಲ ಹೇಳಿದ್ರು, ರಾಕ್ಷಸಿ ಸ್ವಭಾವದವರಿಗೆ ಅವರು ಭಗವಂತ ಇದ್ದಾನೆ ಅಂತ ಒಪ್ಕೊಳ್ಳೋದಿಲ್ಲ ಅಲ್ವಾ? ಈ ಜಗತ್ತು ಅಸತ್ಯ, ಇದು ಕಾಮದಿಂದ ಹುಟ್ಟಿದೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ವಿಜ್ಞಾನಿಗಳು ಏನ್ ಹೇಳ್ತಾರೆ? ವಿಜ್ಞಾನಿಗಳು ಹೇಳ್ತಾರೆ, ಮೊದ್ಲೇನ್ ಹೇಳಿದ್ರು ವಿಜ್ಞಾನಿಗಳು? ಭೂಮಿ ಚಪ್ಪಟೆ ಆಗಿದೆ ಅಂದ್ರು. ಆಮೇಲೆ ಅವರಿಗೆ ಗೊತ್ತಾಯ್ತು ಭೂಮಿ ಗುಂಡಾಕಾರ ಆಗಿದೆ ಅದು ಅಂತ ಹೇಳ್ತಾರೆ. ಆದರೆ ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳ್ತದೆ? ಶಾಸ್ತ್ರದಲ್ಲಿ ಮೊದಲಿಂದನೂ ಭೂಮಿ ಎಲ್ಲ ಸರಿ ಗುಂಡಾಕಾರವಾಗಿದೆ ಅಂತ ಮೊದಲಿಂದನೂ ಕರಾರುವಾಕ್ಕಾಗಿ ಶಾಸ್ತ್ರ ಹೇಳ್ತಾ ಇದೆ. ಸೊ ಹಾಗಾಗಿ ಈ ರಾಕ್ಷಸರು ಏನ್ ಹೇಳ್ತಾರೆ? ರಾಕ್ಷಸರು ಈ ಜಗತ್ತು ಅಂದ್ರೆ ಒಂಥರ ಕನಸು ಅಂತ ಹೇಳ್ತಾರೆ. ಆದರೆ ಈ ಕನಸನ್ನ ಅವರು ಚೆನ್ನಾಗಿ ಸವಿತಾರಲ್ವಾ ರಾಕ್ಷಸರು? ಹರೇ ಕೃಷ್ಣ ಅಲ್ವಾ? ಅದನ್ನು ಚಂದ ಅನುಭವಿಸ್ತಾರಲ್ವಾ ಅವರು? ಹೌದು ಮಾತಾಜಿ. ಈ ಜಗತ್ತಲ್ಲಿ ಇರೋದನ್ನೆಲ್ಲ ಅವ್ರಿಗೆ ಬೇಕು ಅಲ್ವಾ? ಸೊ ಹಾಗಾಗಿ ಸೊ ಅವ್ರೇನ್ ಹೇಳ್ತಾರೆ, ಈ ಜಗತ್ತು ಹೇಳೋದು ಜಡ ವಸ್ತುವಿನ ಸಂಯೋಗ. ಇಲ್ಲಿ ಆತ್ಮವನ್ನ ಅವರು ಒಪ್ಪುವುದೇ ಇಲ್ಲ. ಆತ್ಮ ಇದೆ ಈ ಜಗತ್ತಲ್ಲಿ ಪ್ರತಿಯೊಬ್ಬರಲ್ಲೂ, ಇದನ್ನ ಅವರು ಒಪ್ಪುವುದೇ ಇಲ್ಲ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ? ಶಾಸ್ತ್ರಗಳ ಆದೇಶದ ಪ್ರಕಾರ ಅವರು ನಡೆಯುವುದಿಲ್ಲ. ಶಾಸ್ತ್ರ ಹೇಳ್ತದೆ ಎಲ್ಲ 4 ನಿಯಂತ್ರಕ ತತ್ವಗಳನ್ನು ಅವ್ರು ಪಾಲಿಸ್ತಾರಾ? ಇಲ್ಲ, ಅವ್ರ ಶಾಸ್ತ್ರಗಳ ಪ್ರಕಾರ ಮಾಡೋದಿಲ್ಲ. ಆಮೇಲೆ ಅವ್ರ ಶಾಸ್ತ್ರದಲ್ಲಿ ಯಾವುದು ಆದೇಶ ಇದ್ರೂ ಅದನ್ನ ಅವರು ಅದರಲ್ಲಿ ವಿಶ್ವಾಸ ಹೇಳೋದು ಅವರಲ್ಲಿ ಇಲ್ಲ. ಸೊ ಹಾಗಾಗಿ ಈಗ ನೋಡಿ, ಕೌರವರು ಆಸುರಿ ಸ್ವಭಾವ. ಹೇಗೆ ಅವರು ಆಸುರಿ ಸ್ವಭಾವ? 18 ಲಕ್ಷ ಅಕ್ಷೋಹಿಣಿ ಸೈನ್ಯ ಎಲ್ಲವನ್ನೂ ಕೊಲ್ಲಲಿಕ್ಕೆ ಅವರು ತಮ್ಮ ಒಂದು ರಾಜ್ಯಕ್ಕಾಗಿ ತಮ್ಮ ರಾಜ್ಯವನ್ನು ತಾವು ಅನುಭವಿಸ್ಬೇಕು, ಇಂದ್ರಿಯ ಭೋಗ. ಸೊ ಅದಕ್ಕಾಗಿ ಅವರು ಅಷ್ಟು ಜನರ 18 ಲಕ್ಷ ಅಕ್ಷೋಹಿಣಿ ಸೈನ್ಯವನ್ನು ಕೂಡ ಕೊಲ್ಲಲಿಕ್ಕೆ ಅವರು ತಯಾರಿದ್ದರು. ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ, ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪ ಬುದ್ಧಯ ಪ್ರಭವಂತಿ ಉಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಅಹಿತಾಹ. ಅಂದರೆ ಇಂತಹ ನಿರ್ಣಯ, ಯಾವ ನಿರ್ಣಯ? ರಾಕ್ಷಸಿ ಸ್ವಭಾವದವರು ಮಾಡೋದು ನಿರ್ಣಯ. ಅವರು ನಿರ್ಣಯ ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನ ಮಾಡ್ತಾರೆ ಅಲ್ವಾ? ಉಗ್ರ ಕರ್ಮ ಅಂತಂದ್ರೆ ಏನು? ಈಗ ನೋಡಿ, ಇಲ್ಲಿ ನಮಗೆ 2 ರೀತಿಯ ಉದಾಹರಣೆ ನಾವು ನೋಡ್ಬೋದು. ಜಪಾನಿನ ಮೇಲೆ ಹಾಕಿರ್ತಕ್ಕಂಥ ನಾಗಸಾಕಿ, ಹಿರೋಶಿಮಾ ಅಲ್ಲಿ ಅಣ್ವಸ್ತ್ರ ಹಾಕಿದ್ರಲ್ವಾ, ಬಾಂಬು.
ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರಲ್ವಾ? ಹೌದು ಹೌದೌದು. ಅಲ್ಲಿ ಎಷ್ಟು ದುಷ್ಪರಿಣಾಮ ಆಗಿದೆ ಅಂತ ಎಲ್ಲರಿಗೂ ಗೊತ್ತು ಅಲ್ವಾ? ಇಲ್ಲಿ ನಾವು ನೋಡ್ತಾ ಇದ್ದೇವೆ ಹಿರಣ್ಯಾಕ್ಷ ಏನ್ ಮಾಡಿದ, ಅವನು ಭೂಮಿಯನ್ನೇ ಗರ್ಭೋದಕ ಸಮುದ್ರದಲ್ಲಿ ದೂಕಿ ಬಿಟ್ಟಿದ್ದ. ಆಮೇಲೆ ಭಗವಂತ ವರಾಹಾವತಾರ ಮಾಡಿ ಆ ಭೂಮಿಯನ್ನು ಮೇಲೆ ಎತ್ತಬೇಕಾಯಿತು. ಸೊ ಇದು ಆಸುರಿ ಸ್ವಭಾವದ ಜನ. ಸೊ ಅವರು ಏನ್ ಮಾಡ್ತಾರೆ, ಈ ತರ ಎಲ್ಲ ಅವರು ಉಗ್ರ ಕರ್ಮಗಳನ್ನ ಅವರು ಮಾಡ್ತಾರೆ. ಸೊ ಭಗವದ್ಗೀತೆ ಪ್ರಕಾರ ಅವರು ಬುದ್ಧಿ ಇಲ್ಲದವರು. ಅವರಿಗೆ ಭಗವಂತ ಏನ್ ಹೇಳ್ತಾನೆ, ಬುದ್ಧಿ ಇಲ್ಲ, ಅವರು ನಷ್ಟಾತ್ಮರು, ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು. ಅವರು ಪ್ರಾಣಿ ಹತ್ಯೆ ಮಾಡ್ತಾರೆ, ತಮ್ಮ ನಾಲಿಗೆ ರುಚಿಯನ್ನ ತಣಿಸ್ತಾರೆ, ಮತ್ತು ಇಡೀ ಜಗತ್ತಿಗೆ ಕೂಡ ನಾಶ ಮಾಡುವ ಅಣ್ವಸ್ತ್ರಗಳನ್ನು ಮಾಡ್ತಾರೆ. ಆಮೇಲೆ ಅವರು ಈ ತರವಾದ ಜಗತ್ತಿಗೆ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನ ಅವರು ಮಾಡ್ತಾರೆ. ಕಾಮಂ ಆಶ್ರಿತ್ಯ ದುಷ್ಪೂರಂ ದಂಭಮಾನ ಮದಾನ್ವಿತಾಃ ಮೋಹಾತ್ ಗೃಹೀತ್ವಾ ಸದ್ಗೃಹಾನ್ ಪ್ರವರ್ತಂತೆ ಅಶುಚಿವ್ರತಾಃ. ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ಡಂಬ ಮತ್ತು ಒಣಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಆಸುರಿ ಸ್ವಭಾವದವರು ಮೋಹಕ್ಕೆ ಒಳಗಾಗುತ್ತಿದ್ದಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಅವರು ಅಶುಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ನರಕದ ಕಡೆ ಜಾರುತ್ತಿದ್ದರೂ ತಾವು ತುಂಬಾ ಮುಂದುವರಿದವರೆಂದು ಭಾವಿಸುತ್ತಾರೆ. ಇಲ್ಲಿ ಏನಾಗುತ್ತೆ, ಆಸುರಿ ಸ್ವಭಾವದವರಿಗೆ ಅವರು ಮಾಡ್ತಕ್ಕಂಥದ್ದು ಇದೇ 4 ವಿಚಾರಗಳು. ಈಗ ನಾವೇನು ಹೇಳಿದ್ದೇವಲ್ಲ, 4 ಮಾಡಬಾರ್ದು, ಅಲ್ಲಿ ಪರಸ್ತ್ರೀ ಸಂಘ ಮಾಡಬಾರ್ದು, ಜೂಜು ಆಡಬಾರ್ದು, ಮದ್ಯಪಾನ ಮಾಡಬಾರ್ದು, ಮಾಂಸ ಸೇವನೆ ಮಾಡಬಾರ್ದು, ಇದು ಧರ್ಮಶಾಸ್ತ್ರದಲ್ಲಿ ಹೇಳಿದೆ. ಆದರೆ ಅವರಿಗೆ ಅವ್ರು ಮಾಡೋದು ಇದೇ 4 ಕೆಲಸ. ಅವರಿಗೆ ತೃಪ್ತಿನೇ ಇರೋದಿಲ್ಲ. ಅವರಿಗೆ ತೃಪ್ತಿ ಇರದ ಕಾಮದ ಬಯಕೆ, ಅಗತ್ಯಕ್ಕಿಂತ ಎಷ್ಟೋ ವಸ್ತು, ಕೆಲವರು ನೋಡಿ ಎಷ್ಟೋ ವಸ್ತುಗಳನ್ನ ಸಂಗ್ರಹ ಮಾಡ್ತಾರೆ ಅಲ್ವಾ? ನೋಡಿ, ಬಟ್ಟೆ ಬರೆಗಳು, ಎಷ್ಟೋ ಜೊತೆ ಬಟ್ಟೆ ಬರೆಗಳು ಇರುತ್ತೆ ಅಲ್ವಾ? ನಾವು ಇಲ್ಲಿ ಈ ಬೇರೆ ವಿಚಾರ ನಮ್ಮ ಜೀವನದಲ್ಲಿ ಕೂಡ ಅಲ್ವಾ, ಎಷ್ಟು ಜೊತೆ ಬಟ್ಟೆ ಬರೆಗಳು, ಎಷ್ಟು ಜೊತೆ ಅಡಿಗೆ ಮನೆಯಲ್ಲಿ ಗ್ಯಾಜೆಟ್ಸ್ಗಳು, ಮನೆಯಲ್ಲಿ ಬೇರೆ ಬೇರೆ ಎಲ್ಲ ಉಪಕರಣಗಳು ತಂದಿಟ್ಕೊಳ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇರ್ತೇವೆ. ಸೊ ಇದೆಲ್ಲ ನಮಗೆ ಅಗತ್ಯ ಉಂಟಾ? ಇಷ್ಟೆಲ್ಲ ಅವಶ್ಯಕತೆ ಉಂಟಾ? ಅವಶ್ಯಕತೆ ಇಲ್ಲ. ಎಲ್ಲವೂ ನಮಗೆ ಅದು ಅನುಭವಿಸ್ಬೇಕು. ಇದನ್ನ ನೋಡಿದ್ಕೊಳ್ಳೆ ನಾವು ಯಾವಾಗ ಒಂದು ಮಾಲಿಗೆ ಹೋಗ್ತೇವೆ, ಒಂದು ಅಂಗಡಿ ಹೋಗ್ತೇವೆ, ಒಂದು ತಗೋತೇವೆ, ನೋಡಿದ್ಕೊಳ್ಳೆ ಓಹೋ ಇದು ನನಗೆ ಬೇಕು ಅಲ್ವಾ? ಇನ್ನೊಂದು ನೋಡ್ತೇವೆ, ಅದು ನೋಡಿದ್ಕೊಳ್ಳೆ ತಕ್ಷಣ ನಮ್ಮನೆಗೂ ಅದನ್ನ ತರಬೇಕು ಅಲ್ವಾ? ಇದು ತೀರದ ಬಯಕೆ. ಸೊ ಭಗವದ್ಗೀತೆ ಏನ್ ಹೇಳ್ತದೆ, ಈ ತೀರದ ಬಯಕೆಯಿಂದನೇ ಪ್ರಾರಂಭ ಆಗುತ್ತೆ ನಮ್ಮ ಎಲ್ಲ ಸಮಸ್ಯೆಗಳು. ಬೆಳಗಿನಿಂದ ಸಂಜೆವರೆಗೆ ಇಂದ್ರಿಯ ಸುಖಕ್ಕೋಸ್ಕರವಾಗಿ ನಾವು ದುಡಿತೇವೆ, ಮತ್ತೆ ಅದನ್ನ ಬಳಸ್ತೇವೆ ಹಣವನ್ನ ಅಲ್ವಾ? ಆದ್ರೆ ಭಗವಂತ ಇಲ್ಲಿ ಏನ್ ಹೇಳ್ತಾರೆ, 8 ತಾಸು ನಾವು ದುಡಿಮೆ 8 ತಾಸು 8 ತಾಸು ಭಗವಂತನಿಗೆ ಕೊಡ್ಬೇಕಂತೆ. 8 ತಾಸು ನಮಗೆ ದೇಹಕ್ಕೆ ವಿಶ್ರಾಂತಿ. ಇದಾಗತ್ತಾ ನಮ್ಮ ಹತ್ರ? ಇಲ್ಲ. ಅಂದ್ರೆ ನಮ್ಮ ಸಮಯವನ್ನ ನಾವು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದೇವೆ? ನಮ್ಮನ್ನು ನಾವೇ ಪರೀಕ್ಷೆಗೆ ಒಳಪಡಿಸ್ಕೊಳ್ಬೇಕು, ನಮ್ಮನ್ನು ನಾವೇ ಆಲೋಚನೆ ಮಾಡಬೇಕು. ನಾವು ಭಗವಂತನಿಗೆ ಎಷ್ಟು ಸಮಯವನ್ನ ನಾವು ಕೊಡ್ತಾ ಇದ್ದೇವೆ ಭಗವಂತನಿಗೆ? ಹರೇ ಕೃಷ್ಣ. 1 ಗಂಟೆ ನಮಗೆ ಭಗವದ್ಗೀತೆ ಕೇಳಲಿಕ್ಕೆ ಸಮಯ ಇಲ್ಲ ಅಲ್ವಾ? ಹಾಗಾದ್ರೆ ನಮ್ಮ ಸಮಯ ಎಲ್ಲಿ ಹೋಯ್ತು? ನಮ್ಮ ಸಮಯ ಯಾವುದಕ್ಕೆ ಖರ್ಚಾಗ್ತಾ ಇದೆ? ಬೇಡದೇ ಇರೋದಕ್ಕೆ, ಅನಾವಶ್ಯಕವಾಗಿ ಹೆಚ್ಚು ಹೆಚ್ಚು ಸಂಗ್ರಹ ಮಾಡಿ ನಮಗೆ ಆಧ್ಯಾತ್ಮಕ್ಕೆ ಬರ್ಲಿಕ್ಕೆ ವೇಳೆಯೇ ಸಿಕ್ಕುವುದಿಲ್ಲ ಅಲ್ವಾ? ನಮ್ಗೆ 1 ಮನೆ 1 ಕಾರು ಸಾಕಾಗುದಿಲ್ಲ ಅಲ್ವಾ? ಸಾಕಾಗುದಿಲ್ಲ. ಮನೆಯಲ್ಲಿ ಇದ್ದವರಿಗೆಲ್ಲರಿಗೂ ಒಂದೊಂದು ವಾಹನ ಬೇಕು, ಪ್ರತಿಯೊಬ್ಬರಿಗೂ ಒಂದೊಂದು ಮೊಬೈಲ್ ಬೇಕು, ಪ್ರತಿಯೊಬ್ಬರಿಗೂ ಒಂದೊಂದು ಇದು ಬೇಕು ಮನೆಯಲ್ಲಿ ಅಲ್ವಾ? ಇದಕ್ಕಾಗಿ ಸಂಪಾದನೆ ಮಾಡ್ಲಿಕ್ಕೆ, ನಾವು ಹೆಚ್ಚು 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 ಸಂಪಾದನೆ ಮಾಡ್ಲಿಕ್ಕೆ ನಾವು ಏನ್ ಮಾಡ್ತೇವೆ? ಸಮಯ ಕೊಡ್ತೇವೆ. ಈ ಸಮಯ ಕೊಡೋದ್ರಿಂದ ನಮ್ಗೆ ಏನಾಗುತ್ತೆ, ನಮ್ಮ ಆಧ್ಯಾತ್ಮಿಕಕ್ಕೆ ಬರ್ಲಿಕ್ಕೆ ನಮಗೆ ಸಮಯವೇ ಇಲ್ಲ, ಅದು ಯೋಚನೆ ಮಾಡ್ಲಿಕ್ಕೂ ಸಮಯವಿಲ್ಲ. ಆ ತರ ಇದೆ. 12ನೇ ಶ್ಲೋಕ ನೋಡೋಣ. ಚಿಂತಾಂ ಅಪರಿಮೇಯಾಂ ಚ ಪ್ರಲಯಾಂತಿಂ ಉಪಾಶ್ರಿತಾಃ ಕಾಮೋಪಭೋಗ ಪರಮ ಏತಾವದಿತಿ ನಿಶ್ಚಿತಾಃ ಆಶಾಪಾಶಶತೈರ್ಬದ್ಧಾಃ ಕಾಮಕ್ರೋಧ ಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥ ಸಂಚಯಾನ್. ಇಲ್ಲಿ ಏನಾಗಿದೆ, ಅನ್ಯಾಯದಿಂದ ಅರ್ಥ ಸಂಚಯ ಮಾಡ್ತಾ ಇದ್ದಾನೆ. ಈಗ ಏನಾಗಿದೆ, ಪುನರ್ಜನ್ಮದಲ್ಲಿ ನಂಬಿಕೆ ಇಲ್ಲ.
ನಮಗೆ ಮತ್ತೆ ಹುಟ್ಟುತ್ತೇವೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬುವುದಿಲ್ಲ. ನಂಬುತ್ತಾರೆ ಜನ? ಇಲ್ಲ ಮಾತಾಜಿ. ಇಲ್ಲ ಇಲ್ಲ. ಮಾತಾಜಿ. ಈಗ ಇಂದ್ರಿಯ ಭೋಗವೇ ಆಧುನಿಕ ನಾಗರಿಕತೆಯ ಮುಖ್ಯ ಅಗತ್ಯ ಅಲ್ವಾ? ಹೌದು. ಇಂದ್ರಿಯ ಭೋಗ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅವರು ಬದುಕಿನ ಕೊನೆಯವರೆಗೆ ಅವರದು ಅಳೆಯಲಾರದ ಆತಂಕ, ಅವರಿಗೆ ಇಷ್ಟು ಆತಂಕ ಇರ್ತದೆ ಅವರಿಗೆ, ಅದನ್ನ ಅಳತೆ ಮಾಡ್ಲಿಕ್ಕೆ ಬರೋದಿಲ್ಲಂತೆ. ಆಮೇಲೆ ಲಕ್ಷಾಂತರ ಬಯಕೆಗಳು, ಬಯಕೆಗಳು ಒಂದೆರಡಲ್ಲ, ಲಕ್ಷಾಂತರ ಬಯಕೆಗಳು. ಸೊ ಅವ್ರು ಏನ್ ಮಾಡ್ತಾರೆ, ಲಕ್ಷಾಂತರ ಬಯಕೆಗಳಲ್ಲಿ ಕೂಡ್ಕೊಂಡು ಆಮೇಲೆ ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ಇದು ಎಲ್ಲರಿಗೂ ಗೊತ್ತುಂಟು ಅಲ್ವಾ? ನ್ಯಾಯದ ಹಣವನ್ನು ಸಂಗ್ರಹ ಮಾಡ್ತಾರ? ಇಲ್ಲ. ಅನ್ಯಾಯ, ಹೆಚ್ಚಿನದ ಹಣ ಸಂಗ್ರಹ ಮಾಡ್ತಾರೆ ಅಂದ್ರೆ ಅಲ್ಲಿ ಏನೋ ಇದೆ ಅನ್ಯಾಯ ಅಲ್ವಾ? ಸೊ ಹಾಗಾಗಿ ಇಂದ್ರಿಯ ಭೋಗ, ಈಗ ನೋಡಿ ಇಂದ್ರಿಯ ಭೋಗಕ್ಕಾಗಿ ಇಷ್ಟೆಲ್ಲ ಮಾಡ್ಬೇಕಾಗಿಲ್ಲ. ಇಂದ್ರಿಯ ಭೋಗ ನೋಡಿ, ಕೋತಿಗಳು ಅವು ಕೂಡ, ಪಾರಿವಾಳಗಳು ಕೂಡ ಅವರು ಇಂದ್ರಿಯ ಭೋಗ ಮಾಡ್ತಾರೆ. ಅವರು ಕೂಡ ಚೆನ್ನಾಗಿ ಸೆಕ್ಸ್ ಮಾಡ್ತಾರಂತೆ, ಅನೇಕ ಬಾರಿ ಮಾಡ್ತಾರಂತೆ ಈ ಕೋತಿಗಳು, ಪಾರಿವಾಳಗಳು. ಆದರೆ ಮನುಷ್ಯ ನೋಡಿ, ಕೋತಿಗಳಿಗೂ ಅವು ಕೂಡ ಪ್ರಾಣಿಗಳಿಗೂ ವ್ಯತ್ಯಾಸ ಇಲ್ಲ, ಅವು ಮಾಡ್ತಾರೆ. ಪಕ್ಷಿಗಳು, ಈಗ ನಾವೇನೋ ಚಂದ ಮಾಡಿ ಊಟ ಮಾಡ್ತೇವೆ ಅಂತ ನಾವು ತಿಳ್ಕೊಳ್ತೇವೆ ಅಲ್ವಾ? ಅಲ್ವಾ? ಇಷ್ಟೊಂದು ಅಡಿಗೆ ಮಾಡಿ ಊಟ ಮಾಡ್ತೇವೆ ಅಂತ. ಈಗ ಮಾಂಸ ತಿನ್ನೋರು ಅವ್ರಿಗೆ ಎಷ್ಟು ಟೇಸ್ಟಾಗಿ ಊಟ ಮಾಡ್ತೇವೆ ಅಂತ ತಿಳ್ಕೊತಾರೆ. ಆದ್ರೆ ಪಕ್ಷಿಗಳು ಕೂಡ ಅವರು ನ್ಯಾಚುರಲ್ ಫ್ರೂಟ್, ಅವರಿಗೆ ಅಂದ್ರೆ ಆ ಮರದ ಮೇಲೆ ಅವರು ಇರೋ ಹಣ್ಣನ್ನೇ ಸೇವನೆ ಮಾಡ್ತಾರೆ. ಅತ್ಯಂತ ಅಂಥದ್ದು ಮನುಷ್ಯರು ಕೂಡ ತಿನ್ಲಿಕ್ಕಿಲ್ಲ ಅಷ್ಟು ಅಂದ್ರೆ ಒಳ್ಳೆಯ ಹಣ್ಣನ್ನ. ಆಮೇಲೆ ಚೆನ್ನಾಗಿ ಮಲಗುತ್ತಾರೆ. ಪ್ರಾಣಿಗಳು, ಹಿಮಕರಡಿ ನೋಡಿ ಅದು 6 ತಿಂಗಳ ಮಲಗಿಬಿಡುತ್ತೆ. ನೀವು ಹೆಬ್ಬಾವನ್ನ ನೋಡಿ ಯಾವಾಗಲೂ ಮಲ್ಕೊಂಡೇ ಇರುತ್ತೆ ಅಲ್ವಾ? ಅವ್ರು ಚೆನ್ನಾಗಿ ನಿದ್ರೆ ಮಾಡಲ್ವಾ? ಹೌದು, ಮಾಡ್ತಾರೆ. ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ಪ್ರಾಣಿಗಳು ನಮ್ಗಿಂತ ಚೆನ್ನಾಗಿ ಇಂದ್ರಿಯ ಭೋಗ ಮಾಡ್ತವೆ ಅಲ್ವಾ? ಹೌದು ಮಾತಾಜಿ. ಭಯ, ಈ ಭಯ ಅಂದ್ರೆ ಕೂಡಿಡೋದು. ಕೂಡಿಡೋದು ಮನುಷ್ಯ ಕೂಡಿಡುತ್ತಾನೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಲ್ವಾ? ಹೌದು ಮಾತಾಜಿ. ಈ ಕೂಡಿ ಜಾಸ್ತಿ ಕೂಡಿಡೋದು ಈಗ ಪ್ರಾಣಿಗಳು ಮಾಡ್ತಾವಂತೆ ಅದನ್ನ. ಹೇಗೆ ಕೇಳಿದ್ರೆ, ನೀವು ಸಿಂಹವನ್ನ ನೋಡಿ, ಅದು ತಂದು ಅದಕ್ಕೆ ಸಿಂಹಕ್ಕೆ ಇದು ಸಿಕ್ಕುವುದೇ ಕಷ್ಟ ಅಂತೆ, ಅದಕ್ಕೆ ಬೇಟೆ ಸಿಕ್ಕುವುದೇ ಕಷ್ಟ ಅಂತೆ. ಅದು ಇದನ್ನ ಬೇಟೆ ಆಡ್ತದೆ, ಜಿಂಕೆಯನ್ನ ಬೇಟೆ ಆಡ್ತದೆ, ಸುಲಭ ಸಿಕ್ಕುವುದಿಲ್ಲ, ಅದಕ್ಕೆ ತುಂಬಾ ಕಷ್ಟ ಆಗುತ್ತಂತೆ. ಯಾಕಂದ್ರೆ ಜಿಂಕೆ ತಪ್ಪಿಸ್ಕೊಂಡು ಹೋಗುತ್ತೆ, ಆದ್ರೆ ಅದನ್ನ ಮತ್ತೆ ಬೇಟೆ ಆಡ್ಬೇಕಾಗುತ್ತೆ ಅದಕ್ಕೆ ಇದು ಮಾಡಿ. ಆವಾಗ ಒಂದು ಜಿಂಕೆ ಸತ್ರೆ ಅದು ತಗೊಂಡೋಗಿ ತನ್ನ ಗುಹೆ ಒಳಗೆ ಇಟ್ಕೊಂಡು ಅದನ್ನ ಮತ್ತೆ ತನ್ನ ಮಕ್ಕಳಿಗೆ ಸುಮಾರು ದಿವಸ ಇಟ್ಕೊಳ್ತದೆ ಅಂತ. ಅದು ಕೂಡಿಡೋದು, ಅವು ಕೂಡ ಕೂಡಿಡ್ತವೆ. ಸೊ ಆದ್ರೆ ಇಲ್ಲಿ ಭೋಗವೇ ಏನ್ ಮಾಡಿದ್ದಾನೆ, ಮಾನವ ನಾಗರಿಕತೆಯ ಮುಖ್ಯ ಉದ್ದೇಶ. ಈ ಆಧುನಿಕ ಮಾನವ ನಾಗರಿಕತೆ ಭೋಗದ ಉದ್ದೇಶ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ, ಹಾಗಾಗಿ ಕಾಮ ಕ್ರೋಧಕ್ಕೆ ನಾವು ಕಾಮಗಳು ತೀರದ ಬಯಕೆ ಇದ್ದಾಗ ಅದು ಕ್ರೋಧ ಉಂಟಾಗತ್ತೆ ಅಲ್ವಾ? ತೀರದ ಬಯಕೆ ತೀರದಿದ್ದಾಗ ಕ್ರೋಧ ಉಂಟಾಗತ್ತೆ ಅಲ್ವಾ? ಹೌದು ಮಾತಾಜಿ. ಆಮೇಲೆ ಕೆಲವರು ಏನ್ ಮಾಡ್ತಾರೆ, ನಂಗೆ ಇನ್ನೂ ಬದುಕ್ಬೇಕಪ್ಪ, ನನ್ನ ಜೀವನದಲ್ಲಿ ಇನ್ನೂ ತುಂಬಾ ಮಾಡೋದಿದೆ ಅಂತ. ಎಂತ ರೋಗ ಬಂದ್ರು ಡಾಕ್ಟರ್ ಹತ್ರ ಹೋಗಿ, ನಾನು ಬೇಕಾದ್ರೆ ಲಕ್ಷಾಂತರ ಖರ್ಚು ಮಾಡ್ತಾರೆ, ನಂಗೆ ಇನ್ನೂ 10 ವರ್ಷ ಬದುಕಬೇಕು, ಇನ್ನು 20 ವರ್ಷ ಬದುಕಬೇಕು ಅಂತ ಹೇಳ್ತಾರೆ. ಯಾಕೆ? ಅವರ ಯೋಜನೆಗಳೇ ಮುಗಿದಿರೋದಿಲ್ಲ, ಪ್ಲಾನ್ಸೇ ಮುಗಿದಿರೋದಿಲ್ಲ. ಆಮೇಲೆ ಅವರಲ್ಲಿ ಇರ್ತಕ್ಕಂಥದ್ದು ಇದು ಮಾಡಬೇಕು, ಅದು ಮಾಡಬೇಕು. ಸೊ ಹಾಗಾಗಿ ಅವರಿಗೆ ಯಾವುದು ಮಾಡಬೇಕು ಅಂತಾನೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಸೊ ಅವರು ಭಕ್ತಿ ಮಾರ್ಗಕ್ಕೆ ಬಂದರೆ ಅವರಿಗೆ ಸ್ಪಷ್ಟವಾದ ಜ್ಞಾನ ಇರ್ತದೆ, ತಾನು ಏನು ಮಾಡಬೇಕು. ತಾನು ಮನುಷ್ಯ ಜೀವನ ಇರೋದು ಅವರ ಇದಕ್ಕೆ ಅಲ್ಲಂತೆ, ಅವರ ಇಂದ್ರಿಯ ತೃಪ್ತಿಗಲ್ಲ. ಮನುಷ್ಯ ಜೀವನ ಇರೋದು ಭಗವಂತನ ಭಕ್ತಿ ಸೇವೆ ಮಾಡ್ಲಿಕ್ಕೆ, ಇಂದ್ರಿಯ ತೃಪ್ತಿ, ಭಗವಂತನ ಇಂದ್ರಿಯಗಳಿಗೆ ತೃಪ್ತಿ ಮಾಡ್ಲಿಕ್ಕೆ. ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಸೊ ಹಾಗಾಗಿ ಯಾರು ಭಗವಂತನ ಸೇವೆ ಮಾಡ್ತಾರೆ ಅವರಿಗೆ ಆತಂಕ ಇರೋದಿಲ್ಲ, ಯಾಕೆಂದ್ರೆ ಅವರು ಸರಳ ಜೀವನ ಮಾಡ್ತಾರೆ ಅಲ್ವಾ? ಹೌದು. ಹಾಗಾಗಿ ಆಸುರಿ ಸ್ವಭಾವದವ್ರಿಗೆ ಗೊತ್ತಿಲ್ಲ. ಈಗ ಏನ್ ಮಾಡ್ತಾರೆ, ನಮ್ಮ ಆಯುಸ್ಸನ್ನು ಹೆಚ್ಚಿಸು ಅಂತ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ, ಅವ್ರು ಹೆಚ್ಚು ಕೇಳ್ತಾರೆ ನಂಗಿನ್ನು. ಆದರೆ ಇಲ್ಲಿ ಏನ್ ಹೇಳ್ತಾರೆ ಶಾಸ್ತ್ರದಲ್ಲಿ, ರಾಕೆ ಕೃಷ್ಣ ಮಾರೇ ಕೃಷ್ಣ ರಾಕೆ ಕೋಣ್. ಭಗವಂತನ ಇಚ್ಛೆ ಇದ್ದರೆ ಯಾರು ಕೂಡ ನಮ್ಮನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಇಚ್ಛೆ ನಮ್ಮನ್ನ ಭಗವಂತನೇ ನಮಗೆ ಇಷ್ಟೇ ಅಂತ ಕೊಟ್ರೆ, ನಾವು ಭಗವಂತನೇ ನಮಗೆ ರಕ್ಷಣೆ ಮಾಡಿದ್ರೆ ನಮ್ಮನ್ನು ಕೊಲ್ಲಲಿಕ್ಕೆ ಯಾರು ಸಾಧ್ಯ ಇಲ್ಲ. ಭಗವಂತನ ರಕ್ಷಣೆ ಇಲ್ಲದಿದ್ದರೆ ನಾವು ಏನು ಮಾಡಿದ್ರು ಅದರಿಂದ ನಮಗೆ ಅದು ಆಗಲೇಬೇಕು, ನಮ್ಮ ಅಂತ್ಯ ಆಗಲೇಬೇಕು. ಸೊ ಹಾಗಾಗಿ ಯಾರು ಕೂಡ ನಮ್ಮನ್ನ ರಕ್ಷಣೆ ಮಾಡಲಾರರು,
ನಮಗೆ ಭಗವಂತನೇ ರಕ್ಷಣೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಈ ರಾಕ್ಷಸ ಪ್ರವೃತ್ತಿ ಇರ್ತಕ್ಕಂಥವ್ರು ಪಾಪದ ಕೆಲಸಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾರೆ. ಸೊ ಅವರು ಏನ್ ಮಾಡ್ತಾರೆ, ಪಾಪದ ಕೆಲಸವಾಗಿ ತೊಡಗಿಸಿಕೊಂಡು ಅನ್ಯಾಯವಾಗಿ ಹಣವನ್ನ ಸಂಪಾದನೆ ಮಾಡ್ತಾರೆ. ಯಾವ ರೀತಿ ಅನ್ಯಾಯ ಸಂಪಾದನೆ ಅಂತ ಎಲ್ಲರಿಗೂ ಕೂಡ ಗೊತ್ತುಂಟು, ಅದನ್ನೇನು ನಾವು ಹೇಳ್ಬೇಕಾಗಿಲ್ಲ. ಆದರೆ ಅವ್ರೇನ್ ತಿಳ್ಕೊತಾರೆ, ಈ ಅನ್ಯಾಯವಾಗಿ ಹಣ ಸಂಪಾದನೆ ಮಾಡಿ ಅವರು ತಾವು ತಪ್ಪಿಸ್ಕೊಳ್ಬೋದು ಅಂತ ತಿಳ್ಕೊತಾರೆ. ಯಾಕೆಂತಂದ್ರೆ ಅವರು ಲಂಚ ಕೊಟ್ಟು ತಪ್ಪಿಸ್ಕೊಳ್ಬೋದು ಯಾರಿಗಾದ್ರೂ ಅಲ್ವಾ. ಅನ್ಯಾಯಕ್ಕೆ ಏನಾದ್ರೂ ತಾವೇನು ಕೆಟ್ಟ ಮಾರ್ಗದಲ್ಲಿ ಸಂಪಾದನೆ ಮಾಡಿದಾಗ ಅವರು ತಾವು ತಪ್ಪಿಸ್ಕೊಳ್ಬೋದು ಅಂತ ಹೇಳ್ತಾರೆ. ಆದರೆ ಭಗವಂತನ ನಿಯಮಗಳು, ಪ್ರಕೃತಿ ನಿಯಮಗಳು ತುಂಬಾ ಕ್ರೂಯಲ್. ಅಂದ್ರೆ ಅದಕ್ಕೆ ಆ ಪ್ರಕೃತಿ ನಿಯಮಗಳು ತುಂಬಾ ಕಠಿಣ. ಅದನ್ನ ಸಡಿಲ ಮಾಡ್ಲಿಕ್ಕೆ ಬರೋದಿಲ್ಲ ಪ್ರಕೃತಿ, ಅದಕ್ಕೆ ಅನುಭವಿಸ್ಲೇಬೇಕು. ಸೊ ಪ್ರಾರಬ್ಧಂ ಭುಜ್ಯಮಾನಸ್ಯ ಅಂತ ಹೇಳ್ತಾರೆ. ಸೊ ಅದನ್ನ ಅದನ್ನ ಅನುಭವಿಸ್ಲೇಬೇಕು. ಈ ಪ್ರಕೃತಿ ನಿಯಮಗಳಿಗೆ ಮೀರಿದ್ರೆ ಅದಕ್ಕೆ ಪ್ರಕೃತಿಗೆ ಲಂಚ ಕೊಡ್ಲಿಕ್ಕಾಗತ್ತಾ, ನನಗೆ ಶಿಕ್ಷೆ ಕೊಡಬೇಡಿ ಅಂತ? ಇಲ್ಲ ಮಾತಾಜಿ. ಪ್ರಕೃತಿ ಲಂಚ ಕೊಡಕ್ ಬರೋದಿಲ್ಲ. ಸೊ ಅದಕ್ಕೆ ಅವರಿಗೆ ಗೊತ್ತಿಲ್ಲ ಮುಂದಿನ ಜನ್ಮಕ್ಕೆ ನಮಗೆ ಈಗ ನಾವೇನ್ ತಯಾರಿ ಮಾಡಬೇಕು. ಲೈಫ್ ಇಸ್ ಎ ಪ್ರಿಪರೇಷನ್, ಡೆತ್ ಇಸ್ ಅನ್ ಎಕ್ಸಾಮಿನೇಷನ್. ಅವ್ರಿಗೆ ಗೊತ್ತಿಲ್ಲ ಜೀವನ ಬಿಟ್ಟಡಿ ನಾವು ಏನ್ ಮಾಡ್ತೇವೆ ಅದು ಕರ್ಮಣ ದೈವ ನೇತ್ರ. ಭಗವಂತ ಮುಂದಿನ ಆ ದೇಹ ಕೊಡ್ಲಿಕ್ಕೆ ಇದನ್ನ ನಿರ್ಣಯ ಮಾಡ್ತಾನೆ. ಇದು ಅವರಿಗೆ ಗೊತ್ತಿಲ್ಲ, ಈ ಜ್ಞಾನ ಗೊತ್ತಿಲ್ಲ. ಗೊತ್ತಿದೆಯಾ ಅವರಿಗೆ? ಇಲ್ಲ ಮಾತಾಜಿ. ಈ ಜ್ಞಾನ ಅವರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅವರು ಅಜ್ಞಾನದಲ್ಲಿ ಇರೋದ್ರಿಂದ ಈ ರೀತಿಯಾದ ಒಂದು ಕೆಲಸಗಳನ್ನ ಅವರು ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಪರಮಾತ್ಮ ನಮಗೆ ಪರಮ ಸಾಕ್ಷಿಯಾಗಿ ಇದ್ದಾನೆ. ನಾವೇನ್ ಮಾಡ್ತೇವೆ ಅದೆಲ್ಲ ಭಗವಂತನಿಗೆ ಗೊತ್ತಿರುತ್ತೆ, ಅವನು ಸಾಕ್ಷಿ. ಸೊ ಹಾಗಾಗಿ ಭಗವಂತನ ನಿಯಮಗಳನ್ನ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಿಯಮಗಳನ್ನ ಮುರಿದರೆ ಶಿಕ್ಷೆ ಇದ್ದೇ ಇದೆ. ಇದು ಅವ್ರಿಗೆ ಗೊತ್ತಿಲ್ಲ, ಆದ್ರೂ ಇದನ್ನ ಮಾಡ್ತಾನೆ ಇರ್ತಾರೆ ಅವರು. ಶಾಸ್ತ್ರದಲ್ಲಿ ಏನು ಮಾಡಬಾರ್ದು ಹೇಳಿದ್ದಾರ ಅದನ್ನೇ ಅವರು ಮಾಡ್ತಾ ಇರೋದು. ಇದಮದ್ಯ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತಃ ಶತ್ರುರ್ಹನಿಷ್ಯೆ ಚಾಪರಾನಪಿ ಈಶ್ವರೋ ಅಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಡ್ಯೋ ಅಭಿಜನವಾನ್ ಅಸ್ಮಿ ಕೋ ಅನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ. ಸೊ ರಾಕ್ಷಸಿ ಸ್ವಭಾವನ ಇನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆಸುರಿ ಸ್ವಭಾವದನು ಏನು ಯೋಚನೆ ಮಾಡ್ತಾನೆ, ಇವತ್ತು ನನ್ನ ಹತ್ರ ಇಷ್ಟು ಸಂಪತ್ತಿದೆ, ಮತ್ತೆ ನಾಳೆ ನಾನು ಇನ್ನೂ ನನ್ನ ಪ್ಲಾನ್ ಪ್ರಕಾರ ಇನ್ನೂ ಹೆಚ್ಚು ಸಂಪಾದನೆ ನಾನು ಮಾಡ್ತೇನೆ. ಸೊ ಮುಂದೆ ಇನ್ನೂ ತುಂಬಾ ಜಾಸ್ತಿ ಮಾಡ್ಕೋತಾ ಹೋಗ್ತಾನೆ. ಅವನು ನನ್ನ ಶತ್ರು, ಅವನನ್ನ ನಾನು ಕೊಲ್ತೇನೆ. ಇವರನ್ನ ಮುಂದುವರಿಲಿಕ್ಕೆ ನಾನು ಬಿಡೋದಿಲ್ಲ, ನಾನೇ ಮೇಲೆ ಬರಬೇಕು, ಹೀಗೆಲ್ಲ ಮಾಡ್ತಾನೆ. ಮತ್ತೆ ಎಲ್ಲ ಭೋಗವನ್ನು ನಾನು ಮಾಡೋವನೇ ನಾನು ಪರಿಪೂರ್ಣ, ನಾನು ಬಲಶಾಲಿ, ನಾನೇ ಸುಖಿ ಅಂತ ತಿಳ್ಕೊಳ್ಬಿಡ್ತಾನೆ. ಇಲ್ಲಿ ನೋಡಿ ಹಿರಣ್ಯಕಶಿಪುವಿನ ಉದಾಹರಣೆ ಕೊಟ್ಟಿದ್ದಾರೆ. ಹಿರಣ್ಯಕಶಿಪು, ಹಿರಣ್ಯ ಅಂದ್ರೆ ಬಂಗಾರ, ಕಶಿಪು ಅಂದ್ರೆ ಹಾಸಿಗೆ. ಸೊ ಅಂದ್ರೆ ಅವನಿಗೆ ಇಷ್ಟು ಅರಮನೆಯೆಲ್ಲ ಚಿನ್ನದಿಂದ ಮಾಡಿದ್ರಂತೆ. ಅಷ್ಟು ಅವನು 14 ಲೋಕಗಳನ್ನು ಅವನು ಆಳ್ತಾ ಇದ್ದ. ಮತ್ತೆ ಹಣ ಮತ್ತೆ ಹೆಣ್ಣು ಇವೆರಡು ಮುಖ್ಯ ರಾಕ್ಷಸರಿಗೆ. ಆದ್ರೆ ಆ ರಾಕ್ಷಸರನ್ನ ಕೊಲ್ಲಲಿಕ್ಕೆ ಭಗವಂತ ಅವತಾರ ಎತ್ತಬೇಕಾಯ್ತು, ನರಸಿಂಹ ಅವತಾರ ಅಲ್ವಾ. ಸೊ ಇಲ್ಲಿ ಕಂಸನನ್ನು ಕೂಡ ನೋಡ್ತಾ ಇದ್ರೆ, ಕಂಸನ ಅಂದ್ರೆ ಕಂಸ ಯಾವ ತರ, ಅವನು ಕೂಡ ರಾಜರಾಗಿದ್ದ ಕಂಸ. ಸೊ ಹಾಗಾಗಿ ಕಂಸ ನೋಡಿ ದೇವಕಿಯನ್ನ ಕೊಲ್ಲಲಿಕ್ಕೆ ಹೋಗ್ತಾನೆ. ಯಾಕೆಂತಂದ್ರೆ ಅಲ್ಲಿ ಅಶರೀರವಾಣಿ ಆಗುತ್ತೆ. ಆ ಒಂದು ದೇವಕಿಯನ್ನ ಕಂಸ ದೇವಕಿಯ ಅಣ್ಣ. ಆದರೆ ಆ ದೇವಕಿಯನ್ನ ಮತ್ತೆ ವಸುದೇವನ ಜೊತೆ ಮದುವೆ ಮಾಡಿ ಆ ದಿಬ್ಬಣ ಜೊತೆ ಹೋಗುವಾಗ ಅಶರೀರವಾಣಿ ಆಗುತ್ತೆ. ಅಶರೀರವಾಣಿ ಅಂದ್ರೆ ಇವಳ ಹೊಟ್ಟೆಯಲ್ಲಿ ಹುಟ್ಟುವ 8ನೆಯ ಮಗು ನಿನ್ನನ್ನ ಕೊಲ್ಲುತ್ತದೆ. ಅದಕ್ಕೆ ಕೇಳಿದ್ದೆ ಅವಳ ಜಡೆ ಹಿಡ್ಕೊಂಡು ಅವಳನ್ನ ಕತ್ತರಿಸ್ಲಿಕ್ಕೆ ಹೋಗ್ತಾನೆ. ಆಗ ವಸುದೇವ ಅವನನ್ನ ಹೇಳ್ತಾನೆ, ಹೌದಾ, ಅವಳ ಹೊಟ್ಟೆಯಿಂದ ಹುಟ್ಟುವ ಮಗು ಅಲ್ವಾ ಕೊಲ್ಲೋದು ನಿನ್ನನ್ನ, ಅವಳನ್ನ ಯಾಕೆ ಕೊಲ್ತೀಯ, ನಾನು ಎಲ್ಲ ಮಕ್ಕಳನ್ನ ನಿನಗೆ ತಂದು ಕೊಟ್ಬಿಡ್ತೇನೆ ಅಂತ. ಸೊ ಇದೆಲ್ಲ ಆಸುರಿ ಸ್ವಭಾವ. ಸೊ ಇವರಿಗೆ ಗೊತ್ತಿಲ್ಲ ಈ ತರ ಅಂದ್ರೆ ಈ ಒಂದು ಅಸುರ ಸ್ವಭಾವದವರಿಗೆ ಗೊತ್ತಾಗೋದಿಲ್ಲ.
ಯಾರು ಭೋಕ್ತಾರ, ನಾನೇ ಭೋಕ್ತಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದರೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿರುಚ್ಯತಿ. ಅಂದರೆ ಭೋಕ್ತಾರ ಯಾರು? ಕೃಷ್ಣ. ಆದ್ರೆ ಇಲ್ಲಿ ಅಸುರರು ತಿಳ್ಕೊಳ್ತಾರೆ, ನಾನೇ ಎಲ್ಲನ್ನು ಭೋಗ ಪಡುವವನು ಅಂತ ತಿಳ್ಕೊಳ್ತಾನೆ. ಆಮೇಲೆ ಭಗವಂತ ಹೇಳಿದ್ದಾನೆ, ಸೊ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರ, ನಾನೇ ಎಲ್ಲ ಈ ಒಂದು ಲೋಕಗಳಿಗೆ ಪ್ರಭು ಅಂತ ಹೇಳಿದ್ದಾನೆ. ಆದರೆ ಅಸುರರು ತಿಳ್ಕೊಳ್ತಾರೆ, ತಾವೇ ಎಲ್ಲದಕ್ಕೂ ಕೂಡ ತಾನೇ ಒಂದು ಒಡೆಯ ಅಂತ ತಿಳ್ಕೊಳ್ತಾನೆ. ಸೊ ಹಾಗಾಗಿ ಈ ತರ ಎಲ್ಲ ಆಸುರಿ ಸ್ವಭಾವ. ಸೊ ಹಾಗಾಗಿ ನಾವು ಇದನ್ನ ತಿಳ್ಕೊಳ್ಬೇಕು, ಆಸುರಿ ಗುಣ. ಈ ಆಸುರಿ ಸ್ವಭಾವದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಈಗ ಸುವರ್ಣ ನೋಡಿ IPL ಮ್ಯಾಚ್ಗಳೆಲ್ಲ ತುಂಬಾ ಹಣ ಖರ್ಚು ಮಾಡ್ತಾರೆ ಅಲ್ವಾ? ತುಂಬಾ ಹಣ ಖರ್ಚು ಮಾಡ್ತಾರೆ. ಆದರೆ ಭಗವಂತನಿಗೆ ಒಂದು ಏನಾದ್ರೂ ಹಾಲು ಹಾಕಿದ್ರೆ, ಅದರ ಒಂದು ಇದನ್ನ ಉಪಯೋಗಿಸಿದ್ರೆ ಅಲ್ಲಿ ಟೀಕೆ ಟಿಪ್ಪಣಿ ಬರುತ್ತೆ, ಚರ್ಚೆ ತುಂಬಾ ಆಗತ್ತೆ ಅಲ್ವಾ? ಖಂಡಿತ ಮಾತಾಜಿ. ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಆಸುರಿ ಸ್ವಭಾವದವರು ನಾನೇ ಎಲ್ಲದರ ಪ್ರಭು, ನಾನೇ ಭೋಗ ಪಡುವವನು, ನಾನೇ ಬಲಶಾಲಿ, ನಾನೇ ಇಷ್ಟು ಸಂಪಾದನೆ ಮಾಡ್ತಾನೆ, ಇದೆಲ್ಲ ಹೇಳ್ತಾರೆ. ಆದರೆ ಈ ಭಗವಂತ ಏನ್ ಹೇಳಿದ್ದಾನೆ, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಅಂದ್ರೆ ಈಶಾವಾಸ್ಯಂ, ಈ ಚರಾಚರ ಜಗತ್ತಿನಲ್ಲಿ ಏನಿದೆ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಹಾಗಿದ್ದಾಗ ಎಲ್ಲವೂ ಭಗವಂತನಿಗೆ ಸೇರಿದ್ದಾಗ ಇವರು ಅಸುರಿ ಸ್ವಭಾವದವರು ನನಗೆ ಇದೆಲ್ಲ ಸೇರಿದ್ದು, ನಾನು ಒಡೆಯ, ನಾನು ಇಷ್ಟೆಲ್ಲ ಭೂಮಿ ನನ್ನ ಹತ್ರ ಇದೆ, ಇಷ್ಟೆಲ್ಲ ಸಂಪತ್ತು ನನ್ನ ಹತ್ರ ಇದೆ, ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಸೊ ಭಗವಂತ ಎಲ್ಲದರ ಪ್ರಭು, ಭೋಕ್ತಾರ ಭಗವಂತ. ಭಗವಂತನಿಗೆ ಷಡೈಶ್ವರ್ಯ ಇದೆ, ಸಂಪೂರ್ಣ ಬಲಶಾಲಿ ಭಗವಂತ. ಸೊ ಹಾಗಾಗಿ ಎಲ್ಲ ಐಶ್ವರ್ಯ, ಎಲ್ಲ ಒಡೆತನ ಎಲ್ಲವೂ ಕೂಡ ಭಗವಂತನ ಹತ್ರ ಇದೆ. ಅದನ್ನ ಬಿಟ್ಟು ಇವರು ಆಸುರಿ ಸ್ವಭಾವದರು ತಾವು ಅಂತ ತಿಳ್ಕೊಳ್ತಾರೆ. ಯಾಕೆಂದ್ರೆ ಅವರಿಗೆ ಭಗವಂತನನ್ನ ಅವರು ಒಪ್ಪೋದಿಲ್ಲ, ಅವರ ಭಗವಂತನ ಇರೋದನ್ನ ಅವರು ಒಪ್ಪೋದಿಲ್ಲ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತಾ ಕಾಮಭೋಗೇಶು ಪತಂತಿ ನರಕೆ ಅಶುಚವು. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗ್ತಾರೆ. ಸೊ ಹಾಗಾಗಿ ಇಲ್ಲಿ ಭಗವಂತ ಏನ್ ಹೇಳ್ತಾನೆ, ಈ ರೀತಿ ಒಂದು ಆಸುರಿ ಸ್ವಭಾವ ಇರ್ತಕ್ಕಂಥವರು ಏನ್ ಹೇಳ್ತಾನೆ, ನಾನೇ ದೇವರು ಅಂತ ಹೇಳ್ಬಿಡ್ತಾನೆ. ನೋಡಿ ಇಲ್ಲಿ ಯಾರು ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಹೇಳ್ತಾನೆ, ಯಾರು ನೀನ್ ದೇವರು? ನಾನೇ ದೇವರು, ಹಿರಣ್ಯಕಶಿಪಾಯ ನಮಃ ಹೇಳ್ಬಿಡ್ತಾನೆ. ಅವನು ವಿಷ್ಣುವೇ ನಮ ಅಂದ್ರೆ ಹಿರಣ್ಯಕಶಿಪವೇ ನಮ. ಯಾರು ನಿನ್ ದೇವರು? ಎಲ್ಲಿದ್ದಾರೆ? ತಗೊಂಡ್ ಬಾ. ಇದು ಈ ಕಂಬದಲ್ಲಿ ಇದ್ದಾನೆ, ಹಾಗಾದ್ರೆ ತಕೊಂಡ್ ಬಾ. ಆ ಕಂಬವನ್ನೇ ಗುದ್ದುತ್ತಾನೆ. ಆ ಕಂಬದಿಂದ ಭಗವಂತ ನರಹರಿ ನರಸಿಂಹ ಅವತಾರ ಆಗತ್ತೆ. ಸೊ ಹಾಗಾಗಿ ಇವರು ಈ ರೀತಿ ಹೇಳ್ತಾರೆ. ಸೊ ಹಾಗಾಗಿ ನಾವು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೇ ದೇವರು ಅಂತ ಹೇಳ್ದವನು, ನಾವು ದೇವರಾಗ್ಲಿಕ್ಕೆ ಸಾಧ್ಯವಾ? ಹರೇ ಕೃಷ್ಣ. ಸಾಧ್ಯವಾ? ಇಲ್ಲ. ಗಾಡ್ ಈಸ್ ಗಾಡ್, ಡಾಗ್ ಈಸ್ ಡಾಗ್. ಯಾವಾಗ್ಲೂ ನಾಯಿಯೇ, ದೇವರು ದೇವರೇ. ದೇವರು ನಾವು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದೇವರು ಇರೋದು ಒಬ್ಬನೇ. ಸೊ ನಾವೇನೋ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಏನೋ ಕುತ್ಕೊಂಡು ಸಾಧನೆ ಮಾಡ್ತಾನೆ ದೇವರಾದ ಇಲ್ಲ. ಸೊ ಈ ರೀತಿಯಾಗಿ ಅವರು ಭ್ರಾಂತಿಯಿಂದ ಕೂಡಿರ್ತಾರೆ. ಮತ್ತೆ ಅವರಿಗೆ ಹಲವಾರು ಆತಂಕ, ಅಂದ್ರೆ ಅವರಿಗೆ ಆತಂಕಗಳು, ಸ್ಟ್ರೆಸ್ ಮತ್ತೆ ಟೆನ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ಅವರು ಇದೆಲ್ಲ ಅತಿಯಾಗಿ ಆಸಕ್ತಿ, ಇಂದ್ರಿಯ ಭೋಗದಲ್ಲಿ ಅತಿಯಾದ ಆಸಕ್ತಿ, ತುಂಬವಾದ ಆಸಕ್ತಿ. ಸೊ ಹಾಗಾಗಿ ಅವರು ಇದೆಲ್ಲ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಆಸುರಿ ಸ್ವಭಾವದವರು, ಇಲ್ಲಿ ನೀವು ನೋಡಿದಿರಿ ರಾವಣ ಅವರು ಸ್ವರ್ಗಕ್ಕೆ ಮೆಟ್ಲನ್ನು ಕಟ್ತೇನೆ ಅಂತ ಹೇಳಿದ್ರಂತೆ. ಅಂದ್ರೆ ನೀವು ಯಜ್ಞ ಮಾಡಿ, ಹಿನ್ನೆಲೆ ಏನ್ ಮಾಡ್ತಿದ್ರು, ಯಜ್ಞ ಮಾಡಿ ಸ್ವರ್ಗಕ್ಕೆ ಹೋಗ್ತಿದ್ರು. ಅಂದ್ರೆ ಯಜ್ಞ ಮಾಡೋದ್ರಿಂದ ಪುಣ್ಯ ಸಂಪಾದನೆ ಮಾಡೋದ್ರಿಂದ ಆಮೇಲೆ ದೇಹಾಂತ್ಯ ಆದ್ಮೇಲೆ ಅವರು ಸ್ವರ್ಗಲೋಕದಲ್ಲಿ ಅವರಿಗೆ ಹೋಗುತ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ನೀವು ಯಜ್ಞನೇ ಮಾಡಬೇಡಿ, ನಿಮಗೆ ಸ್ವರ್ಗಲೋಕಕ್ಕೆ ಮೆಟ್ಲು ಕಟ್ಟಿಸ್ಕೊಡ್ತೇನೆ ಅಂತ ಹೇಳ್ತಾರೆ. ಯಾರು? ರಾವಣ. ಸೊ ಇದೆಲ್ಲ ರಾಕ್ಷಸಿ ಸ್ವಭಾವ. ಸೊ ಇಲ್ಲಿ ವೇದಗಳಲ್ಲಿ ಏನ್ ಹೇಳ್ತದೆ, ನೀವು ಯಜ್ಞ ಮಾಡಿದ್ರೆ ಸ್ವರ್ಗಲೋಕ ತಲುಪಬಹುದು. ಆದರೆ ಭಗವದ್ಗೀತೆಯಲ್ಲಿ ಸ್ವರ್ಗಲೋಕವು ಕೂಡ ಏನೋದು ಐಹಿಕ ಲೋಕವೇ. ಸೊ ಹಾಗಾಗಿ ಅಲ್ಲಿ ಕೂಡ ನಮ್ಗೆ ಶಾಶ್ವತತೆ ಇಲ್ಲ. ಸೊ ಹಾಗಾಗಿ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸ್ತೇವೆ ಅಂತ ಹೇಳ್ತಾರೆ. ಈ ಒಂದು ಇಂದ್ರಿಯ ಭೋಗ ಇಲ್ಲಿಗಿಂತ ಹೆಚ್ಚಿರುತ್ತೆ, 1000 ಪಟ್ಟು ಹೆಚ್ಚಿರುತ್ತೆ ಭೂಲೋಕದಕ್ಕಿಂತ. ಆದರೆ
ಸ್ವರ್ಗವೂ ಕೂಡ ಅದು ಒಳ್ಳೆಯ ಪ್ರಪೋಸಲ್ ಅಲ್ಲ. ಯಾಕೆ ಅಂತ ಕೇಳಿದ್ರೆ ಸ್ವರ್ಗ ಲೋಕಕ್ಕೆ ಹೋದರೂ ಕೂಡ ಮತ್ತೆ ಅದು ಪುಣ್ಯ ಎಲ್ಲ ಮುಗಿದ ಮೇಲೆ ಮತ್ತೆ ಹಿಂದೆ ಭೂಲೋಕಕ್ಕೆ ಬರಲೇಬೇಕು ಅವರು ಇಲ್ಲಿಗೆ. ಸೊ ಹಾಗಾಗಿ ಅವರಿಗೆ ಹುಟ್ಟು ಸಾವು ಕೂಡ ಇದೆ. ಆದರೆ ಭಗವದ್ಗೀತೆ ಹೇಳುತ್ತೆ ನೀನು ಭಗವಂತನ ಲೋಕಕ್ಕೆ ಹೋಗು, ಅಲ್ಲಿ ಯಾವುದು ಈ ಜನ್ಮ ಮೃತ್ಯು ಜರಾವ್ಯಾಧಿ ಇಲ್ಲ. ಸೊ ಹಾಗಾಗಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೆಲವು ಶ್ರೀಮಂತರು ಹೇಳ್ತಾರೆ ಇದು ನಾನು ತುಂಬಾ ಕಷ್ಟಪಟ್ಟು ದುಡಿದಿದ್ದೇನೆ, ಅದು ಇಷ್ಟು ಸಂಪಾದನೆ ಮಾಡಿದ್ದೇನೆ ಅಲ್ವಾ. ಆದರೆ ಈಗ ಕಷ್ಟಪಟ್ಟು ಈ ಹಮಾಲಿ ಮಾಡೋನು ಕಷ್ಟಪಡ್ತಾನೆ ಅಲ್ವಾ, ಮಾಡ್ತಾನೆ ಅಲ್ವಾ. ಹೌದು ಅಂದ್ರೆ ಅವನು ಶ್ರೀಮಂತನಾಗ್ಲಿಕ್ಕೆ ಸಾಧ್ಯವಾ? ಇಲ್ಲ ಮತ್ತೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ಶ್ರೀಮಂತಿಕೆ ಹೇಗೆ ಬರುತ್ತೆ? ಅದು ಭಗವಂತನ ಅನುಗ್ರಹದಿಂದ ಬರುತ್ತೆ. ಯಾರಿಗಾದರೂ ಒಬ್ಬರಿಗೆ ಶ್ರೀಮಂತಿಕೆ ಇದೆ, ಅಥವಾ ಯಾರಾದರೂ ಒಬ್ಬರು ರೂಪವಂತರಾಗಿದ್ದಾರೆ, ಯಾರಾದರೂ ಒಬ್ರು ಒಳ್ಳೆಯ ವಿದ್ಯೆ ಪಡೆದಿದ್ದಾನೆ, ಇದೆಲ್ಲ ಭಗವಂತನ ಕರುಣೆಯಿಂದ ಮಾತ್ರ ಸಾಧ್ಯ. ಸೊ ಭಗವಂತನ ಕರುಣೆಯಿಂದ ಮಾತ್ರ ಇದೆಲ್ಲ ಸಿಗ್ಲಿಕ್ಕೆ ಸಾಧ್ಯ. ಮತ್ತೆ ನಮ್ಮ ಹಿಂದಿನ ಜನ್ಮದಲ್ಲಿದ್ದ ಯಾವುದೋ ಕರ್ಮ ಫಲ ನಮಗೆ ಸಿಕ್ಕಿರುತ್ತೆ. ಇದನ್ನ ನಾನೇ ಕಷ್ಟಪಟ್ಟು ಇದೆಲ್ಲ ಮಾಡಿದ್ದೇನೆ ಇಲ್ಲ. ಯಾಕೆಂತಂದ್ರೆ ಆ ಸ್ವಂತ ಪರಿಶ್ರಮಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಒಂದು ಕೆಲಸ ಆಗ್ಬೇಕಾದ್ರೆ ಅದರಲ್ಲಿ ಮುಂದೆ ನಾವು ನೋಡ್ತೇವೆ 18ನೇ ಅಧ್ಯಾಯದಲ್ಲಿ ದೇಹ ಒಂದೇ ಅಲ್ಲ, ಮತ್ತೆ ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಒಂದೇ ಅಲ್ಲ. ಭಗವಂತನ ಆ ಪರಮಾತ್ಮನ ಅಸ್ತು ಇರಬೇಕು. ಅದಿಲ್ಲದಿದ್ರೆ ಎಲ್ಲ ಕೆಲಸಗಳು ಕೂಡ ಯಾವ ಕೆಲಸವೂ ಆಗೋದಿಲ್ಲ, ಯಾವ ಶ್ರೀಮಂತಿಕೆಯೂ ಬರುವುದಿಲ್ಲ. ಭಗವಂತ ಅಸ್ತು ಹೇಳಿದರೆ ಮಾತ್ರ ಆಗತ್ತೆ. ಸೊ ಇದೆಲ್ಲ ನನಗೆ ನಾನು ಕ್ರೆಡಿಟ್ ಕೊಡ್ತೇನೆ, ನಾನೇ ಕಷ್ಟಪಟ್ಟಿದ್ದೇನೆ, ನಾನೇ ದುಡಿತೇನೆ, ನಾನಿಂದನೇ ಇದೆಲ್ಲ ಆಗಿದೆ, ಇದೆಲ್ಲ ಆಸುರಿ ಸ್ವಭಾವ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋ ಅಭ್ಯಸೂಯಕಾಃ. ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ, ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳಿದು ಮಾತನಾಡುತ್ತಾರೆ. ಸೊ ಹಾಗಾಗಿ ಇದೆಲ್ಲ ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ, ಇದರಿಂದ ಅವರು ದಿಗ್ಭ್ರಾಂತರಾಗ್ತಾರೆ. ಅವರು ಅವರ ಪರಮಾತ್ಮನನ್ನ ಹಳಿದು ಮಾತಾಡ್ತಾರೆ. ಇಲ್ಲಿ ಶಿಶುಪಾಲನ ನಾವು ನೋಡ್ತಾ ಇದ್ದೇವೆ ಅಲ್ವಾ. ಶಿಶುಪಾಲ ಇಲ್ಲಿ ಒಂದು ರಾಜಸೂಯ ಯಾಗದ ಸಂದರ್ಭದಲ್ಲಿ ನನ್ನ ಅಗ್ರಪೂಜೆ ಇವನಿಗೆ ಭಗವಂತ ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಿಸ್ತಾರೆ. ಭೀಷ್ಮ ಹೇಳ್ತಾರೆ. ಸೊ ಅಗ್ರಪೂಜೆ ಮಾಡ್ಲಿಕ್ಕೆ ಆಮೇಲೆ ಅಗ್ರಪೂಜೆ ಮಾಡಿದಾಗ ಈಗ ಅದನ್ನು ಒಪ್ಕೊಳ್ಳೋದಿಲ್ಲ ಶಿಶುಪಾಲ 100 ಬಾರಿ ಮಾಡಿದಾಗ್ಲೂ ಕೂಡ ಶಿಶುಪಾಲನ ತಾಯಿ ಹೇಳ್ತಾಳೆ 100 ಬಾರಿ ಕ್ಷಮೆ ಕೊಡು ನನ್ನ ಮಗನ್ನ ಅಂತ ಹೇಳ್ತಾಳೆ. ಅದಕ್ಕೆ ಭಗವಂತ 100 ಬಾರಿ ಕೃಷ್ಣನ ನಿಂದಿಸಿದಾಗ್ಲೂ ಕೂಡ ಅವನು ಏನು ಮಾಡೋದಿಲ್ಲ. 101ನೇ ಬಾರಿ ಸುದರ್ಶನ ಚಕ್ರವನ್ನು ಬಳಸಿ ಶಿಶುಪಾಲನನ್ನ ಕೊಂದುತ್ತಾನೆ. ಇದು ಎಲ್ಲರಿಗೂ ಕೂಡ ಗೊತ್ತಿದ್ದ ಕತೆ. ಸೊ ಹಾಗಾಗಿ ಈಗ ಆಸುರಿ ಸ್ವಭಾವದನ್ನ ಇಲ್ಲಿ ಹೇಳ್ತಾನೆ. ಅವನು ಆಸುರಿ ಸ್ವಭಾವದವ್ರನ್ನ ಈ ತರ ಅವರು ಭಗವಂತ ಆಮೇಲೆ ಕೊಲ್ತಾನೆ. ಇದು ಇಂತಹ ಯಾಕಾಗಿ ಕೊಲ್ತಾನೆ ಅಂದ್ರೆ ಅವರಿಗೆ ಅದೇ ಅನುಗ್ರಹ. ಭಗವಂತ ಕೊಲ್ಲೋದು ಕೂಡ ಅನುಗ್ರಹ. ಯಾಕೆಂತಂದ್ರೆ ಭಗವಂತ ಕೊಲ್ಲೋದ್ರಿಂದ ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ. ಯಾಕೆಂತಂದ್ರೆ ಆ ಒಂದು ಭಗವಂತನ ಆ ದೃಷ್ಟಿ, ಆ ಕರುಣೆ ಅದು ಅವರಿಗೆ ಕೊಡ್ತಕ್ಕಂಥದ್ದು. ಸೊ ಆಸುರಿ ಸ್ವಭಾವದರ ಗತಿ ಏನಾಗುತ್ತೆ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯಜಸ್ರಮ ಆಶುಭಾನ್ ಆಸುರೀಶ್ವೇವ ಯೋನಿಷು. ಅಸೂಯಾಪರರು, ಕ್ರೂರರು, ನರಾಧಮರು. ಸೊ ಇವರು ಆಸುರಿ ಸ್ವಭಾವ. ಅವರನ್ನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಆಸುರಿ ಜೀವ ವರ್ಗಗಳಿಗೆ ತಳ್ಳುತ್ತೇನೆ. ಇಲ್ಲಿ ಭಗವಂತ ಏನ್ ಹೇಳ್ತಾನೆ, ಇವರು ಆಸುರಿ ಸ್ವಭಾವದವರು. ಅವರು ಯಾವಾಗಲೂ ಅವರು ಏನಾಗುವುದಿಲ್ಲ, ಅವರು ಸುಧಾರಣೆ ಆಗುವುದಿಲ್ಲ. ಅವರು ಇನ್ನೊಬ್ಬರ ಮೇಲೆ ಅಸೂಯೆ ಮಾಡ್ತಾರೆ, ಕ್ರೂರತೆಯನ್ನು ತೋರಿಸ್ತಾರೆ. ಅವರು ಈ ಮನುಷ್ಯರಲ್ಲಿಯೇ ಅವರು ಅಧಮರು. ಅಂಥವ್ರನ್ನ ನಾನೇನು ಮಾಡ್ತೇನೆ, ಐಹಿಕ ಅಸ್ತಿತ್ವ ಈ ಭೌತಿಕ ಪ್ರಪಂಚದಲ್ಲಿಯೇ ಅವರನ್ನ ಸಾಗರ ಅಂತಂದ್ರೆ ಅಲ್ಲಿ ನರಕಲೋಕ, ಅಲ್ಲಿಗೆ ನಾನು ತಳ್ಳುತ್ತೇನೆ. ಮತ್ತೆ ಆಸುರಿ ಜೀವ ವರ್ಗ ಪ್ರಾಣಿಗಳನ್ನು ಕೂಡ ಆಗ್ಲಿಕ್ಕೆ ಸಾಧ್ಯ ಅವರು. ಸೊ ಹಾಗಾಗಿ ಭಗವಂತ ಕೃಷ್ಣ ಆಸುರಿ ಸ್ವಭಾವದನ್ನ ಅವರನ್ನ ಹತ್ತಿರಕ್ಕೆ ತೆಗೆದುಕೊಳ್ಳೋದಿಲ್ಲ. ಸೊ ಆದ್ರೆ ಭಗವಂತ ಏನ್ ಹೇಳ್ತಾನೆ, ದಯಾಭೂತೇಶು ಎಲ್ಲ ಜೀವಿಗಳ ಮೇಲೆ ಕರುಣೆ ಅಂತ ಹೇಳ್ತಾನೆ. ಆದರೆ ಕೃಷ್ಣ ಹೀಗೇಕೆ ನಡ್ಕೊಳ್ತಾನೆ? ಇದು ಪ್ರಶ್ನೆ ಬರುತ್ತೋ ಇಲ್ವೋ? ಹರೇ ಕೃಷ್ಣ.
ಭಗವಂತ ಹೌದು ದಯ ಮಾತಾಜಿ. ತೋರಿಸ್ತಾನೆ. ಆದ್ರೆ ಯಾಕೆ ಈ ಹ್ಮ್. ತರ ಮಾಡ್ತಾನೆ ಅಂತ, ಈ ರೀತಿ ಮಾಡೋದು ಕೂಡ ಜೀವಿಗಳ ಒಳ್ಳೇದಕ್ಕಂತೆ. ಈಗ ಮನುಷ್ಯನ ಜನ್ಮ ಕೊಟ್ಟಾಗ ಭಗವಂತನ ಸ್ತುತಿ ಮಾಡ್ಬೇಕು ಅಲ್ವಾ ಅಲ್ವಾ. ಆದರೆ ಇವ್ರು ಏನ್ ಮಾಡ್ತಾರೆ, ಭಗವಂತನನ್ನ ಹಳಿದು ಮಾತನಾಡ್ತಾರೆ. ಭಗವಂತನ ಸ್ತುತಿ ಮಾಡೋದಿರಲಿ, ಭಗವಂತನ ಹಳಿದು ಮಾತಾಡ್ತಾರೆ. ಸೊ ಅವಾಗ ಕೃಷ್ಣ ಏನ್ ಮಾಡ್ತಾನೆ, ಹೌದು ಸರಿ, ನಿಮಗೆ ನನ್ನ ನಾಮ ಬೇಡ ಅಲ್ವಾ, ನಿಂಗೆ ನನ್ನ ನಾಮವೇ ಕೇಳದ ಇರ್ತಕ್ಕಂಥ ಜನ್ಮ ಅಲ್ಲಿ ಕಳಿಸ್ಬಿಡ್ತೇನೆ, ಪ್ರಾಣಿ ಜನ್ಮ. ಪ್ರಾಣಿ ಜನ್ಮದಲ್ಲಿ ಕೃಷ್ಣನ ಹೆಸರು ಅವ್ರ ಕಿವಿಗೆ ಬೀಳುತ್ತಾ? ಇಲ್ಲ ಮಾತಾಜಿ. ಯಾರಾದ್ರೂ ಇಲ್ಲ ಫೋರ್ಸ್ ಮಾತಾಜಿ. ಮಾಡ್ತಾರ, ನೀವು ಹರೇ ಕೃಷ್ಣ ಮಹಾಮಂತ್ರ ಹೇಳಿ ನಿಮ್ಗೆ ಅಂದ್ರೆ ಕಲಿಯುಗದ ಧರ್ಮ ಅದನ್ನು ಹೇಳಿದ್ರೆ ನಿಮ್ಗೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗ ಯಾರಾದ್ರೂ ಹೇಳ್ತಾರ ಪ್ರಾಣಿಗಳಿಗೆ? ಯಾರಾದ್ರೂ ಫೋರ್ಸ್ ಇಲ್ಲ. ಮಾಡ್ತಾರ? ಇಲ್ಲ. ಇಲ್ಲ. ಇಲ್ಲ, ಮನುಷ್ಯರೇ ಮಾಡ್ತಿಲ್ಲ. ಮನುಷ್ಯರು ಅದಕ್ಕೆ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಆಮೇಲೆ ಕಂಸ, ಅವ್ರನ್ನೆಲ್ಲ ಬಲಬಲವಾದ ಅಸುರರು. ಅವ್ರನ್ನ ಕೊಲ್ಲಲಿಕ್ಕೆ ಭಗವಂತನೇ ಬರಬೇಕಾಯ್ತು, ಅವತಾರ ಎತ್ತಿ ಬರಬೇಕಾಯ್ತು. ಹಿರಣ್ಯಾಕ್ಷನನ್ನು ಕೊಲ್ಲಲಿಕ್ಕೆ ವರಾಹ ಅವತಾರ, ಹಿರಣ್ಯಕಶಿಪನ್ನು ಕೊಲ್ಲಲಿಕ್ಕೆ ನರಸಿಂಹ ಅವತಾರ, ಕಂಸನನ್ನು ಕೊಲ್ಲಲಿಕ್ಕೆ ಕೃಷ್ಣ ಅವತಾರ ಬಂದ. ಸೊ ಹಾಗಾಗಿ ಇಲ್ಲಿ ಈ ತರ ಭಗವಂತ ಅಂದ್ರೆ ಭಗವಂತ ಕೊಲ್ಲುವುದು ಕೂಡ ಅವರಿಗೆ ಅನುಗ್ರಹ ಆಗುತ್ತೆ. ಯಾಕಂದ್ರೆ ಭಗವಂತನ ಸ್ಪರ್ಶಕ್ಕೆ ಬಂದಿರೋದ್ರಿಂದ ಅವರಿಗೆ ಯಾವಾಗಲೂ ಅವರು ಭಗವಂತನ ಸ್ಪರ್ಶಕ್ಕೆ ಬಂದಿರೋದ್ರಿಂದ ಅವರು ಉದ್ಧಾರ ಹೊಂದುತ್ತಾರೆ. ಈಗ ನೋಡಿ, ನಮಗೆ ಅಂದ್ರೆ ನಾವು ಮಾರ್ಕೆಟಲ್ಲಿ ಹೋದ್ರೆ ನಮಗೆ ಒಂದು ಸುತ್ತು ಹೋದ್ರೆ ಕೆಲವೊಮ್ಮೆ ಒಂದು ಯಾರಾದರೂ ಸೆಂಟ್ ಪಡ್ಕೊಂಡ್ರೆ ಸೆಂಟ್ ವಾಸನೆ ನಮಗೂ ಹತ್ರಕ್ಕೆ ಬಂದ್ಬಿಡುತ್ತೆ ಅಲ್ವಾ. ಅಥವಾ ಮೀನು ಮಾರ್ಕೆಟ್ ಹತ್ರ ಹೋದ್ರೆ ಮೀನಿನ ವಾಸನೆ ಬರುತ್ತೆ ಬೇಡ ಅಂದ್ರು ಅಲ್ವಾ. ಹೌದು ಮಾತಾಜಿ. ಹಾಗೆ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಆಸುರರಿಗೆ ಕೃಷ್ಣ ಬೇಡ, ಅಸುರರಿಗೆ ಅವರಿಗೆ ಕೃಷ್ಣ ಬೇಡ. ಆದರೆ ಅವರು ಏನ್ ಅವರಿಗೆ ಕೃಷ್ಣ ಬೇಡ, ಆದ್ರೂ ಕೂಡ ಕೃಷ್ಣನ ಗಂಧಗಾಳಿನೇ ಅವ್ರಿಗೆ ಇರೋದಿಲ್ಲ ಅಲ್ವಾ. ಕೃಷ್ಣ ಗಂಧಗಾಳಿ ಇದೆಯಾ? ಇಲ್ಲ, ಅವರು ಅಸುರರು. ಸೊ ಈಗ ಅಂತ ಅಸುರರು ಹಾಗೆ ಈಗ ನೋಡಿ, ಈಗ ಭಾರತದಲ್ಲಿ ಆದ್ರೆ ಅಟ್ಲೀಸ್ಟ್ ಜನ ಕೃಷ್ಣ ರಾಮ ಹೆಸರು ಕೇಳಿದ್ದಾರೆ ಅಲ್ವಾ. ಆದ್ರೆ ಅಸುರರಿಗೆ ಭಗವಂತ ಇಂಥ ಒಂದು ಲೋಕಕ್ಕೆ ತಳ್ತಾನೆ. ಇಂಥ ಅಂದ್ರೆ ಭೂಮಿ ಮೇಲೆ ಹುಟ್ಟಿದ್ರು ಕೂಡ ಅವರಿಗೆ ಈಗ ಅಂತ ಯಾವ ದೇಶದಲ್ಲಿ ಅಥವಾ ಯಾವ ಕಡೆಯಲ್ಲಿ ಕೃಷ್ಣನ ಹೆಸರೇ ಇಲ್ಲ ಅಂತದಕ್ಕೆ ಅಲ್ಲಿ ಕಳಿಸಿಬಿಡ್ತಾರೆ. ನರಕ ಲೋಕದಲ್ಲಿ ಕೃಷ್ಣನನ್ನ ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಆಗತ್ತಾ? ಇಲ್ಲ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು ಭಗವಂತ ಏನ್ ಮಾಡ್ತಾನೆ ಇಂಥ ಜನರಿಗೆ, ಆಸುರಿಗೆ. ಆಸುರಿಂ ಯೋನಿ ಮಾಪನ್ನ ಮೂಢ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯ ಇವ ಕೌಂತೆಯ ತಥೋ ಯಾಂತಿ ಅಧಮಾಂ ಗತಿಂ. ಸೊ ಕುಂತಿಯ ಮಗನಾದ ಅರ್ಜುನನೇ, ಆಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮಗತಿಗೆ ಹೋಗುತ್ತಾರೆ. ಏನಾಗ್ತಾರೆ ಅವರು? ರಾಕ್ಷಸಿ ಗುಣ ಇದ್ರೆ ಅವರು ಯಾವಾಗಲೂ ಅಧಮಗತಿ ಅಂದ್ರೆ ನರಕ ಲೋಕಗಳು, ಆಮೇಲೆ ಪ್ರಾಣಿ ಜೀವನ ಇಂಥದ್ರಲ್ಲೇ ಇರ್ತಾರೆ. ಮತ್ತೆ ಮತ್ತೆ ಆಸುರಿ ವರ್ಗಗಳಲ್ಲಿ ಅವರು ಹುಟ್ಟುತ್ತಾರೆ. ನೋಡಿ, ಎಲ್ಲ ಹಸುರನ್ನೆಲ್ಲ ಚಿತ್ರ ನೀವು ನೋಡ್ಬೋದು. ಹರೇ ಕೃಷ್ಣ ಅಲ್ವಾ. ಇಲ್ಲಿ ಕಂಸನನ್ನ ನೋಡ್ತಾ ಇದ್ದೀರಿ, ರಾವಣನನ್ನು ನೋಡ್ತಾ ಇದ್ದೇವೆ ಅಲ್ವಾ. ಈಗ ಆಧುನಿಕ ಕಾಲದ ಆಸುರಿ ಸ್ವಭಾವವನ್ನು ತೋರಿಸ್ತಾ ಇದ್ದಾರೆ ಅಲ್ವಾ. ಇಲ್ಲಿ ನೋಡಿ, ಕಾಣ್ತಾ ಇದೆಯಾ? ಡಾಲರ್ ಅನ್ನು ಹೇಳ್ತಾ ಇದ್ದಾರೆ. ಆಸುರಿ ಸ್ವಭಾವ. ಈಗ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನರಕದ 3 ಬಾಗಿಲುಗಳನ್ನ ಹೇಳ್ತಾ ಇದ್ದಾನೆ. ಕಾಮ, ಕ್ರೋಧ, ಲೋಭ, ಇವು ನರಕಕ್ಕೆ 3 ಹಾದಿಗಳು. ಈಗ ಕಾಮ ಅಂತಂದ್ರೆ ನಮಗೆ ಬಯಕೆಗಳು ಎಲ್ಲ. ಕಾಮ ಅಂತಂದ್ರೆ ಕೇವಲ ಲೈಂಗಿಕ ಅಲ್ಲ, ಕಾಮ ಅಂದ್ರೆ ಎಲ್ಲವೂ ಬರುತ್ತೆ, ಎಲ್ಲ ಬಯಕೆಗಳು. ಆ ಕಾಮ ತೀರದೆ ಹೋದರೆ ಕ್ರೋಧ, ಸಿಟ್ಟು ಬರುತ್ತೆ. ಆಮೇಲೆ ಕಾಮ ತೃಪ್ತಿ ಆದರೆ ಲೋಭ ಬರುತ್ತೆ, ಮತ್ತೆ ಬೇಕು ಮತ್ತೆ ಬೇಕು. ಸೊ ಹಾಗಾಗಿ ಈ ಕಾಮ, ಕ್ರೋಧ, ಲೋಭ ಇವು 3 ನರಕಕ್ಕೆ ಹೆದ್ದಾರಿಯಂತೆ ಭಗವಂತ ಹೇಳ್ತಾ ಇದ್ದಾನೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧಸ್ತಥಾ ಲೋಭಸ್ತಸ್ಮಾತ್ ಏತತ್ರಯಂ ತ್ಯಜೇತ್. ಇಲ್ಲಿ ನೋಡಿ, ನರಕಕ್ಕೆ 3 ದಾರಿ ಇದೆ. ನರಕಕ್ಕೆ ಹೋಗ್ಬೇಕಾ ನಮಗೆ? ಬೇಡ ಮಾತಾಜಿ. ನರಕ ಬೇಡ ಅಂದ್ರೆ ಇವನ್ನೆಲ್ಲ ಬಿಟ್ಬಿಡ್ಬೇಕಂತೆ, ಕಾಮ, ಕ್ರೋಧ, ಲೋಭ. ಸೊ ಹಾಗಾಗಿ ಪ್ರತಿಯೊಬ್ಬ ವಿವೇಕಿಯೂ ಇವುಗಳನ್ನು ಬಿಡಬೇಕು. ಯಾರಿಗೆ ಬುದ್ಧಿವಂತಿಕೆ ಇದೆ, ಯಾರಿಗೆ ಯೋಚನಾ ಶಕ್ತಿ ಇದೆ, ಆಲೋಚನೆ ಮಾಡಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು, ಅವರು ಇದನ್ನ ಬಿಡ್ತಾರೆ. ಯಾಕಂದ್ರೆ ಇದು ಇಟ್ಕೊಂಡ್ರೆ, ಕಾಮ, ಕ್ರೋಧ, ಲೋಭ ಇಟ್ಕೊಂಡ್ರೆ
ನೋಡಿ ಸೀದಾ ನರಕಕ್ಕೆ ಹೋಗಿ ತಲುಪ್ತೇವೆ. ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ. ಸೊ ಆತ್ಮದ ಅವನತಿಗೆ ಕಾರಣ ಆಗೋದನ್ನ ನಾವು ಮಾಡಬಾರ್ದು. ಆತ್ಮ ಉನ್ನತಿ ಆಗುವುದನ್ನ ನಮಗೆ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಭಗವಂತ ನೋಡು, ಇದು ನೀವು ಕಾಮ ಕ್ರೋಧ ಲೋಭಕ್ಕೆ ಒಳಗಾದ್ರೆ ನೀವು ಅವನತಿ ಮಾರ್ಗಕ್ಕೆ ಹೋಗ್ತೀರಿ. ಸೊ ಹಾಗಾಗಿ ಅವನತಿ ಮಾರ್ಗ ನಿಮಗೆ ಬೇಕಾ? ಭಗವಂತ ಇಲ್ಲಿ ನೋಡಿ, ಇಲ್ಲಿ ಉನ್ನತಿ ಮಾರ್ಗವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಉನ್ನತಿ ಮಾರ್ಗ ಅಂತಂದ್ರೆ ಗುರು ಪರಂಪರೆಯಿಂದ ಜ್ಞಾನವನ್ನ ಸ್ವೀಕರಿಸುವುದು, ಭಗವದ್ಗೀತೆ ಕೊಡೋದು. ಸೊ ಹಾಗಾಗಿ ಆಗ ನಾವು ಭಗವಂತನ ಲೋಕಕ್ಕೆ ಹೋಗುವುದು, ಅದು ಉನ್ನತಿಯ ಮಾರ್ಗ. ಏತೇ ವಿಮುಕ್ತ ಕೌಂತೆಯ ತಮೋ ದ್ವಾರೈಸ್ತ್ರಿಭಿರ್ನರಃ ಆಚರತಿ ಆತ್ಮನಃ ಶ್ರೇಯಸ್ತತೋ ಯಾತಿ ಪರಾಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೇರವಾಗುವ ಕರ್ಮಗಳನ್ನು ಮಾಡುತ್ತಾನೆ. ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ಈ ಕಾಮ ಕ್ರೋಧ ಲೋಭ ಇದನ್ನ ತಪ್ಪಿಸ್ಕೊಳ್ಬೇಕು. ತಪ್ಪಿಸ್ಕೊಂಡಂತವನು ಏನ್ ಮಾಡ್ತಾನೆ? ಅವನಿಗೆ ಜ್ಞಾನ ಇರುತ್ತೆ. ಅವನು ಯಾಕೆ? ಗುರುವಿನ ಹತ್ರ ಹೋಗಿ ಅವನು ಜ್ಞಾನ ಸಂಪಾದನೆ ಮಾಡ್ಕೊಳ್ತಾನೆ, ಭಗವದ್ಗೀತೆ ಭಾಗವತವನ್ನ ಕೇಳ್ತಾನೆ. ಆಗ ಅವನಿಗೆ ಏನಾಗುತ್ತೆ? ಆತ್ಮ ಸಾಕ್ಷಾತ್ಕಾರಕ್ಕೆ ಆಗುವಂತಹ ಒಂದು ಆ ಒಂದು ಕರ್ಮಗಳನ್ನ ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ನಮಗೆ ನಾವು ಗುರುವಿಗೆ ಶರಣಾಗಬೇಕು. ಆಗ ನಮಗೆ ಆತ್ಮ ಸಾಕ್ಷಾತ್ಕಾರದ ದಾರಿಯನ್ನು ಅವರು ತೋರಿಸ್ತಾರೆ. ಸೊ ಹಾಗಾಗಿ ನಮ್ಮ ಹತ್ರ ಭಗವದ್ಗೀತೆ ಇರಬಹುದು, ಆದರೆ ಆ ಭಗವದ್ಗೀತೆಯನ್ನು ನಾವು ಓದಿರಬಹುದು. ಎಷ್ಟು ಜನಕ್ಕೆ ಭಗವದ್ಗೀತೆ ಅರ್ಥ ಆಗ್ತದೆ? ಹರೇ ಕೃಷ್ಣ. ಸಂಪೂರ್ಣವಾಗಿ ಯಾವ್ದೇ ಪ್ರತಿ ಸತಿ ಹೋದಾಗೂ ಹೊಸ ಹೊಸ ವಿಷಯ ತಿಳ್ಕೊಂತೀವಿ. ಸೊ ಸಂಪೂರ್ಣವಾಗಿ ಅರ್ಥ ಆಗಲ್ಲ ಮಾತಾಜಿ. ಆದರೆ ಆ ಗುರುವು ಹೇಳಿದಾಗ ಅದು ಅರ್ಥ ಆಗುತ್ತೆ ಅಲ್ವಾ? ಹೌದು ಮಾತಾಜಿ. ಹೌದು ಹೌದು. ಈಗ ನಮ್ಮಷ್ಟಕ್ಕೆ ನಾವು ಓದ್ಕೊಂಡ್ರೆ ಏನು, ಅಥವಾ ಅರ್ಥ ಆಗೋದಿಲ್ಲ. ಭಕ್ತರ ಸಂಘದಲ್ಲಿ ಆ ಭಗವಂತನ ಬಗ್ಗೆ ಯಥಾರೂಪ ಏನ್ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು, ಅದು ಕೇಳಿದ್ರೆ ಏನಾಗತ್ತೆ? ವ್ಯತ್ಯಾಸ ಆವಾಗ ಅರ್ಥ ಆಗತ್ತೆ. ಹಾ, ಯಾಕೆ ಅಂತಂದ್ರೆ ಭೌತಿಕದಲ್ಲಿ ಮನುಷ್ಯನಿಗೆ 4 ನ್ಯೂನತೆಗಳಿರುತ್ತೆ. ಯಾಕೆಂತಂದ್ರೆ ನಾವು ಭ್ರಮೆಯಲ್ಲಿ ಇರ್ತೇವೆ, ಆಮೇಲೆ ನಮ್ಮಲ್ಲಿ ಅಂದ್ರೆ ಮೋಸ ಮಾಡುವ ಪ್ರವೃತ್ತಿ ಇರುತ್ತೆ, ಮತ್ತೆ ನಾವು ತಪ್ಪನ್ನು ಮಾಡ್ತೇವೆ. ಸೊ ನಮ್ಮ ಇಂದ್ರಿಯಗಳು ಅಪರಿಶುದ್ಧ. ಸೊ ಹಾಗಾಗಿ ನಮ್ಮಲ್ಲಿ ನ್ಯೂನತೆಗಳಿವೆ. ಸೊ ನಾವು ಹಗ್ಗ ಕಂಡ್ರೆ ಹಾವು ಅಂತ ತಿಳ್ಕೊಂಡ್ಬಿಡ್ತೇವೆ ಅಲ್ವಾ? ದೇಹವನ್ನೇ ಆತ್ಮ ಅಂತ ತಿಳ್ಕೊಂಡ್ಬಿಡ್ತೇವೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ನಾವು ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಈ ಯಾರಿಗೆ ಈ ನರಕದ ದ್ವಾರಗಳು ತಪ್ಪಿಸ್ಕೊಳ್ತಾರೆ ಅವರು ಆತ್ಮ ಸಾಕ್ಷಾತ್ಕಾರ ಮಾಡಕ್ಕೆ ಹೋಗ್ತಕ್ಕಂತ ಕರ್ಮಗಳನ್ನ ಅವರು ಮಾಡ್ತಾರೆ. ಯಶಾಸ್ತ್ರಂ ವಿಧಿ ಮುತ್ಸೃಜ್ಯಂ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಂ ಅವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾರು ಶಾಸ್ತ್ರ ವಿಧಿಗಳನ್ನು ತ್ಯಜಿಸಿ ತಮ್ಮ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ಸಿಕ್ಕುವುದಿಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಕೃಷ್ಣ? ಯಾರು ಶಾಸ್ತ್ರ ನಂಬೋದಿಲ್ಲ ನೋಡಿ, ಈಗ ಅಸುರರು ಶಾಸ್ತ್ರ ನಂಬೋದಿಲ್ಲ ಅಲ್ವಾ? ಅವರು ಶಾಸ್ತ್ರದನ್ನ ನಂಬೋದಿಲ್ಲ. ಅವರು ಏನ್ ಮಾಡ್ತಾರೆ? ಅವರು ತಮ್ಮ ಅನಿಸಿಕೆಯಂತೆ ಕರ್ಮ ಮಾಡ್ತಾರೆ ಅಲ್ವಾ? ಅವರು ಅಸುರರು, ಅವರಿಗೆ ಪರಿಪೂರ್ಣತೆ ಸಿಕ್ಕುವುದೇ ಇಲ್ಲ, ಭಗವಂತನ ಹತ್ರ ಹೋಗ್ಲಿಕ್ಕೆ ಆಗೋದೇ ಇಲ್ಲ, ಸುಖವನ್ನ ಪಡೆಯುವುದಿಲ್ಲಂತೆ. ಅವರಿಗೆ ಸುಖ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಈ ಧರ್ಮಶಾಸ್ತ್ರದಲ್ಲಿ ಹೇಳಿದೆ, ನಾವು ಪರಸ್ತ್ರೀ ಸಂಘ ಮಾಡಬಾರ್ದು, ಜೂಜು ಆಡಬಾರ್ದು, ಒಂದು ಮದ್ಯಪಾನ ಇದನ್ನೆಲ್ಲ ಮಾಡಬಾರ್ದು, ಮಾಂಸ ತಿನ್ನಬಾರ್ದು. ಇದನ್ನ ಕೇಳೋದಿಲ್ಲ ಜನ, ಮಾಡ್ತಾನೆ ಇರ್ತಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಅಲ್ವಾ? ಹೌದು ಮಾತಾಜಿ. ಅಂದ್ರೆ ಅವರು ಆಸುರಿ ಸ್ವಭಾವದವರು ಅಲ್ವಾ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಸ್ಪಷ್ಟವಾಗಿ ಹೇಳ್ತಾನೆ, ಯಾರು ಇದನ್ನ ಮಾಡೋದಿಲ್ಲ ಅವರಿಗೆ ಸುಖ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ನಾವೇನ್ ಹೇಳ್ತೇವೆ? ಅಯ್ಯೋ ಐ ಲೈಕ್ ಇಟ್, ನಂಗೆ ತುಂಬಾ ಇಷ್ಟ, ಐ ಲವ್ ಇಟ್ ಅಂತ ಹೇಳ್ತೇವಲ್ವಾ? ನಮಗಿಷ್ಟ ಬಂದ ತರ ನಾವು ಮಾಡಿದರೆ ನಾವು ಧರ್ಮ ಗ್ರಂಥಗಳನ್ನ ನಿಯಮಗಳನ್ನ ಪಾಲನೆ ಮಾಡೋದಿಲ್ಲ. ಸೊ ಆಗ ನಾವೇನು? ಆಸುರಿ ಸ್ವಭಾವ. ಸೊ ಆಸುರಿ ಸ್ವಭಾವದವ್ರಿಗೆ ಏನ್ ಗತಿ ಅಂತ ಭಗವಂತ ಹೇಳಿದವನಿ. ಸೊ ಹಾಗಾಗಿ ಇಲ್ಲಿ ದೈವಿ ಗುಣ ಅಂದ್ರೆ ಏನು? ದೈವಿ ಗುಣ ಅಂದರೆ ಯಾರು ಧರ್ಮಗ್ರಂಥಗಳ ನಿಯಮವನ್ನು ಪಾಲಿಸ್ತಾನೆ ಅವನು ದೈವಿ ಗುಣ. ಯಾರು ಧರ್ಮಗ್ರಂಥಗಳ ನಿಯಮವನ್ನು ಪಾಲಿಸುವುದಿಲ್ಲ ಅವನು ಆಸುರಿ ಸ್ವಭಾವದವನು. ಸೊ ಧರ್ಮಗ್ರಂಥಗಳಲ್ಲಿ ಏನು ಸಿಕ್ಕುತ್ತೆ? ಜ್ಞಾನ ಸಿಕ್ಕತ್ತೆ. ಆ ಜ್ಞಾನವನ್ನು ನಾವು ವಿಜ್ಞಾನವನ್ನಾಗಿ ಮಾಡಬೇಕು. ವಿಜ್ಞಾನವನ್ನಾಗಿ ಮಾಡೋದಂದ್ರೆ ನಮ್ಮ ಜೀವನದಲ್ಲಿ ಅಳವಡಿಸ್ಬೇಕು. ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದನ್ನ ಮಾಡಬೇಡಿ, ಸೊ ಅದನ್ನ ನಾವು ಮಾಡಬಾರ್ದು. ಆವಾಗ ಅದು ಜ್ಞಾನ ನಮಗೆ ಸಾಕ್ಷಾತ್ಕಾರ ಆದಂಗೆ. ತಸ್ಮಾತ್ ಶಾಸ್ತ್ರಂ
ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಇಹಾರ್ಹಸಿ. ಆದ್ದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ ಅಲ್ಲ ಎಂಬುದನ್ನು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಏನ್ ಹೇಳ್ತಾನೆ, ನಾವು ಶಾಸ್ತ್ರ ಓದಬೇಕು, ಶಾಸ್ತ್ರ ಕೇಳಬೇಕು. ಆಗ ನಮಗೆ ನಾವು ಏನ್ ಮಾಡ್ಬೇಕು, ನಾವು ಏನ್ ಮಾಡಬಾರ್ದು ಇದು ನಮಗೆ ಗೊತ್ತಾಗತ್ತೆ. ಇಲ್ಲದೆ ಹೋದ್ರೆ ನಮಗೂ ಶಾಸ್ತ್ರ ಓದಿದಾನೆ, ಆಮೇಲೆ ಮನುಷ್ಯ ಅದನ್ನ ತಾನು ಅರ್ಥ ಮಾಡಿಕೊಂಡು ಅದನ್ನ ನಾವು ನಿಧಾನವಾಗಿ ನಾವು ನಮ್ಮ ಆತ್ಮವನ್ನು ಉದ್ಧಾರ ಮಾಡ್ಕೊಳ್ಬೇಕು. ಇಲ್ಲಿ ಧೃತರಾಷ್ಟ್ರನು 18 ಅಧ್ಯಾಯನು ಕೇಳ್ತಾನೆ, ಆದರೆ ಅರ್ಜುನನು ಕೇಳ್ತಾನೆ. ಅರ್ಜುನ ಏನ್ ಹೇಳ್ತಾನೆ, ನಷ್ಟ ಮೋಹ, ನನ್ನ ಮೋಹ ಎಲ್ಲ ನಷ್ಟ ಆಯ್ತು ಹೇಳ್ತಾನೆ. ಅರ್ಜುನಲ್ಲಿ ಪರಿವರ್ತನೆ ಆಗುತ್ತೆ. ಧೃತರಾಷ್ಟ್ರ ಅದೇ ತರ ಇರ್ತಾನೆ. ಸೊ ಹಾಗಾಗಿ ಕೆಲವರಿಗೆ ಏನಾಗುತ್ತೆ, ಪರಿವರ್ತನೆ ಆಗೋದೇ ಇಲ್ಲ. ಸೊ ಹಾಗಾಗಿ ನಾವು ಒಪ್ಪಲಿ, ನಾವು ಬಿಡಲಿ ಶಾಸ್ತ್ರಕ್ಕೆ ಅನುಗುಣವಾಗಿ ನೀನು ಕೆಲಸ ಮಾಡು, ಬಿಡು, ಆದರೆ ಅದರ ಪರಿಣಾಮ ಹಾಗೇ ಆಗುತ್ತೆ. ಈಗ ಬೆಂಕಿ ಹತ್ರ ನಾವು ಕೈ ಕೊಟ್ರೆ, ಇಲ್ಲಿ ನೀವು ಬೆಂಕಿ ನೋಡ್ತಾ ಇದ್ದೀರಿ, ಬೆಂಕಿನ ನೀವು ಅಂದ್ರೆ ಗೊತ್ತಿಲ್ಲದೆ ಕೈ ಕೊಟ್ರು ಒಂದೇ, ಗೊತ್ತಿದ್ದು ಕೈ ಕೊಟ್ರು ಒಂದೇ ಅಲ್ವಾ? ಅದು ಸುಡುತ್ತೆ ಅಲ್ವಾ? ಬೆಂಕಿ ಕೂಡ ಸುಡುತ್ತೆ. ಅದೇ ತರ ಈಗ ನಾವು 3ನೇ ಮಹಡಿಯಿಂದ ಕೆಳಗೆ ಒಂದು ನಮ್ಮ ಬ್ಯಾಲೆನ್ಸ್ ತಪ್ಪಿ ಬಿದ್ರು ಒಂದೇ, ನಾವು ಬೇಕು ಅಂತ ಬಿದ್ರು ಒಂದೇ ಅಲ್ವಾ? ಪರಿಣಾಮ ಒಂದೇ ಅಲ್ವಾ? ನಮ್ಮ ಕೈ ಕಾಲುಗಳೆಲ್ಲ ಮುರಿದು ಹೋಗುತ್ತೆ ಅಥವಾ ನಮ್ಮ ಜೀವಕ್ಕೆ ಅಪಾಯ ಆಗುತ್ತೆ ಅಲ್ವಾ? ಸೊ ಅದೇ ತರಹ ನಾವು ಶಾಸ್ತ್ರಕ್ಕೆ ನಮ್ಗೆ ಗೊತ್ತಿಲ್ಲ, ನಾವು ಶಾಸ್ತ್ರ ಓದಿಲ್ಲ ಅಂತ ತಪ್ಪು ಮಾಡಿದ್ರೆ, ನಂಗೆ ಏನು ಗೊತ್ತಿಲ್ಲ ಶಾಸ್ತ್ರದಲ್ಲಿ ಏನು ಹೇಳಿದೆ, ಅದು ಗೋಹತ್ಯ ಮಹಾಪಾಪ ಅಂತ ನಾವು ತಿಂದ್ರೆ, ಪ್ರಾಣಿಗಳನ್ನ ಹಿಂಸೆ ಮಾಡಿ ತಿಂದ್ರೆ ಅದಕ್ಕೆ ಪರಿಣಾಮ ಇದ್ದೇ ಇದೆ. ಸೊ ಅದಕ್ಕೆ ನಾವು ಗುರುವನ್ನ ಆಶ್ರಯಿಸಬೇಕು. ಇಲ್ಲಿ ಸಂದೀಪನಿ ಮುನಿ ಏನು ಕೃಷ್ಣ ಮತ್ತು ಬಲರಾಮ ಗುರುಗಳನ್ನಾಗಿ ತಕೊಂಡ್ರು. ಅವ್ರು ಭಗವಂತ ಕೃಷ್ಣ ಮತ್ತು ಬಲರಾಮ ಯಾಕೆ ತಕೊಂಡ್ರು? ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇ ಇತರೋ ಜನಾಃ. ಯಾರು ಶ್ರೇಷ್ಠರಾದವರು ಹೇಗೆ ಮಾಡ್ತಾರೋ ಅದನ್ನು ಬೇರೆ ಜನ ಅವರನ್ನ ಅನುಸರಿಸ್ತಾರೆ. ಸೊ ಹಾಗಾಗಿ ಮನುಷ್ಯ ಏನ್ ಮಾಡ್ಬೇಕು, ಶಾಸ್ತ್ರವನ್ನ ಕೇಳಬೇಕು ಮನುಷ್ಯ. ಸೊ ಭಗವದ್ಗೀತೆಯನ್ನ ನಾವು ಶ್ರವಣ ಮಾಡಿ ಅದನ್ನ ಕೃಷ್ಣನನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆವಾಗ ನಮಗೆ ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಆಗ ನಮ್ಗೆ ಏನ್ ಹೇಳ್ತಾನೆ ಭಗವದ್ಗೀತೆ, ಏನ್ ಹೇಳ್ತದೆ, ಕೃಷ್ಣನ ಹರೇ ಕೃಷ್ಣ ಮಹಾಮಂತ್ರ ಕಲಿಯುಗದಕ್ಕೆ ಅದು ಇದೇ ಆತ್ಮ ಸಾಕ್ಷಾತ್ಕಾರದ ಮಾರ್ಗ. ಹರೇ ಕೃಷ್ಣ ನಾಮ ಸಂಕೀರ್ತನೆ ಮಾಡಿ ದೇವರ ಪ್ರಸಾದ ಸ್ವೀಕರಿಸಿ ಇದನ್ನೆಲ್ಲ ಹೇಳ್ತದೆ. ಇದು ಎಲ್ಲಿದೆ? ಇದು ನಮಗೆ ಶಾಸ್ತ್ರದಲ್ಲಿ ಹೇಳಿದೆ. ಸೊ ಅದರಿಂದ ಶಾಸ್ತ್ರದ ಪ್ರಕಾರ ಮಾಡಬೇಕು. ಶಾಸ್ತ್ರ ಪ್ರಕಾರ ನಾವು ಮಾಡದೆ ಹೋದ್ರೆ ಏನಾಗುತ್ತೆ, ನಾವು ಆ ಮನುಷ್ಯ ಜೀವನದಲ್ಲಿ ಇದ್ಕೊಂಡು ಏನು ಪ್ರಯೋಜನ ಆಗೋದಿಲ್ಲ ಅಲ್ವಾ? ಹೌದು ಮಾತಾಜಿ. ಹಾಗಾಗಿ ಆ ತರದಿಂದ ಮನುಷ್ಯ ಜೀವನದಲ್ಲಿ ನಾವು ಗೊತ್ತಿಲ್ದೇನೋ ನಿಯಮಗಳನ್ನ ಮುರಿದ್ರೆ ನಮಗೆ ಅಪರಾಧ ಆಗ್ಬಿಡುತ್ತೆ. ಸೊ ಅವಾಗ ನಾವು ತ್ರಿವಿಧ ಕ್ಲೇಶಗಳಿಗೆ ನಾವು ಒಳಗಾಗ್ತೇವೆ. ಸೊ ಹಾಗಾಗಿ ಮನುಷ್ಯ ಜನ್ಮ ಬಂದಾಗ ನಾವು ಏನ್ ಮಾಡ್ಬೇಕು, ಆ ಮನುಷ್ಯ ಜನ್ಮದಲ್ಲಿ ನಾವು ಎಲ್ಲ ಈ ಒಂದು ಧರ್ಮ ಗ್ರಂಥಗಳನ್ನ ನಾವು ಕೇಳಬೇಕು. ಸೊ ಧರ್ಮಶಾಸ್ತ್ರಗಳನ್ನ ನಿಂದನೆ ಮಾಡಬಾರ್ದು. ಸೊ ಯಾರು ಅಸುರರಾಗಿರ್ತಾರೆ ಅವರು ಧರ್ಮಶಾಸ್ತ್ರ ನಿಂದನೆ ಮಾಡ್ತಾರೆ, ಅವರು ಸಾಧುಗಳನ್ನ ಹಳಿಯುತ್ತಾರೆ, ಸೊ ಭಗವಂತನನ್ನು ಕೂಡ ಹಳಿಯುತ್ತಾರೆ, ಗುರುವಿನ ಆದೇಶವನ್ನು ಕೂಡ ಅವ್ರು ಕೇಳೋದೇ ಇಲ್ಲ. ಸೊ ಹಾಗಾಗಿ ಇದೆಲ್ಲ ಆಸುರಿ ಪ್ರವೃತ್ತಿ. ಸೊ ಈ ಆಸುರಿ ಪ್ರವೃತ್ತಿ ಇದ್ರೆ ನಾವು ಅವನತಿ ಹೊಂದುತ್ತೇವೆ. ಸೊ ಅದೇ ನಾವು ಒಳ್ಳೆಯ ಗುಣ ಬೆಳೆಸ್ಕೊಂಡ್ರೆ ನಮಗೆ ಉನ್ನತಿಯನ್ನು ಹೊಂದಲಿಕ್ಕೆ ಸಾಧ್ಯ. ಸೊ ಅದೇ ಹರೇ ಕೃಷ್ಣ ಮಹಾಮಂತ್ರ, ಪ್ರಸಾದ ಸೇವನೆ, ಆಮೇಲೆ ಶ್ರವಣ, ಭಗವದ್ಗೀತೆ, ಭಾಗವತ, ಇದನ್ನೆಲ್ಲ ನಾವು ಮಾಡಿಕೊಂಡ್ರೆ ನಮಗೆ ಭಕ್ತರ ಸಂಘ, ನಮಗೆ ಉನ್ನತಿ ಹೊಂದಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಉನ್ನತಿ ಅಥವಾ ಅವನತಿ ಆಯ್ಕೆ, ನಿಮ್ಮ ಆಯ್ಕೆ. ಸೊ ಹೀಗಾಗಿ ಭಗವಂತ ದೈವಿ ಗುಣಗಳನ್ನು ತುಂಬಾ ಚೆನ್ನಾಗಿ ವಿವರವಾಗಿ ತಿಳಿಸಿದ್ದಾನೆ. ರಾಕ್ಷಸಿ ಗುಣಗಳು 6 ಗುಣಗಳು, ದೈವಿ ಗುಣಗಳು 26 ಗುಣಗಳು. ಸೊ ಹಾಗಾಗಿ ನಾವು ಯಾವ ಸ್ವಭಾವದಲ್ಲಿದ್ರೆ ಏನು, ರಾಕ್ಷಸಿ ಸ್ವಭಾವದಲ್ಲಿದ್ರೆ ಏನು ಪರಿಣಾಮ, ಮತ್ತೆ ಅದನ್ನು ವಿವರವಾಗಿ ತಿಳಿಸಿದ್ದಾನೆ. ಉನ್ನತಿ ಅಥವಾ ಅವನತಿ ಆಯ್ಕೆ ನಮಗೆ ಕೊಟ್ಟಿದ್ದಾನೆ, ಸ್ವತಂತ್ರ, ಚಿಕ್ಕ ಸ್ವತಂತ್ರ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರ